ಧ್ಯೇಯ ಪಥವ ಬಿಟ್ಟ ಬಾಳ್ವೆ ಬೇಡ ನಮಗೆ ನೀರಸ ಪರರಿಗಾಗಿ ಸತತ ಬೇಡಿವ ಹೃದಯದಿಂದ ಸಂತಸ ಕಳೆದು ಬೇಡುವ ರೋಷ ದ್ವೇಷ ಕಳೆದು ಬೇಡುವ ರೋಷ ದ್ವೇಷ ಎಲ್ಲ ವಿರಸ ಸರಿಸಿ ಹರಿಸಿ ಬಿಡುವ ಶುದ್ಧ ಸ್ನೇಹ ಮಾನಸ ಭೋಗ ಮೇಟಿ ತ್ಯಾಗ ಮೇರೆದ ಕರ್ಮಭೂಮಿ ಭಾರತ ಮನುಜರಾಗಿ ಹುಟ್ಟಲಿ ಜನ್ಮ ಜನ್ಮ ಸುಕೃತ ಭೋಗ ಧನ್ಯವಾದಗಳು ಕಿಶೋರ್ ಪೆರ್ಲಾ ಅವರಿಗೆ. ಅದ್ಭುತವಾದ ಗಾಯನದ ಮುಖಾಂತರ ತಮ್ಮ ದೇಶದ ಕೀರ್ತಿಯನ್ನು ಹೆಸರಿಸುವಂತಹ ಹಲವಾರು ಗೀತೆಗಳು ನಮ್ಮ ಜೊತೆಗಿದೆ. ನಾವೆಲ್ಲರೂ ಹೇಳ್ತೇವೆ ಹುಟ್ಟಿದ್ರೆ ನಾವು ಭಾರತ ದೇಶದಲ್ಲಿ ಹುಟ್ಟಬೇಕು ಅಂತ. ಯಾಕಂತ ಹೇಳಿದ್ರೆ ಇದೊಂದು ಕರ್ಮಭೂಮಿ, ಇದೊಂದು ಪುಣ್ಯ ಭೂಮಿ. ಯಾವತ್ತು ಜನರನ್ನು ತನ್ನತ್ತ ಸೆಳೆಯುವಂಥ ಒಂದು ಅತ್ಯುನ್ನತ ಮಟ್ಟದಲ್ಲಿರುವಂತಹ ಪುಣ್ಯಭೂಮಿ ಇದು. ಈ ಸಂಸ್ಕೃತಿಗೆ ಮಾರು ಹೋಗಿ ದೇಶ ವಿದೇಶಗಳಿಂದ ನಮ್ಮ ದೇಶದ ಸಂಸ್ಕೃತಿಯನ್ನು ಕಲಿಯುವಂತಹ ಜನಗಳು ಜೊತೆಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ನಾವು ಬೆಳೆಸಿಕೊಂಡಿರುವಂತಹ ಸಂಸ್ಕೃತಿ, ನಮ್ಮ ದೇಶ ನೆಲ ನಮಗೆ ಕಲಿಸಿಕೊಟ್ಟಿರುವಂತಹ ಸಂಸ್ಕೃತಿ. ಅಂಥ ಸಂಸ್ಕೃತಿಗಳ ಜೊತೆಗೆ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಆ ಸಂಸ್ಕೃತಿ ನಮ್ಮದು ಯಾಕೆ ಅನ್ನೋದಕ್ಕೆ ಈ ಹಾಡು ಸಾಕ್ಷಿ ಆಗುತ್ತೆ. ಅಂಥ ಮಾಧುರ್ಯಪೂರ್ಣ ಗೀತೆಯೊಂದಿಗೆ ವೇದಿಕೆಯಲ್ಲಿ ನಮ್ಮ ತಂಡದ ಗಾಯಕಿ, ಕರಾವಳಿ ಕರ್ನಾಟಕದ ಜನಪ್ರಿಯ ಗಾಯಕಿಯರ ಸಾಲಿನಲ್ಲಿ ಸೇರಿರುವಂತಹ ನಮ್ಮ ತಂಡದ ಗಾಯಕಿ ಕುಮಾರಿ ವಿಜಯಶ್ರೀ ಮುಳಿಯ ಈ ಗೀತೆಯನ್ನು ಹಾಡ್ತಾ ಇದ್ದಾರೆ. ನಮ್ಮ ದೇಶ, ನಮ್ಮತನ, ನಮ್ಮ ಉಸಿರು, ನಮ್ಮ ದೇಶ ಯಾಕೆ ಹೀಗೆ, ನಾವೆಲ್ಲರೂ ಯಾವ ರೀತಿಯಾಗಿ ದೇಶವನ್ನು ಪ್ರೀತಿಸಬೇಕು ಅನ್ನೋದನ್ನು ಈ ಸಾಹಿತ್ಯದ ಮೂಲಕ ಕವಿಗಳು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತ ಒಂದು ಅದ್ಭುತ ಗೀತೆಯೊಂದಿಗೆ ನಮ್ಮ ತಂಡದ ಗಾಯಕಿ ವಿಜಯಶ್ರೀ ಮುಳಿಯ. Taste, taste, ching, 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 taste, taste, ching. ಬುಡಬಡುವೆ ನಾನಡಿಗಳಿಗೆ
ನಾವು ಹುಟ್ಟಿರುವ ದೇಶದಲ್ಲಿ ಪುಣ್ಯವಂತರು, ಹಾಗಾಗಿ ನಮ್ಮ ಜನ್ಮಭೂಮಿ ನಮಗೆ ಯಾವತ್ತೂ ಮಾತೃ ಸಮಾನ ಅಂತ ಅನ್ನುವಂಥ ಸಾಹಿತ್ಯವನ್ನು ಕೊಟ್ಟಿರುವಂಥ ಈ ಗೀತೆಯನ್ನು ಹಾಡಿರುವಂಥ ವಿಜಯಶ್ರೀ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ. ಬಂಧುಗಳೇ, ನಾವು ಯಾವತ್ತೂ ಹೇಳ್ತೇವೆ ದೇಶ ನಮ್ಮದು, ಹಾಗಾಗಿ ನಾವು ದೇಶಕ್ಕೆ ಏನನ್ನ ಕೊಟ್ಟಿದ್ದೇವೆ ಅನ್ನೋದರ ಬದಲು ನಾವು ಯಾವತ್ತೂ ಚಿಂತನೆ ಮಾಡೋದು ದೇಶ ನಮಗೇನು ಕೊಟ್ಟಿದೆ ಅನ್ನುವಂಥದ್ದನ್ನು. ಆದರೆ ನಾವು ದೇಶಕ್ಕಾಗಿ ಏನನ್ನಾದರೂ ಕೊಡಬೇಕು, ದೇಶ ನಮಗೆ ಆಮೇಲೆ ತನ್ನಷ್ಟಕ್ಕೆ ಕೊಡು. ಕ್ಷಣಿಕ ಬದುಕಿನಲ್ಲಿ ನಾವು ದೇಶಕ್ಕಾಗಿ ಏನಾದರೂ ಮಾಡಿದರೆ ಅದು ನಾವು ನಮ್ಮ ದೇಶಕ್ಕೆ ಕೊಡುವಂತಹ ದೊಡ್ಡ ಮಟ್ಟದ ಕಾಣಿಕೆ ಆಗಿರುತ್ತೆ. ಅಂತಹ ಒಂದು ಅದ್ಭುತ ಸಾಹಿತ್ಯವನ್ನು ಸಂಗೀತ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಗೀತೆಯನ್ನು ಹಾಡೋದಕ್ಕೆ ಮತ್ತೆ ಕರಾವಳಿ ಕರ್ನಾಟಕದ ಮತ್ತು ಜನಪ್ರಿಯ ಗಾಯಕ ಕಿಶೋರ್ ಪೈರ್ಲಾ ಇವರ ಧ್ವನಿಯಲ್ಲಿ ತುಂಬ ಅದ್ಭುತವಾದ ಗೀತೆ ತಡವುದೇಕೆ ತಾಯ ಕರೆಗೆ ಬೀಳೆ ಅವಳ ಕೊಡುಗೆ ಅಂತ, ಬಾಳೆ ಅವಳ ಕೊಡುಗೆ ಅನ್ನುವಂಥ ಒಂದು ಅದ್ಭುತವಾದ ಸಾಹಿತ್ಯ ಎಲ್ಲ. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವು ತೊಡಿಸಿ ಹರುಷದುಡುಗೆ, ತೊಡಿಸಿ ಹರುಷದುಡುಗೆ. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ. ಜಾರದಿರಲಿ ಸಮಯವಿನಿತು ಕ್ಷಣಿಕ ನಮ್ಮ ಬದುಕು, ತಾಯ ಭಕ್ತಿ ಧ್ಯೇಯ ಜ್ಯೋತಿ ಜಗಕ್ಕೆ ಪ್ರಖರ ಬೆಳಕು. ಜಾರದಿರಲಿ ಸಮಯವಿನಿತು ಕ್ಷಣಿಕ ನಮ್ಮ ಬದುಕು, ತಾಯ ಭಕ್ತಿ ಧ್ಯೇಯ ಜ್ಯೋತಿ ಜಗಕ್ಕೆ ಪ್ರಖರ ಬೆಳಕು. ಹಣದ ಮೋಹ ಕೀರ್ತಿದ ತರದೆಂದಿಗೂ ಮೆರಗು, ಹಣದ ಮೋಹ ಕೀರ್ತಿದ ತರದೆಂದಿಗೂ ಮೆರಗು. ಋಣವ ಕಳೆವ ಪರಿಯೇ ಸೇವೆಯದುವೆ ಬಾಳ ಬೆಳಗು. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವು ತೊಡಿಸಿ ಹರುಷದುಡುಗೆ, ತೊಡಿಸಿ ಹರುಷದುಡುಗೆ. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ. ಜನ್ಮದಾತೆ ಚರಣ ಸೇವೆ ತ್ಯಾಗಕ್ಕಿಂತ ಮಿಗಿಲು, ಭೇದ ಬಿಟ್ಟು ಮೋದದಿಂದ ದುಡಿದಾಗಲೇ ಹಗಲು. ಜನ್ಮದಾತೆ ಚರಣ ಸೇವೆ ತ್ಯಾಗಕ್ಕಿಂತ ಮಿಗಿಲು, ಭೇದ ಬಿಟ್ಟು ಮೋದದಿಂದ ದುಡಿದಾಗಲೇ ಹಗಲು. ಧ್ಯೇಯ ಪದದಿ ನೇರ ಪಯಣ ತೊಡೆದು ಅರಿಗಳಂಜಿಕೆ, ಧ್ಯೇಯ ಪದದಿ ನೇರ ಪಯಣ ತೊಡೆದು ಅರಿಗಳಂಜಿಕೆ. ಸತ್ಯನಿಷ್ಠೆ ಸ್ವಾಭಿಮಾನದಿಂದ ಸಫಲ ಗಳಿಕೆ. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವು ತೊಡಿಸಿ ಹರುಷದುಡುಗೆ, ತೊಡಿಸಿ ಹರುಷದುಡುಗೆ. ತಡ
ಯಶದ ಹಾದಿ ಗೋಚರ ಸ್ಫೂರ್ತಿ ಚಿಲುಮೆ ಚಿಮ್ಮುತ್ತಿರಲು ಕಾರ್ಯ ಸಿದ್ಧಿ ಸಾಸಿರ ಯತ್ನವೆಂದು ವ್ಯರ್ಥವಲ್ಲ ಯಶದ ಹಾದಿ ಗೋಚರ ಸ್ಫೂರ್ತಿ ಚಿಲುಮೆ ಚಿಮ್ಮುತ್ತಿರಲು ಕಾರ್ಯ ಸಿದ್ಧಿ ಸಾಸಿರ ನಿಂದೆ ಸ್ತುತಿಗೆ ಕಿವುಡು ಮನವು ಸ್ವಾರ್ಥ ಬರದು ಹತ್ತಿರ ನಿಂದೆ ಸ್ತುತಿಗೆ ಕಿವುಡು ಮನವು ಸ್ವಾರ್ಥ ಬರದು ಹತ್ತಿರ ಭರತ ಮಾತೆ ನಗುವಿಗಾಗಿ ಬಾಳುವ ಪರಿಸುಂದರ ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ ಅಳಿಸಬೇಕು ಅವಳ ನೋವು ತೊಡಿಸಿ ಹರುಷದುಡುಗೆ ತೊಡಿಸಿ ಹರುಷದುಡುಗೆ ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ ಥ್ಯಾಂಕ್ ಯು ಛೇ, ಧನ್ಯವಾದಗಳು. ನಿಜವಾಗಿಯೂ ಈ ಸಾಹಿತ್ಯವನ್ನು ಸ್ವಲ್ಪ ಗಮನಿಸ್ತಾ ಹೋದರೂ ನಾವೆಲ್ಲ ಹೇಳ್ತೇವೆ ಸ್ವಾರ್ಥಿಗಳು ಅಂತ. ನಾವು ಯಾರೇ ಎಲ್ಲಿ ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ತಾಯಿ ಗರ್ಭದಲ್ಲಿ ನಮ್ಮಲ್ಲೇ ಇರುತ್ತೆ. ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿದ್ದೇವೆ. ಆದರೆ ನಾವು ಹುಟ್ಟಿದ್ದು ತಾಯಿ ಭಾರತೀಯ ಸೇವೆಗೆ ಅನ್ನುವಂಥದ್ದು ನಮ್ಮೆಲ್ಲರ ಕಲ್ಪನೆಯಲ್ಲಿರಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಲ್ಪ ನೋಡೋಣ. ಸ್ವಾತಂತ್ರ್ಯ ಹೋರಾಟ ಮಾಡಬೇಕಿದ್ರೆ ಯಾರೂ ಅಲ್ಲಿ ಜಾತಿ ಭೇದ ಮತ ಪಂಗಡ ವರ್ಗ ಯಾವುದನ್ನು ನೋಡಲಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಒಂದು ಸೇರಿಕೊಂಡು ಹೋರಾಟ ಮಾಡಿದ್ರು. ಆ ನಂತರದ ಬೆಳವಣಿಗೆಗಳು, ಸ್ವಾತಂತ್ರ್ಯದ ನಂತರ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆದು ಹೋದವು. ಆವಾಗ ನಮಗೆ ನಮ್ಮ ಹಿಂದಿನ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರ ನೆನಪಾಗಲಿಲ್ಲ. ಅಂಥ ಒಂದು ಅದ್ಭುತವಾದ ಕಲ್ಪನೆಗಳನ್ನು ಇಟ್ಟುಕೊಂಡು, ನಮ್ಮ ದೇಶದ ಸಂಸ್ಕೃತಿಯ ಕಲ್ಪನೆಗಳನ್ನು ಇಟ್ಟುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ನಮ್ಮ ಹಿರಿಯರನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಅವರ ನೆನಪಿಗಾಗಿ ಈ ಒಂದು ಸುಂದರ ಕಾರ್ಯಕ್ರಮವನ್ನು, ನಮ್ಮ ಸ್ವಾತಂತ್ರ್ಯದ 75 ಸಂವತ್ಸರಗಳ ಈ ಒಂದು ಶುಭಾವಸರವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಾ ಇದ್ದಾವೆ. ಇದೀನ ಮತ್ತ ನಮ್ಮ ಸಂಗೀತ ಕಾರ್ಯಕ್ರಮದೊಂದಿಗೆ ಆ ಸ್ವಾತಂತ್ರ್ಯದ ದೇವಿಗೆ ನಾವು ಹಾಡುಗಳ ಹಾರವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಮುಂದಿನ ಗೀತೆಯತ್ತ ಬರೋದಾದರೆ, ನಾನು ಆಗಲೇ ಹೇಳಿದೆ, ಈ ಸ್ವಾತಂತ್ರ್ಯ ಹೋರಾಟ ಮಾಡಬೇಕಿದ್ರೆ ಯಾವುದೇ ಭಾಷೆ, ಯಾವುದೇ ಗಡಿ, ಯಾವುದೇ ನಾಡು, ಯಾವುದೇ ಜಾತಿ ಕೂಡ ಇರಲಿಲ್ಲ. ಅದರ ನಂತರ ಬಂದಿತ್ತು ನಮ್ಮ ಹೋರಾಟ ಒಂದೇ ಆಗಿತ್ತು. ದೇಶಭಕ್ತಿ ಗೀತೆಗಳು ಅಂತ ಹೇಳುವಾಗ ಎಲ್ಲ ಭಾಷೆಗಳನ್ನು ಒಟ್ಟು ಸೇರಿಸಿಕೊಂಡು ನಾವು ಆ ಗೀತೆಗಳನ್ನು ಹಾಡ್ತೇವೆ. ಹಿಂದಿ ಚಿತ್ರದಿಂದ ಆಯ್ದಿರುವಂಥ ಒಂದು ಅದ್ಭುತವಾದ ಗೀತೆ, ದೇಶಭಕ್ತಿಯನ್ನು ಹೊರಸೂಸ್ತಕ್ಕಂಥ ಒಂದು ಅದ್ಭುತವಾದ ಸಾಹಿತ್ಯ ಹಾಡೋದಕ್ಕೆ ನಮ್ಮ ತಂಡದ ಗಾಯಕಿ, ಕರಾವಳಿ ಕರ್ನಾಟಕದ ಜನಪ್ರಿಯ ಗಾಯಕಿ ವಿಜಯಶ್ರೀ ಮುಳಿಯ ಈ ಗೀತೆಯನ್ನು ಹಾಡ್ತಾ ಇದ್ದಾರೆ. ಪ್ರೀತಿ ಆಶೀರ್ವಾದ ನಿಮ್ಮದು ಇರಲಿ ಎಂಬ ಆಶಯದೊಂದಿಗೆ. जहाँ ढाल ढाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। जहाँ सत्य अहिंसा और धर्म का पग पग लगता डेरा, वो भारत देश है मेरा, वो भारत देश है मेरा।
है मेरा। जगदम्बा यमुना कृष्ण और कावेरी बहते जाए। जहाँ उत्तर दक्षिण पूरब पश्चिम के अमृत पिलवाए, ये अमृत पिलवाए कहीं फरार फूल उगाए, केसर कहीं बिखेरा। वो भारत देश है मेरा, वो भारत देश है मेरा। जहाँ डाल डाल पर सोने चिड़िया करती है बसेरा। वो भारत देश है मेरा, वो भारत देश है मेरा। जहाँ सत्य अहिंसा और धर्म का पग पग लगता मेरा। वो भारत देश है मेरा, वो भारत देश है मेरा, वो भारत देश है मेरा, वो भारत देश है मेरा। ಥ್ಯಾಂಕ್ ಯು, ಧನ್ಯವಾದಗಳು. ಬಹಳ ಜನ ಸೇರಿದ್ರೆ ನಾವು ಆ ಕಾರ್ಯಕ್ರಮ ಆರಂಭ ಮಾಡಬೇಕಿದ್ರೆ ಕಡಿಮೆ ಜನಸಂಖ್ಯೆ ಇತ್ತು, ಚಪ್ಪಾಳೆ ಬರಲಿಲ್ಲ ಅನ್ನೋದ್ರ ಬೇಜಾರು ಇರಲಿಲ್ಲ. ಈಗ ಬಹಳಷ್ಟು ಜನ ಸೇರಿದ್ದೀರಿ, ಆದರೂ ಚಪ್ಪಾಳೆಗಳು ಕಲಾವಿದರಿಗೆ ಏನು ಅಂತ ಹೇಳಿದ್ರೆ ಅದು ಶ್ರೀರಕ್ಷೆ ಅಂತ ಹೇಳ್ತೇವೆ. ಅಂತಹ ಶ್ರೀರಕ್ಷೆಗಳನ್ನು ನೀವು ಕೊಡ್ತಾ ಇರಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಮಸ್ತ ಕಲಾವಿದರ ಮೇಲೆ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಂಧುಗಳೇ, ಸ್ವಾತಂತ್ರ್ಯ ಅನ್ನುವಂಥದ್ದು ಅದು ಒಂದಿಬ್ಬರ ಶ್ರಮದ ಫಲ ಅಲ್ಲ, ಅದು ಬಹಳಷ್ಟು ಹಳೆಯ ಕಥೆಗಳು. ನಾವು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ಕೇಳೋದಕ್ಕೆ ನಾವು ನಮ್ಮ ನಾಡಿಗೆ ಬರ್ತೇವೆ. ವೀರರಾಣಿ ಅಬ್ಬಕ್ಕ ಸ್ವಾತಂತ್ರ್ಯದ ಪ್ರಪ್ರಥಮ ಕಹಳೆಯನ್ನು ಊದಿದವರು ಅಂತ ಓದಿದ್ದೇವೆ. ಅಂಥ ಓದಿದ ರೀತಿಗಳು ಸರಿ, ಕೇಳಿದ ಮಾತುಗಳು ಸರಿ. ಅಂಥ ಒಂದು ನಮ್ಮ ನಾಡಿನಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯ ದೇಶಭಕ್ತಿಯ ಸಿಂಚನಗಳು ಖಂಡಿತ ನಡೆದಿದೆ. ಹಲವಾರು ಸಾಹಿತ್ಯಗಳು ಕೂಡ ದೇಶಭಕ್ತಿಯ ಸಿಂಚನದ ಮೂಲಕ ಕರಾವಳಿಯಲ್ಲೂ ಕೂಡ ಮಾರ್ತನಿಸಿದೆ. ಅಂಥ ಒಂದು ಅದ್ಭುತ ಸಾಹಿತ್ಯವನ್ನು ಒಳಗೊಂಡಂಥ ಒಂದು ಭಾವಪೂರ್ಣ ಗೀತೆ ನಮ್ಮ ಕರಾವಳಿಯಲ್ಲಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ಸಾಹಿತ್ಯ ಇದು. ಇಡೀ ದೇಶವನ್ನು ಒಂದು ಅದ್ಭುತದೆತ್ತಿಗೆ ಕೊಂಡೊಯ್ದಂಥ ಸಾಹಿತ್ಯವನ್ನು ಹಾಡೋದಕ್ಕೆ ನಮ್ಮ ತಂಡದ ಗಾಯಕ ಕಿಶೋರ್ ಪೆರ್ಲಾ ಈ ಗೀತೆಯನ್ನು ಹಾಡ್ತಾ ಇದ್ದಾರೆ. ಪ್ರೀತಿ ಆಶೀರ್ವಾದ ನಿಮ್ಮದು ಇರಲಿ ಎಂಬ ಆಶಯದೊಂದಿಗೆ ಕಿಶೋರ್ ಪೆರ್ಲಾ ಇವರ ಧ್ವನಿಯಲ್ಲಿ ಒಂದು ಅದ್ಭುತ ಗೀತೆ. ಸಿಂಹನೊಡನಾಡುತ್ತ ಹಲ್ಲುಗಳನ್ನು ನೆನೆಸಿದವ ಹಾಲಲ್ಲ ಹಸುಳೆಯುವ ನಮ್ಮ ಭರತ. ಹೊಯ್ಯನಲು ಹುಲಿ ಹೊಯ್ದ ಸಳರಮ್ಮ ನಾಯಕ ಅರಿಯಯ ಮಂದಮತಿ ಖಳನಾಯಕ ತಾತ್ವಿಕರ ಸಾತ್ವಿಕರ ದಳ ನಮ್ಮದಾಗಿರಲು ತಾತ್ವಿಕರ ಸಾತ್ವಿಕರ ದಳ ನಮ್ಮದಾಗಿರಲು ಸಲ್ಲದಿದು ಸ್ನೇಹದಲ್ಲಿ ತುಡುಕಾಯಕ ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ. ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ
ಸುಳೆಯುವ ನಮ್ಮ ಭರತ. ಬಲ್ಲೆಯ ಕಿರಾತ ಅವನ ಛಲ ಬಲ ಭರಿತ. ಒಂದೊಂದು ಜೀವವು ಭರತ ಸಹಜಾತ. ಒಂದೊಂದು ಜೀವವು ಭರತ ಸಹಜಾತ. ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ. ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ. ಹಸಿರು ಎಲೆ ಚಿಗುರು ಹೊದರು ಹೊಮ್ಮುವವನದಿ. ಒಂದು ವಿಷ ಜಂತುವಿಗೆ ಹೆಸರೇನ ನೀಡಲಿ. ಒಂದು ವಿಷ ಜಂತುವಿಗೆ ಹೆಸರೇನ ನೀಡಲಿ. ಯಾವ ಶಾಪದ ರೂಪವಿಲ್ಲುವುದು ಕುಣಿದೆದ್ದಿಹುದೋ. ಯಾವ ಶಾಪದ ರೂಪವಿಂದು ಕುಣಿದೆದ್ದಿಹುದೋ. ನಮ್ಮದೊಂದು ಗುರು ಪರಶುರಾಮನ ಕೊಡಲಿ. ಪರಶುರಾಮನ ಕೊಡಲಿ. ಪರಶುರಾಮನ ಕೊಡಲಿ. ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ. ಬಲ್ಲೆಯ ಕಿರಾತ ಅವನ ಛಲ ಬಲ ಭರಿತ. ಒಂದೊಂದು ಜೀವವು ಭರತ ಸಹಜಾತ. ಒಂದೊಂದು ಜೀವವು ಭರತ ಸಹಜಾತ. ಒಂದೊಂದು ಜೀವವು ಭರತ ಸಹಜಾತ. ಧನ್ಯವಾದಗಳು ಕಿಶೋರ್ ಪೆರ್ಲ ಅವರಿಗೆ. ಅದ್ಭುತ ಧ್ವನಿಯಲ್ಲಿ ತಾಯಿ ಭಾರತೀಯ ಕರಾವಳಿಯ ಸ್ತುತಿಯನ್ನು ಮಾಡಿರುವಂತಹ ಗಾಯಕರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದ ಕೊನೆಯ ಒಂದು ಗೀತೆಯ ನಂತರ ನಾವು ನೇರವಾಗಿ ಕಾರ್ಯಕ್ರಮದತ್ತ ಹೋಗ್ತಾ ಇದ್ದೇವೆ. ಅನಂತರ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ಪ್ರೀತಿ ಇಟ್ಟು ದೇಶದ ಮೇಲೆ ಭಕ್ತಿ ಇಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪ್ರೀತಿ ಆಶೀರ್ವಾದವನ್ನು ಕೊಟ್ಟಿದ್ದೀರಿ. ನಮ್ಮ ಜೊತೆಗೆ ಕರಾವಳಿ ಕರ್ನಾಟಕದ ಅನೇಕ ಜನಪ್ರಿಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಕರಾವಳಿ ಕರ್ನಾಟಕದ ಜನಪ್ರಿಯ ಕೀಬೋರ್ಡ್ ವಾದಕ, ಹಲವಾರು ಸಂಗೀತ ಸಂಯೋಜನೆಗಳನ್ನು ಮಾಡಿ ಹಲವು ಗೀತೆಗಳನ್ನು ನಾಡಿಗೆ ಕೊಟ್ಟಿರುವಂತಹ ಸಂಗೀತ ಸಂಯೋಜಕ ಅಶ್ವಿನ್ ಪುತ್ತೂರ್ ಅವರು ಈ ದಿನ ಕೀಬೋರ್ಡಲ್ಲಿ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಸೋನು ನಿಗಮ್ ಅವರಿಗೂ ಕೂಡ ಸಂಗೀತ ಸಂಯೋಜನೆಯನ್ನು ಮಾಡಿದಂತಹ ಕೀರ್ತಿ ಅಶ್ವಿನ್ ಅವರಿಗೆ ಸಲ್ಲದ ಜೊತೆಗೆ ಜನಪ್ರಿಯ ಕಲಾವಿದ ಸಚಿನ್ ಪುತ್ತೂರ್ ಪ್ಯಾಡ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತಹ ಕಲಾವಿದ ಸಚಿನ್ ಪುತ್ತೂರ್, ಹಾಗೆ ಶರತ್ ಪೆರ್ಲಾ ಇವರು ತಬ್ಲಾದಲ್ಲಿ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಪ್ರೀತಿಯ ವಂದನೆಗಳನ್ನು ನಮ್ಮ ಪರವಾಗಿ ಸಲ್ಲಿಸ್ತಾ, ನಾವು ಸಂಗೀತದ ಮಟ್ಟಕ್ಕೆ ಬರಬೇಕಿದ್ರೆ ಒಂದಷ್ಟು ಜನಗಳನ್ನು ಹಿಂದೆ ನೋಡಿಕೊಂಡು ಅವರ ಪ್ರೇರಣೆಯಿಂದ ಬಂದವರಿದ್ದೇವೆ. ಸಂಗೀತದ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ನಾವು ಒಂದಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ನಮಗೆ ಪ್ರೇರಕ ಆ ಕಾಲಘಟ್ಟದಲ್ಲಿ ನಮಗೆ ಆಗಿ ನಮ್ಮನ್ನು ಬೆಂಬಲಿಸಿ ನೂತನ ಕಲಾವಿದರಿಗೆ ಸದಾ ಅವಕಾಶವನ್ನು ನೀಡ್ತಾ ಇರುವಂತಹ ಒಬ್ಬ ಅದ್ಭುತ ಪ್ರತಿಭೆ ಕರಾವಳಿ ಕರ್ನಾಟಕದಲ್ಲಿ ಯಾವುದೇ ಹೊಸ ಕಲಾವಿದರು ಬರಲಿ ಅವರಿಗೆ ಪ್ರೀತಿ ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನು ಬೆಳೆಸ್ತಕ್ಕಂಥ ಒಂದು ದೈತ್ಯ ಪ್ರತಿಭೆ ಅದು ತೋನ್ಸೆ ಪುಷ್ಕಲ್ ಕುಮಾರ್ ಅವರದ್ದು. ಯಾವತ್ತು ಅವರು ನಮಗೆಲ್ಲರಿಗೂ ಪ್ರೇರಕ ಶಕ್ತಿ. ನಾವೇನು ಇವತ್ತು ಈ ಒಂದು ವೇದಿಕೆಯಲ್ಲಿದ್ದೇವೆ ಇದು ಅವರ ಪ್ರೇರಣೆ, ಅವರ ಪ್ರೇರಣೆಯಿಂದ ನಾವು ಮತ್ತೆ ವೇದಿಕೆಯಲ್ಲಿದ್ದೇವೆ. ಅಂತಹ ಪ್ರೇರಕ ಶಕ್ತಿ ಒಂದು ಅದ್ಭುತವಾದ ಗೀತೆಯನ್ನು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಮೃತ ಭಾರತಿಗೆ ಕನ್ನಡದ ಆರತಿ ಅನ್ನುವಂಥ ಒಂದು ಜನಪ್ರಿಯ ಗೀತೆಯನ್ನು ಈ ವೇದಿಕೆಯ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದದ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಗುರು ಸಮಾನರು ಶ್ರೀಯುತ ತೋನ್ಸೆ ಪುಷ್ಕಳ್ ಕುಮಾರ್.
ಅಮೃತ ಭಾರತಿಗೆ ಕನ್ನಡದ ಆರತಿ ಅಂತಕ್ಕಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಯೋಜನೆಯಲ್ಲಿ ಹೇಮಚಂದ್ರ ಮತ್ತು ಬಳಗದವರ ಈ ಒಂದು ದೇಶಭಕ್ತಿ ಗೀತೆಯ ವಿಶೇಷ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂದಿದೆ. ಮಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ರೈ ಕುಕ್ಕೋಳ್ಳಿ ಅವರ ರಚನೆಯ ಒಂದು ಅಮೃತ ಸಂಭ್ರಮ ಗೀತೆಯನ್ನು ಒಪ್ಪಿಸ್ತಾ ಇದ್ದೇವೆ. ಅಮೃತ ಭಾರತಿಗೆ ಕರ್ನಾಟಕ ಕಾಶ್ಮೀರ ಕನ್ಯಾಕುಮಾರಿ ಆಂಧ್ರ ಹಿಮಾಚಲ ಗಂಗ ಬಿಹಾರಿ ಕರ್ನಾಟಕ ಕಾಶ್ಮೀರ ಕನ್ಯಾಕುಮಾರಿ ಆಂಧ್ರ ಹಿಮಾಚಲ ಗಂಗ ಬಿಹಾರಿ ಪಂಜಾಬ ಕೇರಳ ಉತ್ಕಲ ಗುಜರಾತ ಪಂಜಾಬ ಕೇರಳ ಉತ್ಕಲ ಮಧ್ಯಪ್ರದೇಶ ವರ್ಷಕ್ಕೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ತಾಯಿ ಭಾರತಿಗೆ ರತ್ನದಾರತಿ ತಾಯಿ ಭಾರತಿಗೆ ಕನ್ನಡದಾರತಿ ಶುಭ್ರ ಶ್ವೇತವರ ವರ್ಣೋತ್ಸವ ವನ ಸಿರಿ ಗಂಧದ ವನ ಗಂಗೆ ತುಂಗೆ ಯಮುನೋತ್ರಿಯ ಸ್ವನ ಸುಂದರ ವನ ಸಿರಿ ಗಂಧದ ವನ ಗಂಗೆ ತುಂಗೆ ಯಮುನೋತ್ರಿಯ ಸ್ವನ ಹಿಮಾದ್ರಿ ಉನ್ನತ ಗಿರಿ ಶಿಖರದ ಘನ ಹಿಮಾದ್ರಿ ಉನ್ನತ ಗಿರಿ ಶಿಖರದ ಘನ ಅಮೃತ ಸಂಭ್ರಮ ಭಾರತ ವರ್ಷಕ್ಕೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕೋಟಿ ಕೋಟಿ ಭಾರತೀಯ ಮನವೋ ಕೋಟಿ ಕೋಟಿ ಭಾರತೀಯ ಮನ ಭಾಷೆ ವೇಷಗಳ ದೇಶದ ಜನ ಕೋಟಿ ಕೋಟಿ ಭಾರತೀಯ ಮನ ಭಾಷೆ ವೇಷಗಳ ದೇಶದ ಜನ ಭಾರತಾಂಬೆಗೆ ಜೈ ಎನ್ನೋಣ ಭಾರತಾಂಬೆಗೆ ಜೈ ಎನ್ನೋಣ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ. ಎಲ್ಲಿಗೆ ಧನ್ಯವಾದಗಳು. ಹಲೋ ಹಲೋ ಮೈಕ್ ಚೆಕ್ ಚೆಕ್ ಮೈಕ್ ಚೆಕ್ ಚೆಕ್. ಈಗಾಗಲೇ ನಮ್ಮ ಸಮಯ ತುಂಬ ಮುಂದೆ ಇದೆ. ಬಂದಂಥ ಎಲ್ಲ ಗೌರವಾನ್ವಿತ ಅತಿಥಿಯವರಿಯನ್ನು ಆದರಪೂರ್ವಕವಾಗಿ ಸ್ವಾಗತಿಸಿಕೊಂಡು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಉಳ್ಳಾಲ ತಾಲೂಕು ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಅಮೃತ ಭಾರತಿಗೆ ಕನ್ನಡದ ಆರತಿ ಎನ್ನುವಂಥ ಅದ್ಭುತವಾದಂಥ ಕಾರ್ಯಕ್ರಮದ ಶುಭ ದಿನದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಇಷ್ಟೊತ್ತು ದೇಶಭಕ್ತಿ ಗೀತೆಯನ್ನು ಬಹಳ ಗಾಯನವನ್ನು ಅದ್ಭುತವಾಗಿ ನೆರವೇರಿಸಿಕೊಟ್ಟಂತಹ ಹೇಮಚಂದ್ರ ಕೈರಂಗಳ ಅವರ ತಂಡಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇದೀಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಸಾಕ್ಷ್ಯಚಿತ್ರ ಕಾರ್ಯಕ್ರಮ ಪ್ರದರ್ಶನ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ.
श्यामला मातरं वन्दे मातरं। ಭಾರತದ ಸ್ವಾತಂತ್ರ್ಯ ಹೋರಾಟವೆಂದರೆ ದೇಶದ ಗತವೈಭವದ ಪುನರುತ್ಥಾನ. ಈ ನೆಲೆಗಟ್ಟಿನಲ್ಲಿ ಯೋಚಿಸಿದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಕೇವಲ ಬ್ರಿಟಿಷರ ವಿರುದ್ಧದ ಹೋರಾಟವಲ್ಲ, ಭಾರತದ ಮೇಲೆ ದಾಳಿ ಮಾಡಲು ಬಂದ ಎಲ್ಲ ದಾಳಿಕೋರರ ಕ್ರೌರ್ಯವನ್ನು ಮೆಟ್ಟಿ ನಿಂತು ಭಾರತೀಯರು ಭಾರತಾಂಬೆಯ ಆತ್ಮ ಗೌರವವನ್ನು ಎತ್ತಿ ಹಿಡಿದಿರುವ ಪ್ರತೀಕವೇ ನಮ್ಮ ಸ್ವಾತಂತ್ರ್ಯ. वन्दे मातरं। ಬ್ರಿಟಿಷರಿಗಿಂತಲೂ ಮೊದಲು ಹೂಣರು, ಶಕರು, ಅಲೆಕ್ಸಾಂಡರ್, ಚಂಗೇಜ್ ಖಾನ್, ಮೊಹಮ್ಮದ್ ಬಿನ್ ಖಾಸಿಮ್, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ಮೊಘಲ್ ದೊರೆಗಳು ಹಾಗೂ ಇತ್ಯಾದಿ ಹಲವು ಮುಸ್ಲಿಂ ದಾಳಿಕೋರರು ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡಿದರು, ನಮ್ಮನ್ನು ದೋಚಿದರು. ಸೋಮನಾಥ ದೇವಾಲಯದಂತಹ ಹಲವು ಪುರಾತನ ದೇವಾಲಯಗಳನ್ನು ನಾಶ ಮಾಡಿ ನಮ್ಮ ಭಾವನೆಯನ್ನೇ ವಿಚಲಿತಗೊಳಿಸಿ ವಿಕೃತಿ ಮೆರೆದರು. ಅಸಂಖ್ಯ ಮಾನಹಾನಿ, ಪ್ರಾಣಹಾನಿಗಳಿಗೆ ಕಾರಣರಾದರು. ಭಾರತದ ಜ್ಞಾನದ ಸೆಲೆಗಳಾಗಿದ್ದ ನಳಂದ ವಿಶ್ವವಿದ್ಯಾಲಯ ಹಾಗೂ ತಕ್ಷಶಿಲಾ ವಿಶ್ವವಿದ್ಯಾಲಯಗಳನ್ನು ಧ್ವಂಸ ಮಾಡಿದವರನ್ನು ನಾವೆಂದಿಗಾದರೂ ಕ್ಷಮಿಸಲು ಸಾಧ್ಯವೇ? ಆದ್ದರಿಂದ ಈ ಆಕ್ರಮಣಕಾರರ ವಿರುದ್ಧದ ಸಾವಿರಾರು ವರ್ಷಗಳ ಹೋರಾಟವನ್ನೂ ಸಹ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಭಾಗವೆಂದು ಭಾವಿಸಿ ಆ ಹೋರಾಟಗಾರರನ್ನೆಲ್ಲ ಸ್ಮರಿಸಬೇಕಿದೆ. ಬ್ರಿಟಿಷರ ವಿರುದ್ಧದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಹಿಂಸಾ ಚಳುವಳಿ ಒಂದು ಪ್ರಮುಖ ಭಾಗ ಎನ್ನುವುದನ್ನು ನಾವೆಲ್ಲ ಓದಿ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಕೇವಲ ಅಹಿಂಸಾ ಚಳುವಳಿಯಿಂದ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತ? ಖಂಡಿತ ಇಲ್ಲ. ಶಸ್ತ್ರಕ್ರಾಂತಿ, ತ್ಯಾಗ, ಬಲಿದಾನ, ತಂತ್ರ, ಪ್ರತಿತಂತ್ರ, ಗೆರಿಲ್ಲಾ ಹೋರಾಟ, ಇವೆಲ್ಲದರ ಒಟ್ಟು ಪ್ರತಿಫಲವೇ ನಾವಿಂದು ಅನುಭವಿಸುತ್ತಿರುವ स्वातंत्र। हमारे स्वाधीनता संग्राम में ऐसे भी कितने आंदोलन हैं, कितने ही संघर्ष हैं जो देश के सामने उस रूप में नहीं आए जैसे आने चाहिए थे। ये एक एक संग्राम, संघर्ष अपने आप में भारत की असत्य के खिलाफ सत्य की सशक्त घोषणाएं हैं। एक एक संग्राम भारत के स्वाधीन स्वभाव के सबूत है। ये संग्राम इस बात का भी साक्षात प्रमाण है कि अन्याय, शोषण और हिंसा के खिलाफ भारत की जो चेतना राम के युग में थी, महाभारत के कुरुक्षेत्र में थी, हल्दी घाटी की रणभूमि में थी, शिवाजी के उस घोष में थी, वही शाश्वत चेतना, वही अदम्य शौर्य भारत के हर क्षेत्र, हर वर्ग और हर समाज ने आजादी की लड़ाई में अपने भीतर प्रज्वलित करके रखा था। ಅದೇ ರೀತಿ ಕೇವಲ ಕೆಲವೇ ನಾಯಕರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಎಂದು ಹೇಳಿದರೆ ಅರ್ಧ ಸತ್ಯವನ್ನು ನುಡಿದಂತಾಗುತ್ತದೆ. ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಹೇಳುವಂತೆ ಲಕ್ಷೋಪಲಕ್ಷ ಜನರ ತ್ಯಾಗ ಬಲಿದಾನಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದೆಯೇ ಹೊರತು ಯಾವುದೇ ಒಬ್ಬ ನಾಯಕನಿಂದಲ್ಲ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹೋರಾಡಿದ ಹಲವು ವೀರರಿದ್ದಾರೆ. ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸಿದ ಲಕ್ಷಾಂತರ ಹೋರಾಟಗಾರರು ಸ್ವಾತಂತ್ರ್ಯ ಚಳುವಳಿಗೆ ಗಮನಾರ್ಹ ಕೊಡುಗೆ ಕೊಟ್ಟಿದ್ದಾರೆ. ಭಾರತವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಲಕ್ಷಾಂತರ ಹೋರಾಟಗಾರರನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ಸೂಚಿಸುವುದು ನಮ್ಮ ಕರ್ತವ್ಯ. ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದ ಕನ್ನಡದ ಸಾವಿರಾರು ಕಲಿಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರದ ಬಗ್ಗೆ ಒಂದು ಸಂಕ್ಷಿಪ್ತ ನೋಟವನ್ನು ನಾವೀಗ ಹರಿಸೋಣ. ಬ್ರಿಟಿಷರಿಗಿಂತ ಮೊದಲು ಭಾರತಕ್ಕೆ ಬಂದು ಭಾರತದ ಕರಾವಳಿ ಭಾಗವನ್ನು ಆಕ್ರಮಿಸಿಕೊಂಡವರು ಪೋರ್ಚುಗೀಸರು.
ಆದ್ದರಿಂದ ಪೋರ್ಚುಗೀಸರ ವಿರುದ್ಧದ ಹೋರಾಟವೂ ಸಹ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಅಂಗವೇ ಆಗಿದೆ. ಕರ್ನಾಟಕದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಪ್ರಮುಖ ಹೋರಾಟಗಾರರೆಂದರೆ ಪೋರ್ಚುಗೀಸರನ್ನು ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದ ಉಲ್ಲಾಳದ ರಾಣಿ ಅಬ್ಬಕ್ಕ, ಕಾಳು ಮೆಣಸಿನ ರಾಣಿ ಎನ್ನುವ ಅಂಕಿತನಾಮ ಹೊಂದಿದ್ದ ಗೇರುಸೊಪ್ಪೆಯ ರಾಣಿ ಚನ್ನಬೈರಾದೇವಿ ಹಾಗೂ ಉತ್ತರ ಕನ್ನಡದ ಸೋಂದೆಯ ರಾಜರು. ಬ್ರಿಟಿಷರ ವಿರುದ್ಧ ಬಂಡೆದ್ದ ಮೊದಲ ಭಾರತೀಯ ಮಹಿಳೆ ಎನ್ನುವ ಕೀರ್ತಿಗೆ ಪಾತ್ರವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಸಾರಿದ ಅಪ್ರತಿಮ ಸಾಹಸಿ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ ಹೆಸರುಗಳು. ಬಹುತೇಕ ನಮಗೆಲ್ಲ ಇವರ ಸಾಹಸ ಕಥೆಗಳು ಗೊತ್ತಿವೆ. ಆದರೆ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿ ಕನ್ನಡಿಗರೆಲ್ಲ ಹೆಮ್ಮೆ ಪಡಬಹುದಾದ ನೂರಾರು ಹೋರಾಟಗಾರರು, ಬಂಡಾಯಗಳು, ತ್ಯಾಗ ಬಲಿದಾನಗಳು ಇಂದು ಅಪರಿಚಿತವಾಗಿ ಹೋಗಿರುವುದು ದುರದೃಷ್ಟಕರ. ರಾಜ್ಯದ ಜನರ ತ್ಯಾಗ ಬಲಿದಾನಕ್ಕೆ ಸಾಕ್ಷಿಯಾಗಿರುವ ಸಾವಿರಾರು ಐತಿಹಾಸಿಕ ಸ್ಥಳಗಳು ಕರ್ನಾಟಕದಲ್ಲಿವೆ. ಅಂತಹ ಕೆಲವು ಕಥಾನಕಗಳನ್ನು ನಾವೀಗ ಸ್ಮರಿಸೋಣ. 6.5 ಅಡಿ ಎತ್ತರ, ಭೀಮಕಾಯ, ಪೊದೆಮೀಸೆ, ಮದಗಜದಂತಹ ವ್ಯಕ್ತಿತ್ವ. ಅವನೇ ಧೋಂಡಿಯಾ ವಾಘ್. ಮೂಲತಃ ಧೋಂಡಿಯಾ ವಾಘ್ ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿಯವನು. ಕೆಳದಿ ಸಂಸ್ಥಾನದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸ್ತಾನೆ. ಆದರೆ ಅವನ ಕಣ್ಣೆದುರೇ ಕೆಳದಿ ಸಂಸ್ಥಾನ ಪತನವಾಗತ್ತೆ. ಆ ಬಳಿಕ ಹೈದರಾಲಿಯ ಸೇನೆಯನ್ನು ಧೋಂಡಿಯಾ ವಾಘ್ ಸೇರ್ತಾನೆ. ಬ್ರಿಟಿಷರ ವಿರುದ್ಧ ಈ ಸೇನೆಯಲ್ಲಿದ್ದುಕೊಂಡು ಹೋರಾಡ್ತಾನೆ. ಆದರೆ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನನ ಅನಾಚಾರಗಳು ಇವನಿಗೆ ಬೇಸರವನ್ನು ತರಿಸುತ್ತೆ. ಹಾಗಾಗಿ ಹೈದರಾಲಿಯ ಪಡೆಯನ್ನ ತೊರಿತಾನೆ. ತನ್ನದೇ ಒಂದು ಪಡೆಯನ್ನ ಕಟ್ತಾನೆ. 10,000 ಸೈನಿಕರ ಪಡೆ. ಈ ಪಡೆಯ ಸಹಾಯದಿಂದ ಹಾವೇರಿಯನ್ನ ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡು ಅಲ್ಲಿ ಯಶಸ್ವಿ ಆಡಳಿತವನ್ನ ನಡೆಸ್ತಾನೆ ಧೋಂಡಿಯಾ ವಾಘ್. ಅವನ ಯಶಸ್ವಿ ಆಡಳಿತ ಮರಾಠರ ಪೇಶ್ವೆಗಳ ಕೆಂಗಣ್ಣಿಗೆ ಗುರಿಯಾಯಿತು. ಪೇಶ್ವೆಗಳು ಅವನ ಮೇಲೆ ದಾಳಿ ಮಾಡಿದ್ರು. ಘನಘೋರ ಯುದ್ಧನೇ ನಡೀತು. ಆಗ ಬೇರೆ ದಾರಿ ಕಾಣದೆ ಧೋಂಡಿಯಾ ವಾಘ್ 5 ವರ್ಷಗಳ ಕಾಲ ಸೆರೆಮನೆ ವಾಸವನ್ನ ಧೋಂಡಿಯಾ ವಾಘ್ ಅನುಭವಿಸಬೇಕಾಯಿತು. 4ನೇ ಮೈಸೂರು ಯುದ್ಧ ಅಲ್ಲಿ ಟಿಪ್ಪು ಸೋಲನ್ನು ಅನುಭವಿಸ್ತಾನೆ. ಅಲ್ಲಿ ತನಕ ಧೋಂಡಿಯಾ ವಾಘ್ಗೆ ಟಿಪ್ಪುವಿನ ಸೆರೆಮನೆ ವಾಸ. ಆ ಬಳಿಕ ಅವನು ಜೈಲಿನಿಂದ ತಪ್ಪಿಸಿಕೊಂಡು ಬಂದು ಮತ್ತೆ ಹಾವೇರಿಯಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸ್ತಾನೆ. ಉಭಯ ಲೋಕಾಧೀಶ್ವರ ಅನ್ನುವಂಥ ಬಿರುದನ್ನು ಪಡಿತಾನೆ. ಮಾತ್ರವಲ್ಲ, ಇಂಗ್ಲಿಷರ ವಿರುದ್ಧ ಹೋರಾಡಬೇಕು ಅನ್ನುವ ಕರೆಯನ್ನು ಜನರಿಗೆ ಕೊಡ್ತಾನೆ. ಧೋಂಡಿಯಾ ವಾಘ್ನ ಯಶಸ್ವಿ ಆಡಳಿತ ಸಹಜವಾಗಿ ಬ್ರಿಟಿಷರ ಕಣ್ಣನ್ನು ಕೆಂಪಾಗಿಸುತ್ತೆ. ಇವನ ವೀರಾವೇಶದಿಂದ ಹೋರಾಡ್ತಾನೆ. ಅಂತಿಮವಾಗಿ ಕೋಣಗಲ್ನಲ್ಲಿ ಬ್ರಿಟಿಷರ ಗುಂಡೇಟಿಗೆ ಹುತಾತ್ಮನಾದ ಧೋಂಡಿಯಾ ವಾಘ್. ಒಂದು ವೇಳೆ ಟಿಪ್ಪುವಿನ ಸೆರೆಮನೆ ವಾಸವನ್ನು ಅವನು ಅನುಭವಿಸದೇ ಇದ್ದಿದ್ರೆ ತಾಯಿನೆಲದ ರಕ್ಷಣೆಗಾಗಿ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಧೋಂಡಿಯಾ ವಾಘ್ ಅದಿನ್ನೆಷ್ಟು ಸೇವೆ ಸಲ್ಲಿಸ್ತಿದ್ನೋ ಏನೋ. 1857ರಲ್ಲಿ ನಡೆದ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಕಾಯ್ದೆಯ ಪ್ರಕಾರ ಭಾರತೀಯರು ಯಾರೂ ಸಹ ಶಸ್ತ್ರಾಸ್ತ್ರವನ್ನು ಹೊಂದಲು ಅವಕಾಶವಿರಲಿಲ್ಲ. ಇದರ ವಿರುದ್ಧ ಬಂಡಾಯ ಎದ್ದವರೇ ಹಲಗಲಿಯ ಬೇಡರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದ ಬೇಡರಿಗೆ ಬೇಟೆಗಾಗಿ ಆಯುಧಗಳು ಬೇಕೇ ಬೇಕಿತ್ತು. ಅದು ಅವರ ಜೀವನೋಪಾಯ. ಆದರೆ ಬ್ರಿಟಿಷರಿಗೆ ಅದ್ಯಾವುದೂ ಬೇಕಿರಲಿಲ್ಲ. ಅವರ ಕಾನೂನನ್ನು ಪಾಲಿಸಬೇಕು ಅಷ್ಟೇ. ಮೊದಲಿಗೆ ಅವರು ಬೇಡರ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಶಸ್ತ್ರಾಸ್ತ್ರಗಳು ಬೇಡರಿಗೆ ಅನ್ನ ನೀಡುವ ಸಾಧನಗಳು ಹಾಗೂ ಆತ್ಮಾಭಿಮಾನದ ಸಂಕೇತ. ಆದ್ದರಿಂದ ಅವರು ತಮ್ಮ ಆಯುಧವನ್ನು ಬ್ರಿಟಿಷರಿಗೆ ಒಪ್ಪಿಸಲು ನಿರಾಕರಿಸಿದರು. ಇದರಿಂದ ಕೆರಳಿದ ಬ್ರಿಟಿಷರು ತಮ್ಮ ಸೈನ್ಯವನ್ನು ಕಳಿಸಿ ಬಲವಂತವಾಗಿ ಬೇಡರ ಆಯುಧಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಬೇಡರ ಛಲ ಎಷ್ಟಿತ್ತು ಎಂದರೆ
ಅತ್ಯಾಧುನಿಕ ಶಸ್ತ್ರಾಸ್ತ್ರ ಹೊಂದಿದ್ದ ಆಂಗ್ಲರ ವಿರುದ್ಧ ನೇರ ಯುದ್ಧಕ್ಕೆ ಇಳಿದು ಬಿಟ್ಟರು. ತಮ್ಮಲ್ಲಿರುವ ಸೀಮಿತ ಆಯುಧಗಳಿಂದಲೇ ಬ್ರಿಟಿಷರನ್ನು ಸೋಲಿಸಿ ಹಿಮ್ಮೆಟ್ಟಿಸಿದರು. ಒಂದಲ್ಲ 2 ಸಲ. ಇದರಿಂದ ಕ್ರೂರಿ ಪರಂಗಿಗಳ ಸ್ವಾಭಿಮಾನಕ್ಕೆ ಬೆಂಕಿ ಇಟ್ಟಂತೆ ಆಯಿತು. ಒಂದು ಮಧ್ಯರಾತ್ರಿ ಭಾರೀ ಸೇನೆಯೊಂದಿಗೆ ಹಲಗಲಿ ಗ್ರಾಮಕ್ಕೆ ನುಗ್ಗಿ ಗ್ರಾಮವನ್ನು ಲೂಟಿ ಮಾಡಿದರು. ಸಿಕ್ಕವರನ್ನು ಕೊಲೆ ಮಾಡಿದರು. ಕೊನೆಗೆ ಇಡೀ ಊರಿಗೆ ಬೆಂಕಿ ಹಚ್ಚಿ ಗ್ರಾಮದ ಕುರುಹು ಸಿಗದಂತೆ ನಾಶ ಮಾಡಿದರು. ಬೇಡರ ಬಂಡಾಯದ ಮುಂದಾಳತ್ವ ವಹಿಸಿದ್ದ 19 ಜನರನ್ನು ಮುಧೋಳ ನಗರದಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದರು. ಈ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಯದಂತೆ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವ ಕೆಲಸವನ್ನು ಕ್ರೂರಿ ಕಂಪನಿ ಸರ್ಕಾರ ಮಾಡಿತ್ತು. ಆದರೆ ದಿನ ಕಳೆದಂತೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಾಗುವಲ್ಲಿ ಇಂತಹ ಸ್ವಾಭಿಮಾನದ ಬಂಡಾಯಗಳು ಮಹತ್ತರ ಪಾತ್ರವನ್ನು ವಹಿಸಿದವು ಎನ್ನುವುದನ್ನು ನಾವು ಅಲ್ಲೆಗಳೆಯುವ ಹಾಗಿಲ್ಲ. ಇಂದಿನ ಯಾದಗಿರಿ ಜಿಲ್ಲೆಯ ಸುರಪುರ ಅನ್ನುವಂಥ ಗ್ರಾಮ ಹಿಂದೊಮ್ಮೆ ಸಣ್ಣ ರಾಜ್ಯವಾಗಿತ್ತು. ಅಲ್ಲಿ ರಾಜ್ಯಭಾರ ಮಾಡಿದಂಥ ವೆಂಕಟಪ್ಪ ನಾಯಕ ಎನ್ನುವ 19 ವರ್ಷದ ಯುವಕ ಈ ಕಥಾನಕದ ಮುಖ್ಯ ಪಾತ್ರಧಾರಿ. ವೆಂಕಟಪ್ಪ ನಾಯಕ ರಾಜ್ಯಭಾರ ಮಾಡ್ತಿದ್ದಂಥ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವನು ಡಾಲ್ಹೌಸಿ. ಅವನು ಈ ರಾಜ್ಯದ ಮೇಲ್ವಿಚಾರಣೆಗೆ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ನೇಮಕ ಮಾಡಿ ಅವನಿಗೆ ವಾರ್ಷಿಕವಾಗಿ 20,000 ರೂಪಾಯಿಗಳನ್ನು ಕೊಡಬೇಕು ಅಂತ ವೆಂಕಟಪ್ಪ ನಾಯಕನಿಗೆ ಸೂಚನೆಯನ್ನು ಕೊಟ್ಟ. ಇದರಿಂದ ರುಚಿಗೆದ್ದಂಥ ವೆಂಕಟಪ್ಪ ನಾಯಕ ಡಾಲ್ಹೌಸಿಯ ಸೂಚನೆಯನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕಾರ ಮಾಡಿದ. ಬ್ರಿಟಿಷರನ್ನ ಭಾರತದಿಂದ ಓಡಿಸದೇ ಇದ್ರೆ ತಮಗೆ ಉಳಿಗಾಲ ಇಲ್ಲ ಅನ್ನೋದು ವೆಂಕಟಪ್ಪ ನಾಯಕನಿಗೆ ಅರಿವಾಯಿತು. ಹಾಗಾಗಿ ಅವನು ತನ್ನ ಸೈನ್ಯವನ್ನು ಬಲಗೊಳಿಸಿದ. ಅವ್ರಿಗೆ ತರಬೇತಿಯನ್ನು ಕೂಡ ಕೊಟ್ಟ. ಹಲವು ಜಮೀನ್ದಾರರು, ಪಾಳೆಗಾರರು ವೆಂಕಟಪ್ಪ ನಾಯಕನಿಗೆ ತಮ್ಮ ಬೆಂಬಲವನ್ನು ಕೂಡ ಕೊಟ್ಟರು. ಇದರಿಂದ ಸ್ಫೂರ್ತಿಗೊಂಡಂಥ ವೆಂಕಟಪ್ಪ ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನು ಮೊಳಗಿಸ್ದ. ಯುದ್ಧಕ್ಕೆ ಬಂದಂತಹ ಬ್ರಿಟಿಷ್ ಅಧಿಕಾರಿಗಳನ್ನು ಹೊಡೆದುರುಳಿಸ್ದ. ಸುರಪುರದಲ್ಲಿ ಹೊತ್ತಿದ್ದಂತಹ ಬಂಡಾಯದ ಕಿಡಿ ದಕ್ಷಿಣ ಭಾರತದಲ್ಲೆಲ್ಲ ವ್ಯಾಪಿಸಿತು. ಇದರಿಂದ ರೊಚ್ಚಿಗೆದ್ದ ಬ್ರಿಟಿಷರು ಸುರಪುರದ ಕೋಟೆಗೆ 3 ಬಾರಿ ಮುತ್ತಿಗೆ ಹಾಕಿದ್ರು. ಆದರೆ ಸುರಪುರದ ವೀರ ಸೈನಿಕರು 500 ಬ್ರಿಟಿಷರನ್ನ ಕೊಂದು ಹಾಕಿದ್ರು. ಸುರಪುರದ ಕೋಟೆ ದುರ್ಗಮವಾಗಿದ್ದರಿಂದ ಆ ಕೋಟೆಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬ್ರಿಟಿಷರಿಗೆ ಸಾಧ್ಯವಾಗಲಿಲ್ಲ. ಆದರೆ ವೆಂಕಟಪ್ಪ ನಾಯಕನ ದೇಶದ್ರೋಹಿ ಆಪ್ತ ಸಲಹೆಗಾರನೊಬ್ಬ ಬ್ರಿಟಿಷರ ಸಹಾಯಕ್ಕೆ ದೊರಕಿದ. ಅವನು ಕೋಟೆಯೊಳಗೆ ಬರುವಂತಹ ಗುಪ್ತದ್ವಾರವನ್ನ ಬ್ರಿಟಿಷರಿಗೆ ತೋರಿಸಿದ. ಅಷ್ಟೇ ಅಲ್ಲ, ಹೈದರಾಬಾದ್ಗೆ ಹೋಗೋ ಹಾಗೆ ವೆಂಕಟಪ್ಪ ನಾಯಕನಿಗೆ ಸಲಹೆಯನ್ನು ಕೂಡ ಕೊಟ್ಟ. ಅವನು ಕುತಂತ್ರ ಕೆಲಸ ಮಾಡ್ತ. ವೆಂಕಟಪ್ಪ ನಾಯಕನನ್ನ ಹೈದರಾಬಾದ್ನಲ್ಲಿ ಬಂಧಿಸಿ ಬ್ರಿಟಿಷರಿಗೆ ಒಪ್ಪಿಸಲಾಯಿತು. ವೆಂಕಟಪ್ಪ ನಾಯಕನನ್ನ ಜೈಲಿಗೆ ಕರೆದೊಯ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದು ಬ್ರಿಟಿಷರು ಹೇಳೋ ಮಾತು. ಸತ್ಯ ಏನಿದೆಯೋ ಯಾರಿಗೆ ಗೊತ್ತು. ದೇಶದ ತೀರ ಜನಸಾಮಾನ್ಯರೂ ಸಹ ಸಾಮೂಹಿಕವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು. ಈ ಮಾತು ಕರ್ನಾಟಕಕ್ಕೂ ಸಹ ಅನ್ವಯಿಸುತ್ತದೆ. 1920ರಲ್ಲಿ ಗಾಂಧೀಜಿಯವರು ಕರ್ನಾಟಕ ಪ್ರವಾಸ ಮಾಡಿದ್ದು ರಾಜ್ಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರಣವನ್ನೇ ಬದಲಿಸಿತು. ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದ ಸಮಯದಲ್ಲೂ ಸಹ ಜಲಿಯನ್ ವಾಲಾಬಾಗ್ನಂತಹ ಹಲವು ಹತ್ಯಾಕಾಂಡಗಳು, ತ್ಯಾಗ ಬಲಿದಾನಗಳು ದೇಶಾದ್ಯಂತ ನಡೆದವು. ಆ ಸಮಯದಲ್ಲಿ ಕರ್ನಾಟಕದಲ್ಲೂ ಸಹ ಈಸೂರು ಪ್ರಕರಣ ಮತ್ತು ವಿದುರಾಶ್ವತ್ಥದಂತಹ ಹತ್ಯಾಕಾಂಡಗಳು ನಡೆದು ದೇಶದ ಜನರ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚು ಮಾಡಿದವು. ಕರ್ನಾಟಕದಲ್ಲಿನ ಜನಸಾಮಾನ್ಯರ ಕೆಚ್ಚೆದೆಯ ಹೋರಾಟಕ್ಕೆ, ತ್ಯಾಗಕ್ಕೆ, ಬಲಿದಾನಕ್ಕೆ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮದ ಸ್ವಾತಂತ್ರ್ಯ ಹೋರಾಟ ಒಂದು ಜ್ವಲಂತ ನಿದರ್ಶನ. ಈಸೂರಿನ ಗ್ರಾಮಸ್ಥರ ಸ್ವಾತಂತ್ರ್ಯದ ಕಿಚ್ಚಿಗೆ ಕಿಡಿ ಹತ್ತಿಸಿದ್ದು 1942ರ ಕ್ವಿಟ್ ಇಂಡಿಯಾ ಚಳುವಳಿ. ಆ ಸಮಯದಲ್ಲಿ ಗಾಂಧೀಜಿಯವರು ರೈತರು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಭೂ ಕಂದಾಯವನ್ನು ಕಟ್ಟಬಾರದು ಅನ್ನೋ ಒಂದು ಕರೆಯನ್ನು ಕೊಡ್ತಾರೆ. ಇದರಿಂದ ಪ್ರೇರೇಪಿತರಾದ ಈಸೂರಿನ ಜನತೆ ಅವರ ಗ್ರಾಮವನ್ನು ಸ್ವತಂತ್ರ ಗ್ರಾಮವನ್ನಾಗಿ ಘೋಷಿಸ್ಕೊತಾರೆ.
ತಮ್ಮೂರಿನ ದೇವಸ್ಥಾನದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಆ ಗ್ರಾಮದ ರೈತರು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟಬಾರದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಬೇಜವಾಬ್ದಾರಿ ಸರ್ಕಾರದ ಯಾವ ಪ್ರತಿನಿಧಿಯೂ ಗ್ರಾಮದ ಒಳಗೆ ಪ್ರವೇಶಿಸಬಾರದು ಅನ್ನೋ ಒಂದು ದೊಡ್ಡ ಫಲಕವನ್ನು ಊರಿನ ಜನರು ಹಾಕ್ತಾರೆ. ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವ ಘೋಷವಾಕ್ಯದೊಂದಿಗೆ ಇಡೀ ಗ್ರಾಮವೇ ಬ್ರಿಟಿಷರ ವಿರುದ್ಧ ಸೆಟೆದು ನಿಲ್ಲುತ್ತೆ. ಒಂದು ದಿನ ಶಾನುಭೋಗರು ಮತ್ತು ಪಟೇಲರು ಕಂದಾಯ ವಸೂಲಿಗೆ ಅಂತ ಬರ್ತಾರೆ. ಊರಿನ ಗ್ರಾಮಸ್ಥರು ಅವರಿಬ್ಬರ ಬಳಿಯಿದ್ದ ಸರ್ಕಾರಿ ಪುಸ್ತಕಗಳನ್ನು ಕಿತ್ಕೋತಾರೆ. ಇದರಿಂದ ಆಂಗ್ಲರಿಗೆ ಕೋಪ ಬರುತ್ತೆ. ಅವರು ಊರಿನ ಜನರ ಜೊತೆ ಘರ್ಷಣೆ ಮಾಡ್ತಾರೆ. ಆ ಘರ್ಷಣೆಯಲ್ಲಿ ಇಬ್ಬರು ಅಧಿಕಾರಿಗಳು ಸಾಯ್ತಾರೆ. ಇದರಿಂದ ಬ್ರಿಟಿಷರಿಗೆ ಇನ್ನಷ್ಟು ಕೋಪ ಬರುತ್ತೆ. ಗ್ರಾಮಸ್ಥರ ಮೇಲೆ ಅಮಾನುಷವಾಗಿ ಸೇಡನ್ನು ತೀರಿಸ್ಕೋತಾರೆ. ಹೆಂಗಸರು, ಮಕ್ಕಳು, ವೃದ್ಧರು ಅನ್ನೋದೇ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಿಂಸೆ ಮಾಡೋದು ಅಷ್ಟೇ ಅಲ್ಲ, ಅವ್ರನ್ನೆಲ್ಲ ಬಂಧಿಸ್ತಾರೆ. ಈ ದುರಂತದಲ್ಲಿ 5 ಜನಕ್ಕೆ ಗಲ್ಲು ಶಿಕ್ಷೆನೂ ಕೊಡ್ತಾರೆ. ಈಸೂರಿನ ಮುಗ್ಧ ರೈತಾಪಿ ಜನರು ಯಾವುದೇ ಬಲಿಷ್ಠ ನಾಯಕತ್ವದ ಮಾರ್ಗದರ್ಶನವಿಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾದ ಈ ಘಟನೆ ದೇಶದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು. ಏಪ್ರಿಲ್ 25, 1938 ಪಂಜಾಬಿನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕ್ರೌರ್ಯವನ್ನು ನೆನಪಿಸುವ ಘಟನೆಯೊಂದು ಅಂದು ಕರ್ನಾಟಕದಲ್ಲೂ ನಡೆದು ಹೋಯಿತು. ಅದು ದೇಶದಾದ್ಯಂತ ಧ್ವಜ ಸತ್ಯಾಗ್ರಹಗಳು ನಡೆಯುತ್ತಿದ್ದ ಸಂದರ್ಭ. ಕರ್ನಾಟಕದ ಶಿವಪುರವನ್ನು ಒಳಗೊಂಡು ದೇಶದ ಹಲವು ಕಡೆ ಈಗಾಗಲೇ ಯಶಸ್ವಿಯಾಗಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿತ್ತು. ಇದರಿಂದ ಪ್ರೇರಣೆಗೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಬಳಿಯ ವಿದುರಾಶ್ವತ ಗ್ರಾಮದ ಜನ ತಮ್ಮೂರಲ್ಲೂ ಸಹ ಧ್ವಜ ಹಾರಿಸಲು ಅನುವಾದರು. ಅಂದು ಊರ ಜಾತ್ರೆ, ಅಪಾರ ಜನಸ್ತೋಮ ಸೇರಿತ್ತು. ಅವರ ಸಮ್ಮುಖದಲ್ಲಿ ಧ್ವಜ ಹಾರಿಸಿ ದೇಶಭಕ್ತಿ ಸಾರಲು ಉದ್ದೇಶಿಸಲಾಯಿತು. ಆದರೆ ಇದರ ಮುನ್ಸೂಚನೆ ಅರಿತ ಆಂಗ್ಲರು ತಮ್ಮ ಪಡೆಯೊಂದಿಗೆ ಅಲ್ಲಿಗೆ ಆಗಮಿಸಿದರು. ಧ್ವಜಾರೋಹಣವೇನು ನಡೆಯಿತು. ಆದರೆ ಅದಾದ ತಕ್ಷಣ ದೇಶಭಕ್ತರು ಮತ್ತು ಬ್ರಿಟಿಷರ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ಇದನ್ನು ಹತ್ತಿಕ್ಕಲು ಮೊದಲು ಲಾಠಿ ಚಾರ್ಜ್ ಮಾಡಲಾಯಿತು. ನಂತರ ಅಧಿಕಾರಿಗಳು ಗೋಲಿಬಾರ್ಗೆ ಆಜ್ಞೆ ಮಾಡಿದರು. ಕ್ಷಣಾರ್ಧದಲ್ಲಿ ಇಡೀ ಊರೇ ರಣರಂಗವಾಯಿತು. ಈ ಗೋಲಿಬಾರ್ನಲ್ಲಿ 37 ಜನ ಹುತಾತ್ಮರಾದರು. 100ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಅಲ್ಲೇ ಪಕ್ಕದಲ್ಲೇ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುತ್ತಿದ್ದ ತುಂಬು ಗರ್ಭಿಣಿಯೊಬ್ಬರೂ ಸಹ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದು ಘಟನೆಯ ಭೀಕರತೆಗೆ ಸಾಕ್ಷಿಯಾಗಿದೆ. ಇಷ್ಟು ಹೊತ್ತು ನಾವು ಪ್ರಸ್ತುತಪಡಿಸಿದ ಘಟನೆಗಳು ಕೆಲವು ಉದಾಹರಣೆಗಳು ಮಾತ್ರ. ಇವುಗಳಷ್ಟೇ ಮಹತ್ವ ಪಡೆದ ಅಸಂಖ್ಯ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಗಳಿಗೆ ಕರ್ನಾಟಕ ಸಾಕ್ಷಿಯಾಗಿದೆ. ಸಾಮಾನ್ಯ ವ್ಯಕ್ತಿ ಆಗಿದ್ದರೂ ಸಹ ಬ್ರಿಟಿಷರ ವಿರುದ್ಧ ಹೋರಾಡಲು ಸೈನ್ಯ ಕಟ್ಟಿ ಹೋರಾಟ ನಡೆಸಿ ಯುದ್ಧದಲ್ಲಿ ಹುತಾತ್ಮನಾದ ಮುಂಡರಗಿ ಭೀಮರಾವ್, ಕೊಡಗು ಮತ್ತು ದಕ್ಷಿಣ ಕನ್ನಡದ ಅರೆಭಾಷಿಕ ಜನರ ಮುಂದಾಳತ್ವದಲ್ಲಿ ನಡೆದ ಅಮರ ಸುಳ್ಯ ರೈತರ ಹೋರಾಟ, ಶಿವಪುರದ ಧ್ವಜ ಸತ್ಯಾಗ್ರಹ, ಕಂದಾಯ ಕಚೇರಿಯ ಮೇಲೆ ದಾಳಿ ಮಾಡಿ ಪೊಲೀಸರ ಗುಂಡಿಗೆ ಬಲಿಯಾದ ಮೈಲಾರ ಮಹದೇವಪ್ಪ, ಬಾದಾಮಿಯಲ್ಲಿ 1,000 ಸೈನಿಕರೊಡನೆ ಬಂಡಾಯ ನಡೆಸಿದ ನರಸಿಂಗರಾವ್, ನರಗುಂದದಲ್ಲಿ ಬ್ರಿಟಿಷರ ವಿರುದ್ಧ ನಿಂತು ಹೋರಾಡಿದ ಬಾಬಾ ಸಾಹೇಬ, ಅಂಕೋಲ ಉಪ್ಪಿನ ಸತ್ಯಾಗ್ರಹ, ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ನಡೆದ ಯುವಕರ ಹೋರಾಟ, ಸಾರಾವಾಡದ ಸ್ವಾತಂತ್ರ್ಯ ಯೋಧರು, ಮನೆ ಮನೆಯಲ್ಲಿ ಸ್ವಾತಂತ್ರ್ಯ ಯೋಧರನ್ನು ಹೊಂದಿದ್ದ ಮಸಬಿನಹಾಳ. ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ತುಂಬ ದೊಡ್ಡದಿದೆ. ಇದು ನಮ್ಮ ಕರ್ನಾಟಕದ ಹಿರಿಮೆ. ಇದರ ಜೊತೆಗೆ ಇತಿಹಾಸದಲ್ಲಿ ಎಲ್ಲೂ ದಾಖಲಾಗದ ಅಥವಾ ಅತ್ಯಂತ ಕಡಿಮೆ ದಾಖಲಾದ ರಾಜ್ಯದ 100 ಸ್ವಾತಂತ್ರ್ಯ ಹೋರಾಟಗಾರರು ಎಲೆಮರೆಯ ಕಾಯಿಯಂತೆ ಹೋರಾಡಿ ದೇಶಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದರು. 1947 ಆಗಸ್ಟ್ 15 ಅಂದು ಭಾರತದಲ್ಲಿ ಸ್ವಾತಂತ್ರ್ಯದ ಶಂಖನಾದ ಮೊಳಗಿತು. ದೇಶದಾದ್ಯಂತ ತ್ರಿವರ್ಣ ಧ್ವಜ ಹಾರಾಡಿತು. ಆದರೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಇನ್ನೂ ಮುಂದುವರೆದಿತ್ತು.
ದುರಾದೃಷ್ಟ ನೋಡಿ, ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗದ ಜನರು ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿತ್ತು. ಇದಕ್ಕೆ ಕಾರಣ ನಿಜಾಮನೆಂಬ ಒಬ್ಬ ಕ್ರೂರಿ ದೇಶದ್ರೋಹಿ ಆಡಳಿತಗಾರ. ಆತ ತನ್ನ ಸಂಸ್ಥಾನವನ್ನು ಛೋಟಾ ಪಾಕಿಸ್ತಾನ್ ಎನ್ನುವ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯಿಂದ ಸ್ವತಂತ್ರ ಪ್ರಾಂತ್ಯ ಎಂದು ಘೋಷಿಸಿಕೊಂಡ. ತನ್ನ ಸಂಸ್ಥಾನದಲ್ಲಿ ತ್ರಿವರ್ಣ ಧ್ವಜ ಹಾರುವುದನ್ನು ನಿಷೇಧಿಸಿದ. ಇದರಿಂದ ರೊಚ್ಚಿಗೆದ್ದ ಕಲ್ಯಾಣ ಕರ್ನಾಟಕದ ಜನ ಸ್ವತಂತ್ರ ಬಯಸಿ ನಿಜಾಮನ ವಿರುದ್ಧ ಹೋರಾಟಕ್ಕೆ ನಿಂತರು. ಈ ಚಳುವಳಿಯನ್ನು ಹತ್ತಿಕ್ಕಲು ನಿಜಾಮನು ಒಬ್ಬ ಭಯೋತ್ಪಾದಕನ ನೇತೃತ್ವದಲ್ಲಿ ರಜಾಕಾರ ಎನ್ನುವ ಪಡೆಯನ್ನು ಕಟ್ಟಿ ನಿಸ್ಸಹಾಯಕ ಪ್ರಜೆಗಳ ಮೇಲೆ ದಾಳಿಗಿಳಿಸಿದ. ರಜಾಕಾರರ ಪಡೆ ಅತ್ಯಂತ ಕ್ರೂರವಾಗಿತ್ತು. ಹಿಂದೂ ಸಮುದಾಯವನ್ನೇ ಗುರಿಯಾಗಿರಿಸಿಕೊಂಡು ಕಂಡಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆಗಳನ್ನು ಮಾಡತೊಡಗಿತು. ಎಲ್ಲಿ ನೋಡಿದರಲ್ಲಿ ಭಯದ ವಾತಾವರಣ ಉಂಟಾಯಿತು. ರಜಾಕಾರರು ಗೊರಟ ಗ್ರಾಮದ ಮೇಲೆ ನಡೆಸಿದ ಭೀಕರ ಹತ್ಯಾಕಾಂಡ ಮಾನವನ ಇತಿಹಾಸದ ಘನಘೋರ ಕರಾಳ ಅಧ್ಯಾಯಗಳಲ್ಲಿ ಒಂದು. ಪ್ರಬಲ ಹಿಂದೂ ಸಂಸ್ಕೃತಿಯ ಕೇಂದ್ರವಾಗಿದ್ದ ಬೀದರ್ ಜಿಲ್ಲೆಯ ಗೋರಟ ಎನ್ನುವ ಗ್ರಾಮದಲ್ಲಿ ರಜಾಕಾರರು ಸತತವಾಗಿ ಆ ಗ್ರಾಮದ ಜನರಿಗೆ ಕಿರುಕುಳ ನೀಡ್ತಿದ್ರು. ಗ್ರಾಮದ ಜನರು ಅದನ್ನು ಪ್ರತಿರೋಧ ಮಾಡ್ತಿದ್ರು. ಹೀಗಾಗಿ ಅವರಿಬ್ಬರ ನಡುವೆ ಸದಾಕಾಲ ಘರ್ಷಣೆ ನಡೀತಾನೇ ಇತ್ತು. ರಜಾಕಾರರ ಕಾಟ ಅತಿಯಾದಾಗ ಗ್ರಾಮಸ್ಥರು ರಜಾಕಾರರ ತಂಡದ ಮುಖ್ಯ ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡ್ತಾರೆ. ಇದಕ್ಕೆ ರಜಾಕಾರರ ತಂಡ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡುತ್ತೆ. ಒಂದು ದಿನ ಬೆಳ್ಳಂಬೆಳಿಗ್ಗೆ ರಜಾಕಾರರು ಶಸ್ತ್ರ ಸಮೇತವಾಗಿ ಆ ಗ್ರಾಮದ ಮೇಲೆ ದಾಳಿ ಮಾಡ್ತಾರೆ. ಸಿಕ್ಕವನ್ನೆಲ್ಲ ಕೊಂದು ಹಾಕ್ತಾರೆ. ಹೆಂಗಸರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಊರಿಗೆ ಬೆಂಕಿ ಹಚ್ತಾರೆ. ಪ್ರಾಣ ಭಯದಿಂದ ಕೆಲವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಇಡೀ ಊರೇ ಸ್ಮಶಾನವಾಗುತ್ತೆ. ಗಂಡ ಎಲ್ಲೋ, ಮಕ್ಕಳೆಲ್ಲೋ, ಸತ್ತವರೆಲ್ಲೋ, ಬದುಕ್ತವರೆಲ್ಲೋ. ಒಬ್ಬರ ವಿಷಯ ಇನ್ನೊಬ್ಬರಿಗೆ ಗೊತ್ತಾಗದ ಹಾಗಾಗತ್ತೆ. ಇತಿಹಾಸಕಾರರು ಹೇಳೋ ಪ್ರಕಾರ ಅಂದು ಆ ಗ್ರಾಮದಲ್ಲಿ ಸುಮಾರು 700 ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಇದು ಗೋರಟ ಹತ್ಯಾಕಾಂಡ. ರಜಾಕಾರರ ಕಿರುಕುಳ ಹೆಚ್ಚಾಗ್ತಾನೇ ಹೋಗ್ತಿತ್ತು. ಇನ್ನೂ ಸಾಧ್ಯವಿಲ್ಲವೆಂದರೂ ಕೇಂದ್ರ ಸರ್ಕಾರ ಅವರ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡೋದಕ್ಕೆ ಒಂದು ಸಭೆ ಕರೀತು. ಆ ಸಭೆಯಲ್ಲಿದ್ದ ಜನರಲ್ ಬುಕಾರ್ ಹೈದರಾಬಾದ್ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡೋದಕ್ಕೆ ಒಪ್ಪೋದಿಲ್ಲ. ಅಕಸ್ಮಾತ್ ಮಾಡಿದ್ರೂ ಕೂಡ ತಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಿಸ್ತಾನೆ. ಆ ಸಭೆಯಲ್ಲಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ದೃಢವಾಗಿ ಹೇಳಿದ್ರಂತೆ, ಜನರಲ್ ಬುಕಾರ್, ನೀವು ರಾಜೀನಾಮೆ ಕೊಡ್ಬೋದು. ನಾಳೆಯಿಂದ ಸೈನಿಕ ಕಾರ್ಯಾಚರಣೆ ಆರಂಭ. ಈ ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಅಂತ ಹೆಸರಿಟ್ರಂತೆ. ಪಟೇಲ್ರ ಆದೇಶದಂತೆ ನಮ್ಮ ಭಾರತೀಯ ಸೇನೆ ಹೈದರಾಬಾದ್ ಸಂಸ್ಥಾನದ ಮೇಲೆ ಲಗ್ಗೆ ಹಾಕಿತು. ಕೇವಲ 3 ದಿನಗಳಲ್ಲಿ ನಮ್ಮ ಭಾರತೀಯ ಸೇನೆ ರಜಾಕಾರರ ಹುಟ್ಟಡಗಿಸಿತು. ಹೈದರಾಬಾದ್ ನಿಜಾಮ ಶರಣಾದ. ಭಾರತದೊಂದಿಗೆ ತನ್ನ ಸಂಸ್ಥಾನದ ವಿಲೀನಕ್ಕೆ ಸಹಿ ಹಾಕಿದ. ಹೈದರಾಬಾದ್ ಸಂಸ್ಥಾನವು ಪ್ರಜೆಗಳ ಅಪೇಕ್ಷೆಯಂತೆ ಭಾರತಕ್ಕೆ ಮರಳಿತು. ನಮ್ಮ ಸಾಹಿತ್ಯ ಸ್ವಾತಂತ್ರ್ಯ ಹೋರಾಟದ ಪ್ರೇರಣೆಯ ಗೀತೆಗಳನ್ನು ರಚಿಸ್ತಾನೆ ಸ್ವತಃ ಕವಿಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರುವಂಥ ಇತಿಹಾಸ ಕನ್ನಡಕ್ಕಿದೆ. ಗೋವಿಂದ ಪೈ ಅವರಿಂದ ಹಿಡಿದು ಕುವೆಂಪು ಅವರ ಆದಿಯಾಗಿ ಬೇಂದ್ರೆ ಮೊದಲಾದಂಥ ಹಲವಾರು ಕವಿಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅದು ಗಣನೀಯವಾದದ್ದು. ಜನಪದ ಸಾಹಿತ್ಯ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿರತಕ್ಕಂತಹ ಪ್ರೇರಣೆಯನ್ನು ಕೊಟ್ಟಿದೆ. ಉದಾಹರಣೆಗೆ ನಮ್ಮ ಬೆಳಗಾವಿ ಭಾಗದ ಹುಲ್ಕುಂದ ಅನ್ನುವಂತಹ ಒಂದು ಊರಿನಲ್ಲಿ ಭೀಮಕವಿ ಅನ್ನುವಂಥ ಒಬ್ಬ ಲಾವಣಿಕಾರರು ಗೀಗಿ ಪದಗಳನ್ನು ಹಾಡ್ತಾ ಗೀಗಿ ಮೇಳಗಳನ್ನೇ ಕಟ್ಟಿ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಸ್ವಾತಂತ್ರ್ಯದ ದೀಪವನ್ನು ಹಚ್ಚಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಹರಿಕಥೆಯನ್ನು ಹೇಳ್ತಕ್ಕಂಥವರು ಕೂಡ ತಮ್ಮ ಹರಿಕಥೆಗಳಲ್ಲಿ ಸ್ವಾತಂತ್ರ್ಯದ ಹೋರಾಟದ ಮಹತ್ವವನ್ನು ಊರುಗಳಲ್ಲಿ ಸಾರಿರ್ತಕ್ಕಂಥದ್ದನ್ನು ಕೊಪ್ಪಳದಿಂದ ಹಿಡಿದು ಶಿವಮೊಗ್ಗ ಆದಿಯಾಗಿ ತುಮಕೂರು ಹೀಗೆ ರಾಜ್ಯದ ನಾನಾ ಕಡೆ ಓಡಾಡಿ ಹರಿಕಥೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಖರತೆಯನ್ನು ಹೆಚ್ಚಿಸಿರ್ತಕ್ಕಂಥ ವಿವರಗಳು ಕೂಡ ಕರ್ನಾಟಕದ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕದ
ವಿವಿಧ ಸ್ಥಳಗಳು, ವಿವಿಧ ಹೋರಾಟಗಾರರು ಯಾವ ರೀತಿ ಭಾಗವಹಿಸಿದ್ರು ಅನ್ನುವಂಥ ಒಂದು ಒಳ್ಳೆಯ ಚಿತ್ರವನ್ನು ಈಗ ನಮ್ಮ ಕಣ್ಮುಂದೆ ಬಂದಿದೆ. ಅಂದರೆ ಅವತ್ತಿನ ಕಾಲದಲ್ಲಿ ಯಾವುದೇ ಸಹಾಯ ಇಲ್ಲದಂಥ ಸಂದರ್ಭದಲ್ಲಿ, ಸೌಲಭ್ಯಗಳಿಲ್ಲದಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಮ್ಮ ಕರ್ನಾಟಕದ ಜನ ದೊಡ್ಡ ಪ್ರಮಾಣದಲ್ಲಿ ಮಾಡಿದರು. ಬ್ರಿಟಿಷರ ಗುಂಡಿಗೆ ಎದೆಯನ್ನು ಕೊಟ್ಟಿದ್ದಾರೆ, ಬಲಿದಾನ ಆಗಿದೆ. ಇದೆಲ್ಲದರ ಪರಿಣಾಮವಾಗಿ ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಇವತ್ತು ಈ ಸ್ವಾತಂತ್ರ್ಯದ 75 ವರ್ಷವನ್ನು ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇರುವಂಥ ಅಮೃತ ಭಾರತಿಗೆ ಕನ್ನಡದ ಆರತಿಯ ಅಭಿಯಾನ ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟಗಾರನ ನೆನೆಸ್ಕೊಳ್ಳೋದ್ರ ಜೊತೆಯಲ್ಲಿ ಈ ಹೋರಾಟದ ಶೌರ್ಯ ಸಾಹಸಗಳು ಹೊಸ ಪೀಳಿಗೆ ಯುವಕರಿಗೂ ಗೊತ್ತಾಗಬೇಕು. ಅವತ್ತಿನ ಹೋರಾಟದ ಫಲವಾಗಿ ಇವತ್ತು ನಾವು ಇಷ್ಟು ಸುಂದರವಾದಂಥ ಭಾರತದಲ್ಲಿ ಇದ್ದೇವೆ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಈ ಅಭಿಯಾನದಲ್ಲಿ ನಾವೆಲ್ಲರೂ ಕೂಡ ಜೋಡಿಸ್ಕೊಳ್ಳೋಣ. ಆ ಹೋರಾಟಗಾರನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಅವರಿಗೆ ಗೌರವವನ್ನು ಸಲ್ಲಿಸೋಣ ಅಂತೇಳಿ ನಾನು ವಿನಂತಿಸ್ತೇನೆ. ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದ ರೂಪುಗೊಂಡಿರುವ ಭವ್ಯ ಭಾರತವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇಡೀ ವಿಶ್ವವೇ ಭಾರತ ಭೂಮಿಯತ್ತ ನೋಡುತ್ತಿದೆ, ತಲೆಬಾಗಿದೆ. ಬನ್ನಿ ಬಂಧುಗಳೇ, ನಮ್ಮ ಕರ್ತವ್ಯವನ್ನು ಅರಿಯೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ, ದೇಶ ಸೇವೆಯ ಸಂಕಲ್ಪ ಮಾಡೋಣ, ನಾಡನ್ನು ಮುನ್ನಡೆಸೋಣ. ಹಲೋ 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 ಮೈಕ್ ಚೆಕ್. ಹಲೋ 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 ಅಣ್ಣ, ಸ್ವಲ್ಪ ಸೌಂಡ್ ಇಡಿ. ಹಲೋ. ನಮ್ಮ ಅಮೃತ ಭಾರತಿಗೆ ಕನ್ನಡದ ಆರತಿ ಎನ್ನುವಂಥ ಶೀರ್ಷಿಕೆಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಗೊಳಿಸ್ತಾ ಇದ್ದೇವೆ. ತಾವೆಲ್ಲರೂ ಸಾಕ್ಷ್ಯಚಿತ್ರವನ್ನು ನೋಡಿದಿರಿ. ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇದೀಗ ಸಭಾ ಕಾರ್ಯಕ್ರಮದತ್ತ ನಾವು ಮುಖ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿರುವಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು, ಮಾನ್ಯ ಶಾಸಕರು, ಹಾಗೆ ಅಧ್ಯಕ್ಷತೆ ವಹಿಸಲಿಕ್ಕಿರುವ ಸನ್ಮಾನ್ಯ ಶ್ರೀಮತಿ ಚಿತ್ರಕಲಾ ಕೆ ಅಧ್ಯಕ್ಷರು, ಉಳ್ಳಾಲ ನಗರಸಭೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂಥ ಸನ್ಮಾನ್ಯ ಕೆ ಪ್ರತಾಪ್ ಸಿಂಹನಾಯಕ್ ಅವರು, ಶಾಸಕರು, ಹಾಗೆ ಅಧ್ಯಕ್ಷರು ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು, ಇದರ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರಿವರು, ಸನ್ಮಾನ್ಯ ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರು, ಅಧ್ಯಕ್ಷರು ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಡಾಕ್ಟರ್ ಕುಮಾರ್ ಅವರು, CDPO ಆಗಿರುವಂಥ ಶೈಲಾ ಕೆ ಖಾರಿಗೆ ಅವರು, BO ಪ್ರಶಾಂತ್ ಅವರು, ತಹಸೀಲ್ದಾರ್ ಅವರು, ರಾಯಪ್ಪ ಅವರು, ನಮ್ಮ ಪೌರ ಆಯುಕ್ತರು, ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ತಹಸೀಲ್ದಾರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಪ್ರಥಮವಾಗಿ ಶಿಲಾಫಲಕ ಬಿಡುಗಡೆ ಆಗ್ತದೆ. ತದನಂತರ ಕಾರ್ಯಕ್ರಮಕ್ಕೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಳ್ತದೆ. ನಾಡಗೀತೆಯನ್ನು ಹಾಡಲಿಕ್ಕಿರುವಂಥ ಹೇಮಚಂದ್ರ ಕೈರಂಗಳ ಅವರ ಬಳಗದವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಧನಂಜಯ ಕುಂಬ್ಳೆ ಅವರು ಮುಖ್ಯ ಅತಿಥಿಗಳಲ್ಲಿ ಓರ್ವರು. ನಮ್ಮ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾನ್ವಿತ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಧನಂಜಯ ಕುಂಬ್ಳೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರುವಂಥ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು. CDPO ಆಗಿರುವಂಥ ಶೈಲಾ ಕೆ ಕಾರಿಗೆ ಅವರು ಕೂಡ ವೇದಿಕೆಯನ್ನು ಬಳಸ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಶಿಲಾಫಲಕ ಬಿಡುಗಡೆ ಆಗ್ತಾ ಇದೆ. ಪ್ರಥಮ ಬಾರಿಗೆ ಸರ್ ಶಿಲಾಫಲಕ ಬಿಡುಗಡೆ ಮೊದಲಿಗೆ ತಹಸೀಲ್ದಾರ್ರೆ, ತದನಂತರ ಕಾರ್ಯಕ್ರಮ ಉದ್ಘಾಟನೆ ಆಗುವಾಗ ಪುಷ್ಪಾರ್ಚನೆ ಆಗ್ತದೆ. ನಮ್ಮ ಈ ಕಾರ್ಯಕ್ರಮದ ಶೀರ್ಷಿಕೆಯನ್ನು ಒಳಗೊಂಡಂಥ ಶಿಲಾಫಲಕ ಅದರ ಬಿಡುಗಡೆ ಇಲ್ಲಿ ಆಗ್ತದೆ. ತದನಂತರ ಅದನ್ನು ನಾವು ಸಂಯೋಜನೆ ಮಾಡ್ತೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಈ ಶಿಲಾಫಲಕ ಬಿಡುಗಡೆಯನ್ನು ಅಭಿನಂದನೆ ಸಲ್ಲಿಸೋಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಶ್ರೀಮತಿ ಚಿತ್ರಕಲಾ ಅವರು, ಮಾನ್ಯ ಅಧ್ಯಕ್ಷರು, ಉಳ್ಳಾಲ ನಗರಸಭೆ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಬಂದಂಥ ಎಲ್ಲ ವಿವಿಧ ಆಯೋಗಗಳ ಗೌರವಾನ್ವಿತ ಅಧ್ಯಕ್ಷರುಗಳು, ಹಾಗೆ ಬಂದಿರುವಂಥ ನಗರಸಭೆಯ ಸದಸ್ಯರು, ಶಿಕ್ಷಣ ಇಲಾಖೆಯ ಸದಸ್ಯರು, ಶಿಕ್ಷಣ ಇಲಾಖೆಯ ಬೇರೆ ಬೇರೆ ಅಧಿಕಾರಿ ವರ್ಗದವರು, ನಗರಸಭೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಎಲ್ಲ ಅತಿಥಿ ಅಭ್ಯಾಗತರು. ತದನಂತರ ಉದ್ಘಾಟನೆ ಆಗ್ತದೆ. ಉದ್ಘಾಟನೆ ನಂತರ ಪುಷ್ಪಾರ್ಚನೆ ಕೂಡ ನಡೆಯುತ್ತದೆ.
ದಯವಿಟ್ಟು ಸಭಾಧ್ಯಕ್ಷತೆ ವಹಿಸಲಿಕ್ಕಿರುವಂಥ ಶ್ರೀಮತಿ ಚಿತ್ರಕಲಾ ಅವರು, ಉದ್ಘಾಟನೆ ಮಾಡಲಿಕ್ಕಿರುವಂಥ ಸನ್ಮಾನ್ಯ ಶಾಸಕರು ಶ್ರೀ ಯು ಟಿ ಖಾದರ್ ಅವರು, ಹಾಗೆ ಅತಿಥಿ ಅಭ್ಯಾಗತರು ಎಲ್ಲರೂ ವೇದಿಕೆಯನ್ನು ಬಳಸಿಕೊಳ್ಬೇಕು, ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತೇಳಿ ಭಕ್ತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ಹೇಮಚಂದ್ರ ಕೈರಂಗಳ ಮತ್ತು ಬಳಗದವರಿಂದ ಇದೀಗ ನಾಡಗೀತೆ ನಡೀತದೆ. ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ಎಲ್ಲ ಬಂಧುಗಳು ಎದ್ದು ನಿಂತು ಈ ಒಂದು ನಾಡಗೀತೆಯನ್ನು ಗೌರವಿಸೋಣ. ಜಯ ಭಾರತ ಜನನಿಯತ ಧನ್ಯವಾದಗಳು ಹೇಮಚಂದ್ರ ಕೈರಂಗಳ ಮತ್ತು ತಂಡಕ್ಕೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಆತ್ಮೀಯವಾಗಿ ಸ್ವಾಗತಿಸುವಂಥದ್ದು, ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ನೆಲೆಯಲ್ಲಿ ಈ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಈ ಒಂದು ಅಮೃತ ಭಾರತಿ ಕನ್ನಡದ ಆರತಿ ಎನ್ನುವಂಥ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡುವಲ್ಲಿ ಹಲವಾರು ದಿನಗಳಿಂದ ಹಗಲಿರುಳು ದುಡಿತಾ ಬಂದಿರುವಂಥ ನಮ್ಮ ಗೌರವಾನ್ವಿತ ತಹಸೀಲ್ದಾರರು ಗುರುಪ್ರಸಾದ್ ಅವರು ಸರ್ವರನ್ನು ಸ್ವಾಗತಿಸಬೇಕು ಅಂತೇಳಿ ಅವರಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಅಮೃತ ಮಹೋತ್ಸವ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಅಮೃತ ಭಾರತಿಗೆ ಕನ್ನಡದ ಆರತಿ
ಎಂಬತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇಂಧನ ಖಾತೆಯ ಸಚಿವರಾದಂತಹ ಶ್ರೀ ವಿ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಮಾನ್ಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ವಿವಿಧ ಸಮಿತಿಗಳನ್ನು ನಾವು ಮಾಡಿಕೊಂಡು ಪ್ರತಾಪ್ ಸಿಂಹ ನಾಯಕ್ ಶಾಸಕರು ವಿಧಾನ ಪರಿಷತ್ ಇವರ ನೇತೃತ್ವದಲ್ಲಿ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವವರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕ್ರಿಯಾಶೀಲ ಜನಪ್ರಿಯ ಶಾಸಕರಾದಂತಹ ಶ್ರೀ ಯು ಟಿ ಖಾದರ್ ಅವರನ್ನು ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹೂ ನೀಡಿ ನಮ್ಮ ಅದೇ ರೀತಿ ಈ ಕಾರ್ಯಕ್ರಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಆಯೋಜನೆ ಮಾಡಲಿಕ್ಕೆ ನಮಗೆಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡಿದಂಥವರು ಪ್ರತಾಪ್ ಸಿಂಹ ನಾಯಕ್ ಅವರು, ನಮ್ಮ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್. ಅವರನ್ನು ಕೂಡ ಅವರು ಇವತ್ತಿಲ್ಲಿ ಉಪಸ್ಥಿತರಿದ್ದಾರೆ. ಅವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥವರು ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಚಿತ್ರಕಲಾ ಇವರನ್ನು ಕೂಡ ನಾನು ಈ ಸಮಾರಂಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಸಂತೋಷ್ ರೈ ಬೋಳಿಯಾರ್ ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಬೆಂಗಳೂರು ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರು ಅಧ್ಯಕ್ಷರು, ಕರ್ನಾಟಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ ಇವರನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಈ ಕಾರ್ಯಕ್ರಮದ ಒಂದು ನೇತೃತ್ವ ಮತ್ತು ಅದರ ಆಯೋಜನೆಯ ಬಗ್ಗೆ ಮೊದಲ ದಿನದಿಂದಲೂ ಕೂಡ ನಮಗೆ ಮಾರ್ಗದರ್ಶನ ನೀಡಿರತಕ್ಕಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀ ಕುಮಾರ್ ಸರ್ ಅವರು ನಮ್ಮ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದಾರೆ. ನಮ್ಮ ಮಾರ್ಗದರ್ಶಕರು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಉಳ್ಳಾಲ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಉಳ್ಳಾಲ ನಗರಸಭೆಯ ಎಲ್ಲ ಸದಸ್ಯರು, ಕೋಟೆಕಾರು ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಮಾಧ್ಯಮದ ಸ್ನೇಹಿತರುಗಳು, ಹಿರಿಯರು, ಸ್ವತಂತ್ರ ಹೋರಾಟಗಾರರು ಮತ್ತು ಈ ಭಾಗದ ಹಬ್ಬಕ್ಕ ಸಮಿತಿಯ ಅಧ್ಯಕ್ಷರುಗಳು ಎಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ನಮ್ಮ ಉಳ್ಳಾಲ ತಾಲೂಕಿನ ಪ್ರತಿಯೊಬ್ಬರೂ ಕೂಡ ಸ್ಪಂದಿಸಿದ್ದಾರೆ. ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಇಲಾಖೆಯ ಸಹೋದ್ಯೋಗಿಗಳಾದಂತಹ CDPO ಶ್ರೀಮತಿ ಶೈಲಜಾ ಅವರು, ಶ್ರೀ ಪ್ರಶಾಂತ್ ಅವರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮುಖ್ಯವಾಗಿ ಶ್ರೀ ಧನಂಜಯ ಕುಂಬಳೆ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ಘಟಕ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮವನ್ನು ಇಷ್ಟು ಚೆಂದ ಕಾಣಲಿಕ್ಕೆ ಅವರು ಕೂಡ ಕಾರಣಕರ್ತರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಚೆಂದ ಕಾಣಿಕೊಡಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರನ್ನು ಕೂಡ ಪ್ರೀತಿಯಿಂದ ಹೃದಯಾಂತರಾಳದಿಂದ ಸ್ವಾಗತಿಸಿ ಗೌರವಿಸಿದಂತಹ ನಮ್ಮೆಲ್ಲರ ಆತ್ಮೀಯರಾಗಿರೋದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡುವಲ್ಲಿ ಹಗಲಿರುಳು ದುಡಿದಂತಹ ತಹಸೀಲ್ದಾರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಕಾರ್ಯಕ್ರಮದ ಮುಂದಕ್ಕೆ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆ, ದೀಪ ಪ್ರಜ್ವಲನೆ ಮಾಡುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು, ಮಾನ್ಯ ಶಾಸಕರು ಹಾಗೂ ವಿರೋಧ ಪಕ್ಷದ ಉಪನಾಯಕರು ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರು ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ. ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಹೇಗೆ ಶುಭಂ ಕುರುತ್ವಂ
नित्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ ಧನ್ಯವಾದಗಳು दीपब्रह्मरूपं ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳು. ಈಗ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮುಖೇನ ಆಯ್ತಲ್ಲ, ಸರಿ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಬಂಧುಗಳೇ, ಡಾಕ್ಟರ್ ಜ್ಯೋತಿ ಚೇಳ್ಯಾರ್ ಅವರು ರಚಿಸಿದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಉಳ್ಳಾಲ ಎನ್ನುವಂಥ ಕಿರು ಹೊತ್ತಗೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇದನ್ನು ಗೌರವಾನ್ವಿತ ಸರ್, ಇಲ್ಲಿ ಉಂಟು ಸರ್, ಬುಕ್ ಇಲ್ಲಿ ಉಂಟು ಸರ್, ಅದಲ್ಲ ಸರ್. ಹಾಂ ಸರಿ, ಓಕೆ, ಧನ್ಯವಾದಗಳು. ಇದೀಗ ಕಿರು ಹೊತ್ತಗೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಗೌರವಾನ್ವಿತ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಇದು ಸಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಉಳ್ಳಾಳ ಎನ್ನುವಂಥ ಕಿರು ಹೊತ್ತೆಗೆ ಡಾಕ್ಟರ್ ಜ್ಯೋತಿ ಚೇಳ್ಯಾರ್ ಅವರ ಬರವಣಿಗೆ ಶೈಲಿಯಲ್ಲಿ ಮೂಡಿಬಂದಂಥ ಪುಸ್ತಕ. ಪ್ರಧಾನ ಸಂಪಾದಕರಾಗಿ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು, ಹಾಗೆ ಸಂಪಾದಕರಾಗಿ ಕೋಡಿಬೆಟ್ಟು ರಾಜಲಕ್ಷ್ಮಿ ಅವರು ಈ ಒಂದು ಹೊತ್ತಗೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸನ್ಮಾನ್ಯ ಕೆ ಪ್ರತಾಪ್ ಸಿಂಹ ನಾಯಕ್ ಅವರು, ಅವರೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರು ಕೈ ಜೋಡಿಸಿದ್ದಾರೆ. ವಂದನೆಗಳು. ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ಒಂದು ಭವ್ಯವಾದ ಕಾರ್ಯಕ್ರಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಲುವಾಗಿ ಅಮೃತ ಭಾರತಿಗೆ ಕನ್ನಡದ ಆರತಿ ಎನ್ನುವಂಥ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಉಳ್ಳಾಲ ತಾಲೂಕು ಆಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲೆ ಇದರ ನೇತೃತ್ವದಲ್ಲಿ ಸ್ವತಂತ್ರ ಅಮೃತ ಮಹೋತ್ಸವದ ಸಲುವಾಗಿ ಅಮೃತ ಭಾರತಿಗೆ ಕನ್ನಡದ ಅರತಿ ಎಂಬ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಗೌರವಿತರಾದಂಥ ಸನ್ಮಾನ್ಯ ಚಿತ್ರಕಲಾರವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಇವತ್ತಿನ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ನಮ್ಮೆಲ್ಲ ಗೌರವಿತರು, ನಮಗೆಲ್ಲ ಆತ್ಮೀಯರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯರು, ಶಾಸಕ ಮಿತ್ರರಾಗಿರುವಂತಹ ಸನ್ಮಾನ್ಯ ಕೆ ಪ್ರತಾಪ್ ಸಿಂಹ ನಾಯಕ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂಥ ಗೌರವಿತರು ಸನ್ಮಿತರಾಗಿರುವಂತಹ ಮೈಸೂರು ಎಲೆಕ್ಟ್ರಿಕಲ್ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರಿ ಬೋಳಿಯಾರ್ ಅವರೇ, ನನ್ನ ಆತ್ಮೀಯರು, ಸನ್ಮಿತ್ರರು, ರಾಜ್ಯ ಅಲೆಮಾರಿ ಸಂಘದ ನಿಗಮದ ಅಧ್ಯಕ್ಷ ಆಗಿದ್ದ ರವೀಂದ್ರ ಶೆಟ್ಟಿ ಉಲಿದೊಟ್ರವರೇ, ದಕ್ಷಿಣ ಕನ್ನಡ ಜಿಲ್ಲಾ ZP ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಕುಮಾರ್ ಅವರೇ, ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷ ಆಗಿರುವಂತಹ ಕಮಿಷನರ್ ಆಗಿರುವಂತಹ ರಾಯಪ್ಪನವರೇ, ನಮ್ಮ ಮಂಗಳೂರು ಉಳ್ಳಾಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರುವಂಥ ಸನ್ಮಿತ್ರ ಅಂತ ಧನಂಜಯ್ ಕುಂಬ್ಳೆರವರೇ, ಅದೇ ರೀತಿ CDP ಆಗಿರುವಂಥ ಶೈಲರವರೇ, ನಮ್ಮ ಸನ್ಮಿತ್ರ, ನಮ್ಮ ಮಂಗಳೂರಿನ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಈ ಕಾರ್ಯಕ್ರಮ ಸಂಘಟಿಸಿದಂತಹ ಉಳ್ಳಾಲ ತಾಲೂಕಿನ ತಹಶೀಲ್ದಾರ್ ಆಗಿರುವಂಥ ಗುರುಪ್ರಸಾದ್ರವರೇ, ನಮ್ಮ BO ಅಂತ ರಾಜೇಶ್ ಅವರೇ, ಇನ್ನಿತರ ಎಲ್ಲ ಅಧಿಕಾರಿ ವರ್ಗದವರೇ, ಜನಪ್ರತಿನಿಧಿಗಳೇ, ನಮ್ಮ ತ್ಯಾಗವಂತ ಶಿಕ್ಷಕ ವರ್ಗದ ಎಲ್ಲ ನಮ್ಮ ಸಂಘ ಸಂಸ್ಥೆಯವರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಪದಾಧಿಕಾರಿಗಳೇ, ನಮ್ಮ ಸ್ವಸಹಾಯ ಸಂಘ, ಅಂಗನವಾಡಿ ಮತ್ತು ಭಾಷಾ ಕಾರ್ಯಕರ್ತರು ಮತ್ತು ಇನ್ನಿತರ ಎಲ್ಲ ಯಾರು ಈ ಒಂದು ಕಾರ್ಯ ಭಾಗವಹಿಸಿದ್ದಾರ ಆ ಎಲ್ಲ ತಂಡದ ಸದಸ್ಯರುಗಳೇ, ಮುಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಸೋದರರೇ, ಆತ್ಮೀಯರೇ, ಪ್ರಪ್ರಥಮವಾಗಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಒಂದು ಸಮಾರಂಭದ ಶುಭಾಶಯನ್ನು ನನ್ನ ಕ್ಷೇತ್ರ ಜನರ ಪರವಾಗಿ ತಮಗೆಲ್ಲರೂ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಭಾಗ್ಯವಂತರು. ಭಾರತ ದೇಶದಲ್ಲಿ ನಾವೆಲ್ಲ ಇವತ್ತು ಹುಟ್ಟಿ ನಮ್ಮ ಜೀವನ ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂತೇಳಿ. ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋಗಿ ಇಲ್ಲಿ ನೀವು ಕೂತ್ಕೊಂಡು ಬೇರೆ ಬೇರೆ ಆಲೋಚನೆ ಮಾಡ್ಬೋದು. ಇಲ್ಲಿ ನೀವು ಕೂತ್ಕೊಂಡು ಬೇರೆ ಬೇರೆ ಆಲೋಚನೆ ಮಾಡಿದ್ರು ಕೂಡ ನೀವು ಬೇರೆ ದೇಶಕ್ಕೆ ಹೋಗಿ ಬಂದಾಗ ಬಹುಶಃ ಭಾರತ ದೇಶ ನಾವು ವಿಶ್ವದಲ್ಲಿ ನಮ್ಗೆ ಯಾರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಭಾಳ ಸ್ಪಷ್ಟವಾದ ಒಂದು ವಿಚಾರಕ್ಕೆ ನಾವು ಎಲ್ಲರೂ ಕೂಡ ಬರ್ತೇವೆ. ಯಾಕೆಂತ ಹೇಳಿದರೆ ಕೆಲವರು ಇವತ್ತು 10th ಸ್ಟ್ಯಾಂಡರ್ಡ್ PUC ಕಲೀಲಿಕ್ಕೆ ಪುಡ್ಸೋತಿಲ್ಲ. ಒಂದು ಪಾಸ್ಪೋರ್ಟ್ ಮಾಡಿ ಪಿಡ್ಚೋ ಓಡೆ ಬೋಪುಣಿ ಫಾರಿನ್ ಬೋಪುಣಿ ಫಾರಿನ್ ಬೋದು ಅಲ್ದ ಒಂಜಿ ಫೋನ್ ಅಮ್ಮ ಬಾರಿ ಬಂಗಮ್ಮ ಹೆಂಗೆ ಬಡ್ಚಿ ಅರಪ್ಪ ಬಿರ ಬರ್ಪ ಮೂಲ ಭಾರಿ ಅವಸ್ಥೆ ಆಪುನಿ. ಆದ ಕಾರಣ ಬಹುಶಃ ಅಲ್ಲಿ ಬೇರೆ ಕಡೆಗೆ ಹೋದ ನಂತರವೇ ಬಹುಶಃ ಇವತ್ತು ಈ ದೇಶದ ಮಣ್ಣಿನ ಗುಣ ಮತ್ತು ಅದೊಂದು ಸಂಸ್ಕೃತಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಹೆಮ್ಮೆ ಇವತ್ತು ಈ ದೇಶದ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದನ್ನು ಇನ್ನೂ ಹೆಚ್ಚಾಗಿ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಇವತ್ತು ಹಿರಿಯರ ಜವಾಬ್ದಾರಿ, ಯುವ ಪೀಳಿಗೆಗೆ ಬಗ್ಗೆ ಒಂದು ಅರ್ಥ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲ ಯುವ ಪೀಳಿಗೆಯ ಜವಾಬ್ದಾರಿ, ನಮ್ಮೆಲ್ಲ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡುವ ಮೂಲಕ ಸಮಾಜ ಅತ್ಯಂತ ಸಣ್ಣ ಮಕ್ಕಳು ಯಾರಿದ್ದಾರ ಮತ್ತು ಯುವ ಜನಾಂಗ ಯಾರಿದ್ದಾರೆ ಅವ್ರಿಗೆ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸುವಂಥ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಆಗಿದೆ. ಅದಕ್ಕಾಗಿ ಇವತ್ತು ನಾನು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನಮ್ಮ ಈ ಪ್ರದೇಶದಲ್ಲಿ ಆಗಬೇಕಾದ್ರೆ ಅದು ನಾನು ಇದನ್ನು ಉಳ್ಳಾಲ ತಾಲೂಕು ಅಂತ ಮಾಡಿದ ಕಾರಣ ಇವತ್ತಿಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋನು. ಅದಕ್ಕಾಗಿ ಹೇಳಿ ತಾಲೂಕಿನೊಂದು ಪ್ರಯೋಜನ ಏನಂತ ಹೇಳಿದರೆ, ಒಂದು ತಾಲೂಕಿಗೆ ಬರುವಂಥ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಯೋಜನೆಗಳು, ಎಲ್ಲ ಕಟ್ಟಡಗಳು, ಎಲ್ಲ ಸವಲತ್ತುಗಳು ಈ ನಮ್ಮ ಉಳ್ಳಾಲ ವ್ಯಕ್ತಿಗೆ ಮುಂದಿನ ಬಂದೇ ಬರೋದು. ಇಲ್ಲಾಂದರೆ ಯಾರಿಂದಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬರಲೇಬೇಕು. ಆದರೆ ಸಂಪೂರ್ಣವಾದ ಇದೊಂದು ಒಂದು ಉದಾಹರಣೆ ಮಾತ್ರ. ಆದ ಕಾರಣ ಇವತ್ತು ನಾವು ಉಳ್ಳಾಲ ತಾಲೂಕಿನಲ್ಲಿ ಸ್ವಾತಂತ್ರ್ಯ ಸಂಭ್ರಮದ ಆ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಿ 75 ವರ್ಷ ಆಗುವಾಗ ಈ ಉಳ್ಳಾಲ ಪ್ರದೇಶವನ್ನು ನಾವು ತಾಲೂಕನ್ನಾಗಿ ಪರಿವರ್ತನೆ ಮಾಡಿದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ. ಈಗ ನನ್ನ ವಿಧಾನಸಭಾ ಕ್ಷೇತ್ರ ಇದು ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇದು ಉಳ್ಳಾಲ ಅಲ್ಲ. ಯಾಕೆ ಉಳ್ಳಾಲ ನಾವು ಇಟ್ಟಿದೆ ಅಂತ ಹೇಳಿದರೆ, ಹಿಂದೆ ಇದು ಉಳ್ಳಾಲ ಅಂತ ಇತ್ತು. ಕ್ಷೇತ್ರ ವಿಂಗಡಣೆ ಆದಾಗ ಇದು ಮಂಗಳೂರು ಅಂತ ಆಯಿತು. ಆವಾಗ ನಾನು ಭಾಳಷ್ಟು ರಿಕ್ವೆಸ್ಟ್ ಮಾಡಿದೆ, ಒಂದು ಇತಿಹಾಸ ಇದೆ ಉಳ್ಳಾಲಕ್ಕೆ, ಆ ಹೆಸರನ್ನು ನಾವು ಸ್ಥಾಪನೆ ಮಾಡಿ ಅಂತ ಹೇಳಿದಾಗ ಯಾವುದಾಗಲಿ ಬರೀ ಮೂಡುಬಿದ್ರೆ ಮಾತ್ರ ಒಂದು ಅದು ಮತ್ತೆ ಮೂಡುಬಿದ್ರೆ ಅಂತ ಆಯಿತು, ಆ ಮಂಗಳೂರು 4 ಇದ್ದದ್ದು. ಆದ ಕಾರಣ ಅವತ್ತು ನನಗೆ ಅದರಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಇದನ್ನು ಮಂಗಳೂರು ಗ್ರಾಮಾಂತರ ಮಾಡಬೇಕಾ ಉಳ್ಳಾಲ ತಾಲೂಕು ಮಾಡಬೇಕಾ ಭಾಳ ಚರ್ಚೆ ಇತ್ತು. ನಾನು ಮಂಗಳೂರು ಗ್ರಾಮಾಂತರ ಅಲ್ಲ, ಉಳ್ಳಾಲದ ಶಾಶ್ವತವಾಗಿ ನಿಲ್ಲಬೇಕಾದ್ರೆ ಅದು ಉಳ್ಳಾಲವೇ ಬರಬೇಕಂತೇಳಿ ಈ ತಾಲೂಕಿನ ಹೆಸರನ್ನು ಕೂಡ ನಾನೇ ಸೂಚಿಸಿ ಉಳ್ಳಾಲ ತಾಲೂಕು ಅಂತ ಇವತ್ತು ಶಾಶ್ವತ ನೆಲೆ ನಿಲ್ಲುವಂಥ ಅವಕಾಶ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವೆಲ್ಲರೂ ಕೂಡ 75ನೇ ವರ್ಷ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅತ್ಯುತ್ತಮ ಪ್ರೀತಿ, ವಿಶ್ವಾಸ, ಸ್ವಾಭಿಮಾನ ಜೀವನ ಸಾಗಿಸ್ತಾ ಇದ್ದೆ. ಇದೆಲ್ಲ ನಮಗೆ ಬರಬೇಕಾದ್ರೆ ನಮ್ಮ ಹಿರಿಯರು ಮಾಡಿದಂಥ ತ್ಯಾಗ, ಅವರ ಶ್ರಮ, ಅವು ಈ ದೇಶಕ್ಕಾಗಿ ತಮ್ಮ ಕೊಟ್ಟಂಥ ಆ ಜೀವದಾನದವನ್ನು ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಂಡು, ಇತಿಹಾಸ ಅರ್ಥ ಮಾಡಿಕೊಂಡು, ಬಹುಶಃ ಹಿರಿಯರ ವ್ಯಕ್ತಿತ್ವ ರೂಪಿಸಿಕೊಂಡು ನಮ್ಮ ಯುವ ಜನಾಂಗ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡಾಗ ಮಾತ್ರ ಭವಿಷ್ಯದ ದಿನಗಳಲ್ಲಿ ಅತ್ಯಂತ ಸತ್ಪ್ರಜೆ ಆಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ತಮಗೆಲ್ಲರಿಗೂ ಇವತ್ತು ತಿಳಿದಂಥ ಸಂದರ್ಭದಲ್ಲಿ ಭಾರತ ದೇಶ ಅದು ಬೇರೆ ಬೇರೆ ಒಂದು ರಾಷ್ಟ್ರ ಒಂದು ಭಾಗವಾಗಿತ್ತು. ಏನು ಒಂದೇ ದೇಶ ಎಲ್ಲಿ ಕೂಡ ಇರಲಿಲ್ಲ, ಯಾರಿಗೆ ಕೂಡ ಬಂದು ಹೋಗ್ಬೋದು, ಹೇಗೆ ಕೂಡ ಬಾಂಡ್ರಿ ಅಂತ ಎಲ್ಲೂ ಕೂಡ ಇರಲಿಲ್ಲ. ಪಕ್ಕದ ದೇಶದವರು ಆ ಕಡೆ ಈ ಕಡೆಯವರು ಎಲ್ಲರೂ ಕೂಡ ಬಂದು ಹೋಗುವಂಥ ಎಲ್ಲ ಬೇರೆ ಬೇರೆ ರಾಜರಿದ್ದರು. ಅವರ ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ರಾಜ, ಒಂದೊಂದು ಆಡಳಿತ ಮತ್ತು ಒಂದೊಂದು ಮ್ಯಾಪ್ ಇತ್ತು. ಕೆಲವು ಸಂದರ್ಭ ಕಡಿಮೆ ಆಗ್ತಿತ್ತು, ಇನ್ನೊಂದು ರಾಜ ಬಂದರೆ ದೊಡ್ಡದಾಗ್ತಿತ್ತು, ಇನ್ನೊಂದು ಇನ್ನೂ ಸಣ್ಣ ಆಗ್ತಿತ್ತು. ಇದೊಂದು ವ್ಯವಸ್ಥೆ ಅಂತ ಯಾವುದು ಕೂಡ ಇರಲಿಲ್ಲ. ಒಂದು ದೇಶ ಒಂದು ಪರಿಕರ ಅವತ್ತಿರಲಿಲ್ಲ. ಯಾರು ಬೇಕಾದರೆ ಬರ್ಬೋದು, ಯಾರು ಬೇಕಾದರೆ ಲೂಟಿ ಮಾಡಿಕೊಂಡು ಹೋಗ್ಬೋದು, ಯಾರು ಬೇಕಾದರೆ ಯುದ್ಧ ಮಾಡಿ, ಅಂದರೆ ನಮ್ಮ ಗಡುವೆ ಇಲ್ಲದಂಥ ಪರಿಸ್ಥಿತಿ ಇತ್ತು. ಬಹುಶಃ ಇವತ್ತು ಬ್ರಿಟಿಷರ್ ಈ ದೇಶಕ್ಕೆ ವ್ಯಾಪಾರಕ್ಕೆ ಬಂದವರು ಇಲ್ಲಿ ಅವರೇ ಒಂದು ಚೌಕಟ್ಟನ್ನು ಮಾಡಿಕೊಂಡು ಅವರೇ ಒಂದು ಸಂಪೂರ್ಣವಾದ ಆಡಳಿತ ಒಂದು ತಂದಂಥ ಸಂದರ್ಭದಲ್ಲಿ ಬಹುಶಃ ನಾವು ಆಲೋಚನೆ ಮಾಡಬೇಕಾಗ್ತದೆ. ತದನಂತರ ಬಹುಶಃ ನಮ್ಮ ಸ್ವತಂತ್ರ ಸಂಗ್ರಾಮದ ಹೋರಾಟದ ಪರ ಮಾಡುವಂಥ ಅವಕಾಶ ಇತ್ತಾಯಿತು. ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಭಾಳಷ್ಟು ಜನರಿಗೆ ಬೇಕಾದಷ್ಟು ಸವಲತ್ತುಗಳಿತ್ತು. ಬ್ರಿಟಿಷರ ಕಾಲದಲ್ಲಿ ಯಾರು ಶ್ರೀಮಂತರಿದ್ದಾರೆ ಅವ್ರಿಗೆ ಶಿಕ್ಷಣಕ್ಕೇನು ಕೊರತೆ ಇರಲಿಲ್ಲ. ಅವ್ರು ಯಾರಿಗೆ ಶಿಕ್ಷಣ ಪಡೆದಿದ್ದಾರೆ ಅವ್ರಿಗೆ ಸರ್ಕಾರಿ ಕೆಲಸ ಕೂಡ ಸಿಗ್ತಿತ್ತು. ಯಾರು ಶ್ರೀಮಂತರಿದ್ದಾರೆ ಅವ್ರಿಗೆ ಬೇಕಾದ ಸೆಕ್ಯೂರಿಟಿ ಫೋರ್ಸ್ ಕೂಡ ಇತ್ತು. ಯಾರು ಶ್ರೀಮಂತರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಬ್ರಿಟಿಷರ ಕಾಲದಲ್ಲಿ ಅವ್ರಿಗೇನು ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಅವತ್ತಿನ ಕಾಲದಲ್ಲಿತ್ತು.
ಆದರೆ ಬ್ರಿಟಿಷರ ಕಾಲದಲ್ಲಿ ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶ ಗ್ರಾಮೀಣ ಮಟ್ಟದ ಜನರು, ಈ ದೇಶದ ಮಹಿಳೆಯರು, ಈ ದೇಶ ಶೋಷಿತ ವರ್ಗದವರು, ಈ ದೇಶದ ಹಿಂದುಳಿದ ವರ್ಗದವರಿಗೆ ತಲೆ ಎತ್ತಿಕೊಳ್ಳುವಂಥ ಅವಕಾಶ ಕೂಡ ಇವತ್ತಿರಲಿಲ್ಲ. ಕಾಲಿಗೆ ಚಪ್ಪಲ್ ಹಾಕುವಂಥ ವ್ಯವಸ್ಥೆ ಕೂಡ ಅವತ್ತು ಅವಕಾಶ ಆಗ್ತಿರಲಿಲ್ಲ. ಕಾಲಿಗೆ ಚಪ್ಪಲಾಗಿ ಮುಂದೆ ದೊಡ್ಡವರು ಬರ್ತಿದ್ದರೆ ಬದಿಯಲ್ಲಿ ನಿಂತು ಬಹುಶಃ ಅವ್ನು ಹೋಗುವಂಥ ಪರಿಸ್ಥಿತಿ ಅವತ್ತೊಂದು ವಿಚಾರಗಳಿತ್ತು. ಅದಕ್ಕೆ ಶಕ್ತಿ ಇಲ್ಲದವನಿಗೆ ಶಕ್ತಿ ಕೊಡಬೇಕು, ಬಹುಶಃ ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗಬೇಕಂತ ಹೇಳಿ ಅವತ್ತೆಲ್ಲದಕ್ಕೆ ಸೇರಿಕೊಂಡು ಬಹುಶಃ ಕಾಂಗ್ರೆಸ್ ಮುಖಾಂತರ ಇದು ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮ ಇವತ್ತು ಪ್ರಾರಂಭ ಆಗುವಂಥ ವಿಚಾರ ಇವತ್ತಾಯಿತು. ಅದಕ್ಕೆ ಕೊಟ್ಟಂಥ ಪ್ರಥಮದ ನಂತರ ಅದಕ್ಕೆ ಕೊಟ್ಟಂಥ ನೇತೃತ್ವ ಮಹಾತ್ಮ ಗಾಂಧೀಜಿಯವರು ಇವತ್ತು ಕೊಡುವಂಥ ವಿಚಾರ ಇವತ್ತು ಆಯಿತು. ಮಹಾತ್ಮ ಗಾಂಧೀಜಿಯವರಿಗೆ ಇವತ್ತು ಎಲ್ಲ ರೀತಿಯಿಂದ ಅದು ಬಹುಶಃ ಜವಾಹರ್ಲಾಲ್ ನೆಹರು ಇರಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಲಿ, ಮೌಲಾನಾ ಆಜಾದ್ ಇರಲಿ, ಹಲವಾರು ಬೇರೆ ಬೇರೆ ಇವತ್ತು ಕೃಪಲಾನಿ ಅವರಿರಲಿ, ಇಂಥವರೆಲ್ಲರೂ ಕೂಡ ವಿಶೇಷವಾದ ಅಂಬೇಡ್ಕರ್ ಜಿ ಅವರಿರಲಿ, ಇವರೆಲ್ಲರಿಗೂ ದೊಡ್ಡ ಮಟ್ಟದ ಸ್ವತಂತ್ರ ಸಂಗ್ರಾಮದ ಪೂರಕವಾಗಿ ಎಲ್ಲವೂ ಕೂಡ ಬಹುಶಃ ಇವತ್ತು ಕಾಲಘಟ್ಟಕ್ಕೆ ಹೋರಾಟ ಮಾಡುವಂಥ ಅವಕಾಶ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾಳಷ್ಟು ಜನ ಅಂಡಮಾನ್ ಜೈಲಲ್ಲಿದ್ದರು, ಸಾವಿರಾರು ಜನ ಇವತ್ತು ಗುಂಡಿಗೆ ಬಲಿಯಾದರು, ಸಾವಿರಾರು ಜನ ಇವತ್ತು ನೇಣಿಗೆ ಬಲಿಯಾದರು, ಸಾವಿರಾರು ಜನ ಬ್ರಿಟಿಷರು ಕಲ್ಲೊಡೆದು ಕೊಲ್ಲುವಂಥ ಪರಿಸ್ಥಿತಿ ಆಯಿತು. ಭಾರತ ದೇಶದ ಹಲವಾರು ಸ್ವತಂತ್ರ ಹೋರಾಟಗಾರರು ಅಂಡಮಾನ್ ಜೈಲಿನಲ್ಲಿದ್ದವರು ಭಾಳಷ್ಟು ಇವತ್ತು ಕೋಶ ಇವತ್ತು ಆ ಒಂದು ಅವರ ನೇಣಾಕುವಂಥ ಪರಿಸ್ಥಿತಿ ನಾವೆಲ್ಲ ಕೂಡ ಇವತ್ತು ಕೇಳಿದ್ದೇವೆ. ಕೆಲವರು ಹೋಗಿ ಅಲ್ಲಿ ಕೂತ್ಕೊಂಡು ಕ್ಷಮೆ ಪತ್ರ ಬರೆದವರು ಕೂಡ ಇವತ್ತು ಬಂದವರು ಕೂಡ ಇವತ್ತು ಇದ್ದಾರೆ. ಒಟ್ಟಾರೆಯಾಗಿ ದೇಶ ಇವತ್ತು ಅತ್ಯುತ್ತಮ ಮುಂದೆ ಬರೋ ಸಂದರ್ಭದಲ್ಲಿ ಬಹುಶಃ ಭಾರತ ದೇಶ ಒಂದೇ ಉದ್ದೇಶ ಏನಿತ್ತಂದರೆ ನಾವೆಲ್ಲರೂ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸದಿಂದ ಆಗಬೇಕಂತೇಳಿ. ಆದ ಕಾರಣ ಬ್ರಿಟಿಷ್ ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ಹೋರಾಟ ಇದೆ. ಅದು ಉಪ್ಪಿನ ಸತ್ಯಾಗ್ರಹ ಇರಲಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರಲಿ, ಹಲವಾರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರಲಿ, ಇದೆಲ್ಲವೂ ಕೂಡ ಕಾಲಘಟ್ಟಕ್ಕೆ ಬೇರೆ ಬೇರೆ ರೀತಿಯ ಹೋರಾಟ ವಿಚಾರದಲ್ಲಿ ನೋಡುವಾಗ ಅದು ನಾವು ಇತಿಹಾಸವನ್ನು ತಿಳಿದುಕೊಂಡು ಬಂದರೆ ಮಾತ್ರ ನಮಗೆ ಗೊತ್ತಾಗುವಂಥ ವಿಚಾರ ಇವತ್ತು ಆಗ್ತದೆ. ಈ ಕಾಲಘಟ್ಟದಲ್ಲಿ ಬಹುಶಃ ಇವತ್ತು ಸ್ವತಂತ್ರ ಬಹುಶಃ ನಮಗೆ ಭಾರತ ದೇಶಕ್ಕೆ ಇವತ್ತು ಸಿಕ್ಕಲೇಬೇಕಂತ ಹೇಳಿದಾಗ ಬ್ರಿಟಿಷರು ಮಾತನ್ನು ಹೇಳಿದ್ರಂತೆ. ಈ ಮಾತಲ್ಲಿ ಹೇಳಿದ್ರಂತೆ, ನಿಮಗೆ ಏನು ನಿಮ್ಮ ಹಲವಾರು ಜಾತಿ, ಹಲವಾರು ಧರ್ಮ, ಹಲವಾರು ವರ್ಗ, ನೀವು ಶಿಕ್ಷಣ ಇಲ್ಲ, ನೀವು ಆಗಲಿ ನಿಮ್ಮೆಲ್ಲ ಸಾಧ್ಯವಂತ ಹೇಳಿ. ಆಗ ಬಹುಶಃ ಸ್ವತಂತ್ರ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿಯಿಂದ ಎಲ್ಲರೂ ಕೂಡ ಹೇಳಿದ ಒಂದೇ ಮಾತು ಅಂತ ಹೇಳಿದರೆ, ನಿಮ್ಮ ಅಧಿಕಾರ ನಮಗೆ ಬಹುಶಃ ನಮಗೆ ಬಿಟ್ಟುಕೊಡಿ, ದೇಶ ನಮಗೆ ಬಿಟ್ಟುಕೊಡಿ, ಈ ದೇಶದ ಏಕತೆ ಸೋದರತೆಯನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ಅದು ನಮ್ಮದು, ಅದು ನಾವು ಒಗ್ಗಟ್ಟಾಗಿ ಮುಂದೆ ಹೋಗುವಂಥ ವಿಚಾರ ಆಗುವಂಥ ವಿಚಾರ ಕೂಡ ಆಯಿತು. ಆದ ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಬಹುಶಃ ನಮ್ಮ ದೇಶ ವಿಭಾಗವನ್ನು ಆಡುವಂಥ ವಿಚಾರ ಕೂಡ ಇವತ್ತಾಗಿದೆ. ಮೊಹಮ್ಮದ್ ಅಲಿ ಜಿನ್ನಾ ಸ್ವಾರ್ಥದ ಆ ಒಂದು ವಿಚಾರದಿಂದಾಗಿ ಬಹುಶಃ ಇದಕ್ಕೆ ಪೂರಕವಾಗಿದ್ದುಕೊಂಡು ಇವತ್ತು ಬಹುಶಃ ನಾವು ವಿಭಾಗ ಆಗುವಂಥ ಪ್ರಶ್ನೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗಸ್ಟ್ 14ನೇ ತಾರೀಕಿಗೆ ಪಾಕಿಸ್ತಾನ ಇವತ್ತು ಇಸ್ಲಾಮಿಕ್ ರಾಷ್ಟ್ರ ಅಂತ ಆಯಿತು. ಆಗಸ್ಟ್ 15ಕ್ಕೆ ಭಾರತ ದೇಶ ಸ್ವತಂತ್ರ ಸಿಕ್ಕಿತ್ತು, ಜಾತ್ಯತೀತ ರಾಷ್ಟ್ರ ಅಂತ ಆಯಿತು. ಯಾಕೆಂತೇಳಿ ಅವತ್ತಿನ ಆಲೋಚನೆ ಇವತ್ತು ಸರಿ ಅಂತ ಕಾಣ್ತದೆ. ಇವತ್ತು ಪಾಕಿಸ್ತಾನ ಅಂತ ಜಾತಿವಾದಿ ಅಂತ ದೇಶದಲ್ಲಿ ಯಾರು ಕೂಡ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಶಾಲೆಗೆ ಹೋಗಿ ಗುಂಡಾಕಿ ಕೊಲ್ಲುವಂಥ ದೇಶ ಇದ್ದರೆ ಅದು ಪಾಕಿಸ್ತಾನ ಅಂತ ಒಂದು ನೀಚ ರಾಷ್ಟ್ರದಲ್ಲಿ ಬೇರೆ ಯಾರು ಕೂಡ. ಯಾಕೆಂತ ಹೇಳಿದರೆ ಅವರು ಆ ಒಂದು ಹೆಸರಿಟ್ಟುಕೊಂಡು ಜಾತಿ ಹೆಸರಿಟ್ಟುಕೊಂಡು ದೇಶವನ್ನು ಕಟ್ಟಲಿಕ್ಕೆ ಹೋದ್ರಲ್ಲ, ಅದು ಇವತ್ತು ದೊಡ್ಡ ಮಾರಕ ಆಗುವಂಥ ವಿಚಾರ ಇವತ್ತಾಗಿದೆ. ಒಂದು ದೇಶ ಅಂತ ಹೇಳಿದರೆ ಏಕತೆ ವಿವಿಧತೆ ಬಹುತಲ್ಲಿ ಮುಂದೆ ಹೋಗುವಂಥ ವಿಚಾರ. ಭಾರತ ದೇಶದಲ್ಲಿ ನಾವೆಲ್ಲ ಇವತ್ತು ನೆಮ್ಮದಿ ಪ್ರೀತಿ ವಿಶ್ವಾಸ ಇರುವಂಥ ಅವಕಾಶ ಅಂತ ಹೇಳಿದರೆ ನಾವು ವಿವಿಧತೆಯಲ್ಲಿ ಏಕತೆ ಇರುವಂಥ ರಾಷ್ಟ್ರ ಅಂತ ನಾವು ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ವಿವಿಧತೆಯಲ್ಲಿ ಯಾಕಂತೇಳಿ ನಮಗೆ ಶಾಲೆಯಲ್ಲಿ ಕಲಿಸುವಾಗ ಯೂನಿವರ್ಸಿಟಿ ಆ್ಯಂಡ್ ಡೈವರ್ಸಿಟಿ ದಿ ಸ್ಟ್ರೆಂತ್ ಆಫ್ ಇಂಡಿಯಾ ಅಂತ ಬೆಲೆ ಸ್ಪಷ್ಟವಾಗಿ ಹೇಳ್ತಾ ಇದ್ದು. ವಿವಿಧತೆ ಏಕತೆಯಲ್ಲಿ ಬಹುಶಃ ನಮ್ಮ ದೇಶದ ಶಕ್ತಿ ಅಂತ ಭಾಳ ಸ್ಪಷ್ಟವಾದ ಸಂದೇಶ ನಮಗೆ ಶಾಲೆಯಲ್ಲಿ ಮಾಸ್ಟರ್ ಕೊಡ್ತಾ ಇದ್ದು. ಅದು ಯಾವುದಂತ ಹೇಳಿದರೆ, ಈ ದೇಶದ ಉದ್ದಗಳಿಗೆ ನೋಡುವಾಗ ನಮ್ಮಲ್ಲಿ 22 ಬೇರೆ ಬೇರೆ ಭಾಷೆಗಳು. ನೀವು ಕೆಲವರು ನಾರ್ತ್ ಇಂಡಿಯಾದವ್ರು ನೋಡುವಾಗ ಶಾರ್ಟಾಗಿ ಅವ್ರ ಕಲರ್ ಬಿಳಿ ಇದ್ದಾರೆ, ಹೈಟ್ನಲ್ಲಿ ಗಿಡ್ಡಗಿದ್ದಾರೆ. ನಾವು ದಕ್ಷಿಣದಲ್ಲಿ ನೋಡುವಾಗ ನಾವು ಹೈಟಲ್ಲಿದ್ದೇವೆ, ಕಪ್ಪಾಗಿದ್ದೇವೆ. ನಾವು ಒಬ್ಬರು ಮಾತಾಡೋದು ಭಾಷೆ ಬೇರೆ, ನಮ್ಮ ರಾಜ್ಯದ ಭಾಷೆ ಬೇರೆ, ನಮ್ಮ ಜಿಲ್ಲೆಯ ಭಾಷೆ ಬೇರೆ, ನಮ್ಮ ಮಂಗಳೂರಿನ ಭಾಷೆ ಬೇರೆ. ನಾವು ಮಂಗಳೂರಿನಲ್ಲಿ ನಾವು ಇವತ್ತು ತುಳು ಮಾತಾಡ್ತೇವೆ, ನಮಗೆ ಲಿಪಿ ಇಲ್ಲ. ಬ್ಯಾರಿ ಮಾತಾಡ್ತೇವೆ, ನಮಗೆ ಲಿಪಿ ಇಲ್ಲ. ಕೊಂಕಣಿ ಮಾತಾಡ್ತೇವೆ, ನಮಗೆ ಲಿಪಿ ಇಲ್ಲ. ಆದರೆ ನಾವು 60 ಕಿಲೋಮೀಟರ್ ಹೋದರೆ ಯಾರಿಗೆ ಕೂಡ ಈ ಭಾಷೆ ಅರ್ಥ ಆಗೋದು ಕೂಡ ಇಲ್ಲ. ಆದ ಕಾರಣ ಅವತ್ತಿನಿಂದಲೂ ಕೂಡ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಕಲರ್, ಬೇರೆ ಬೇರೆ ಸೈಜ್, ಬೇರೆ ಬೇರೆ ಡ್ರೆಸ್, ಬೇರೆ ಬೇರೆ ಊಟ ಉಪಚಾರ. ನಾವಿಲ್ಲಿ ಅಕ್ಕಿ ತಿಂತೇವೆ, ನೀವು ಬಿಜಾಪುರ ಹೋದರೆ ಜೋಳ ತಿಂತೀರಿ, ನೀವು ಮಂಡ್ಯ ಕಡೆ ಹೋದರೆ ರಾಗಿ ತಿಂತೀರಿ. ಅದೇ ನೀವು ಬೇರೆ ಬೇರೆ ರಾಷ್ಟ್ರ ಬೇರೆ ಬೇರೆ ಒಬ್ಬರೊಂದು ಸಂಸ್ಕೃತಿ ಒಂದೇ ಪ್ರದೇಶದಲ್ಲಿ ಇವತ್ತು ಇಲ್ಲ. ಒಂದೊಂದು ಪ್ರದೇಶಕ್ಕೆ ಸೀಮಿತವಾಗಿ ಇರೋರು. ಆದರೆ ನಾವೆಲ್ಲ ಇವತ್ತು ಕೂಡ ಬೇರೆ ಬೇರೆ ವಿವಿಧತೆಯಲ್ಲಿ ನಮ್ಮಲ್ಲಿದ್ದರೂ ಕೂಡ ನಾವೆಲ್ಲರೂ ಸೇರಿ ಕೂಡ ನಾವು ಭಾರತ ಒಂದಂತ ಹೇಳುವಂಥ ಶಕ್ತಿ ಕೊಟ್ಟಿದ್ದರೆ ಅದು ಭಾರತ ಮತ್ತು ಭಾರತೀಯತೆ ಮತ್ತು ಭಾರತ ಸಂಸ್ಕಾರ ಇವತ್ತು ಕೊಟ್ಟಿದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಸಂವಿಧಾನ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯವರು ಬಹುಶಃ ದೇಶಕ್ಕೆ ಸ್ವತಂತ್ರ ನಮಗೆ ಕೊಟ್ಟು ಅದನ್ನು ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಅವರ ಕಲ್ಪನೆ ಇದೆ ಅಂತ ಹೇಳಿದರೆ, ಮತ್ತು ನಾವು ಬ್ರಿಟಿಷರಿಂದ ದೂರ ಆಗೋದು ಮಾತ್ರ ಅಲ್ಲ, ಭಾರತ ಇವತ್ತು ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬನೆಯ ರಾಷ್ಟ್ರವಾಗಿ ನಿಲ್ಲುವಂಥ ವಿಚಾರ ಇವತ್ತು ಆಗಬೇಕಂತೆ. ಆ ರೀತಿಯ ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು,
ರಾಮರಾಜ್ಯ ಆದರೆ ಮಾತ್ರ ದೇಶ ಬಲಿಷ್ಠವಾಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ ಅಂತೇಳಿ. ಗ್ರಾಮಗಳು ರಾಮರಾಜ್ಯ ಆಗುವಂಥ ಪರಿವರ್ತನೆ ಯಾಕೆ ಅಂತ ಹೇಳಿದರೆ ಅಷ್ಟು ಸೌಮ್ಯತೆ ಮತ್ತು ಸಹೋದರತೆ ಶ್ರೀರಾಮಚಂದ್ರನ ಕಾಲದಲ್ಲಿ ಹೇಗೆ ಆಡಳಿತ ಇತ್ತು, ಆ ಆಡಳಿತ ಗ್ರಾಮಕ್ಕೆ ಬಂದಾಗ ಏನು ತಂದೆ ಮಾತಿಗೆ ಬೇಕಾಗಿ ತ್ಯಾಗ ಮಾಡಿಕೊಂಡು ಬಹುಶಃ ಇವತ್ತು ಹೊರಟಂಥದ್ದು. ಬಹುಶಃ ಅತ್ಯಂತ ವಿಶ್ವಾಸ ಒಬ್ಬ ಸಹೋದರ, ಅತ್ಯಂತ ವಿಶ್ವಾಸ ಪತಿ ಸೀತೆಯವರು. ಬಹುಶಃ ಈ ರೀತಿಯ ಒಂದು ಎಲ್ಲರೂ ಕೂಡ ಪ್ರೀತಿಯ ಒಂದು ಸೌಹಾರ್ದತೆಯ ವಾತಾವರಣದ ಒಂದು ರಾಜ್ಯ ಯಾವುದಿತ್ತ ಅಂಥ ರಾಜ್ಯಗಳು ಇವತ್ತು ಗ್ರಾಮದಲ್ಲಿ ಇವತ್ತು ಬರುವಂಥ ಉದ್ದೇಶವೇ ಅದು ರಾಮರಾಜ್ಯದ ಇವತ್ತು ಉದ್ದೇಶ ಆಗಿದೆ. ಭಾರತ ದೇಶದ ಸಂಸ್ಕೃತಿ ಯಾವ ನೆಲೆಗಟ್ಟಲ್ಲಿ ನಿಂತಿದೆ, ಭಾರತ ದೇಶ ಇವತ್ತು ಯಾವ ಫೌಂಡೇಶನ್ ಅಂತ ಹೇಳಿದರೆ ಅದು ರಾಮಾಯಣ ಮತ್ತು ಮಹಾಭಾರತದ ಸಂಸ್ಕೃತಿ, ಅದು ಭಾರತ ದೇಶದ ಸಂಸ್ಕೃತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಎಂದಿಗೂ ಕೂಡ ಧರ್ಮಗಳ ಮಧ್ಯೆ ಎಲ್ಲೂ ಕೂಡ ಗಲಾಟೆ ಆಗಲಿಲ್ಲ, ಜಾತಿ ಮಧ್ಯೆ ಕೂಡ ಎಲ್ಲಿ ಕೂಡ ಗಲಾಟೆ ಆಗಲಿಲ್ಲ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ನೀವು ಓದಿದಾಗ ಎಲ್ಲವೂ ಕೂಡ ಅದು ದುಷ್ಟ ಅದೃಷ್ಟ, ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ ಇದರ ವಿರುದ್ಧ ಹೋರಾಟ ಆಗುವಂಥ ವಿಚಾರ ಇವತ್ತಾಗಿದೆ. ಆ ಸಂಸ್ಕೃತಿ ಅದು ನಮ್ಮೆಲ್ಲರ ಇವತ್ತು ಸಂಸ್ಕೃತಿ ಆಗಬೇಕಾಗಿದೆ. ದೇಶ ಬಲಿಷ್ಠವಾಗಬೇಕಾದ್ರೆ ದುಷ್ಟ ಶಕ್ತಿಗಳನ್ನೆಲ್ಲರೂ ಕೂಡ ಒಟ್ಟಾಗಿ ದೂರ ಮಾಡುವಂಥದ್ದು, ಸತ್ಯದ ಒಂದು ನಡೆಯಲ್ಲಿ ನಾವು ನಡೆಯುವಂಥದ್ದು, ಬಹುಶಃ ಉತ್ತಮವಾದ ಕಾರ್ಯಕ್ರಮ ಆಗುವಂಥ ಅವಕಾಶ ಆಗಬೇಕು. ಇದು ನಮ್ಮೆಲ್ಲರ ಉದ್ದೇಶ. 75 ವರ್ಷ ನಾವು ನಮ್ಮ ದೇಶಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ದೇಶದ ಕಾಲಘಟ್ಟ, ನಮಗೆ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ನಮ್ಮ ದೇಶದ ಕಾಲಘಟ್ಟ ಯಾವುದಂತ ಹೇಳಿದರೆ ಆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ನಾನು ಪುಸ್ತಕದಲ್ಲಿ ನೋಡುವಾಗ, ಅದಕ್ಕಾಗಿ ನನಗೆ ಪುಸ್ತಕ ಕೊಟ್ಟಾಗ ಯಾರು ಪುಸ್ತಕ ಅಂದರೆ ನಾನು ಅದನ್ನು ಓದಲಿಕ್ಕೆ ಪ್ರಾರಂಭ ಇವತ್ತು ಮಾಡಿದ್ದೇನೆ. ನೋಡಿ, ನಾನೆಲ್ಲ ಯುವಕರಿಗೆ ಹೇಳೋದಿಷ್ಟೇ, ನೀವು ದೇಶ ಅತ್ಯಂತ ಸತ್ಪ್ರಜೆ ಆಗಬೇಕಾ, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಈ 3 ಪುಸ್ತಕ ನೀವು ಕರೆಕ್ಟಾಗಿ ಓದಿ. ಈ ದೇಶದ ತಳಮಟ್ಟದಿಂದ ಮೇಲಿನವರೆಗೆ ಯಾವ ರೀತಿಯ ಒಂದು ಪರಿಸ್ಥಿತಿ ಹೇಗಿದೆ, ಹೇಗೆ ಆಗ್ತದೆ, ಹೇಗೆ ಆಗ್ತೀರಿ, ಸ್ಪಷ್ಟವಾದ ಸಂದೇಶವನ್ನು ಬಹುಶಃ 3 ಪುಸ್ತಕದಲ್ಲಿ ಕೂಡ ಭಾಳ ಸ್ಪಷ್ಟವಾಗಿದ್ದು ನೀವು ಅತ್ಯಂತವಾದ ಸಾಮಾಜಿಕ ಚಿಂತನೆ, ದೊಡ್ಡ ಒಂದು ವ್ಯಕ್ತಿಗಳಾಗಿ ಪರಿವರ್ತನೆ ಆಗ್ತೀರಿ ಎಂಬ ವಿಶ್ವಾಸನೆ ಖಂಡಿತವಾಗಿ ಇರುವಂಥದ್ದು. ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಏನು, ಈ ದೇಶದಲ್ಲಿ ಒಂದು ಗುಂಡು ಸೂಜಿ ಕೂಡ ಇವತ್ತು ತಯಾರಾಗ್ತಾ ಇರಲಿಲ್ಲ. ಈ ದೇಶದಲ್ಲಿ ಒಂದು ಗುಂಡು ಸೂಜಿ ತಯಾರಾಗುವಂಥ ಫ್ಯಾಕ್ಟ್ರಿ ನಮ್ಮ ದೇಶದಲ್ಲಿ ಯಾವತ್ತು ಇರಲಿಲ್ಲ. ಆದರೆ ಇವತ್ತು ನಾವು ಅಟಮ್ ಬಾಂಬ್ ನಿರ್ಮಾಣ ಮಾಡೋ ಶಕ್ತಿ ಕೊಟ್ಟಿದ್ದರೆ ಅದು ದೇಶದ ವಿಜ್ಞಾನ, ದೇಶ ಕೊಟ್ಟಂಥ ದೊಡ್ಡ ಶಕ್ತಿ. 75 ವರ್ಷ ನಾವು ಇವತ್ತು ಸಂಭ್ರಮದಿಂದ ಆಚರಣೆ ಮಾಡೋ ಸಂತೋಷ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದಲ್ಲಿ ನಾವು ಇದ್ದದ್ದು 33 ಕೋಟಿ ಜನ. ಭಾರತ ದೇಶ ಜನಸಂಖ್ಯೆ ಬರೀ 33 ಕೋಟಿ. ಈ 33 ಕೋಟಿಗೆ ಒಂದು ಊಟ ಮಾಡುವಂಥ ಶಕ್ತಿ ಬಹುಶಃ ಉತ್ಪಾದನೆ ರೈತರಿಗೆ ಅವತ್ತು ಆಗ್ತಾ ಇರಲಿಲ್ಲ. 33 ಕೋಟಿ ಜನರಿಗೆ ಒಂದು ಹೊತ್ತು ಊಟ ನಮಗೆ ಸಿಗ್ತಿರಲಿಲ್ಲ. ನಾನು ಸಣ್ಣದಿರುವಾಗ ನನ್ನ ತಂದೆ ಶಾಸಕರಾಗಿದ್ದು, ಆವಾಗ ನಮಗೆ ಅಕ್ಕಿಯ ಬರ ಇತ್ತು, ಅಕ್ಕಿ ಸಿಗ್ತಾ ಇರಲಿಲ್ಲ. ಬಹುಶಃ ಅವತ್ತು ನಾನು ಸಣ್ಣದಿರ ನೋಡ್ತಾ ಇದ್ದೆ, ನಮ್ಮನೆಗೆ ಡೈಲಿ ಕಮ್ಯುನಿಸ್ಟ್ನವ್ರದ್ದು ಶಾಸಕರೇ ಅಕ್ಕಿ ಕೊಡಿ ಇಲ್ಲದೆ ರಾಜ್ಯ ಕೊಡಿ ಅಂತ ಹೇಳಿ ಮೆರವಣಿಗೆ ಡೈಲಿ ಬೆಳಿಗ್ಗೆ ಬಂದು ಕೂತ್ಕೊಂಡು ಸಂಜೆ ನಾನು ಸ್ಕೂಲಿಗೆ ಇವತ್ತು ಹೋಗ್ತಾ ಇದ್ದೆ. ಯಾಕೆಂತೇಳಿ ಅವತ್ತು ಇಲ್ಲ, ಈ ದೇಶದಲ್ಲಿ ಅಕ್ಕಿ ಸಿಕ್ಕಲಿಕ್ಕೆ ಪ್ರಯತ್ನ ವ್ಯವಸ್ಥೆ ಇರಲಿಲ್ಲ, ಅಂಥ ರೈತರ ವಿಚಾರ ಇರಲಿಲ್ಲ. ಆದರೆ ಇವತ್ತು ಬಹುಶಃ ಅವತ್ತು ನಮಗೆ ಗೊತ್ತಿದೆ 75-76 ಬಹುಶಃ ಇವರಿಗೆಲ್ಲ ಗೊತ್ತಿರ್ಬೋದು. ಅಮೇರಿಕಾದಲ್ಲಿ ಬಿಸಾರದಿದ್ದ ಕೆಂಪು ಗೋಧಿ ಅಂದರೆ ಅಲ್ಲಿ ಯೂಸ್ ಮಾಡ್ತಿರಲಿಲ್ಲ, ಗೋಧಿಯಲ್ಲಿ ಬೇರೆ ಬೇರೆ ಟೈಪ್ ಬರ್ತಿದ್ದು, ಹಿರಿಯರಿಗೆಲ್ಲ ಗೊತ್ತಿದೆ. ಅಮೇರಿಕಾದಲ್ಲಿ ಬಿಸಾರದಿಂದ ಕೆಂಪು ಗೋಧಿಯನ್ನು ಭಾರತ ದೇಶ ಕಳಿಸಿ ಅದನ್ನು ಬಹುಶಃ ನಾವು ಜನರಿಗೆ ಹಂಚಿಕೊಂಡು ತಿನ್ನುವಂಥ ಪರಿಸ್ಥಿತಿ ಇತ್ತು. ಯಾಕೆಂದರೆ ಯಾವುದು ಇವತ್ತು ಬರೀ 33 ಕೋಟಿ ಜನರಿಗೆ ಮಾತ್ರ ಅಲ್ಲ, 130 ಕೋಟಿ ಜನರಿಗೆ 3 ಹೊತ್ತು ಊಟ ಕೊಟ್ಟು ವಿದೇಶಕ್ಕೆ ಇವತ್ತು ಅಕ್ಕಿಯನ್ನು ರಫ್ತು ಮಾಡೋ ಶಕ್ತಿ ಕೊಟ್ಟಿದ್ದರೆ ಈ ದೇಶದ ರೈತರು ನಮಗೆ ಕೊಟ್ಟಂಥ ವಿಶೇಷದ ಕೊಡುಗೆ. ಅದಕ್ಕಾಗಿ ಜವಾಹರ್ಲಾಲ್ ನೆಹರು 5 ಇಯರ್ಸ್ ಪ್ಲ್ಯಾನ್ ಮಾಡೋ ಮೂಲಕ ಈ ದೇಶದ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ಪ್ರಾರಂಭ, ಹಸಿರು ಕ್ರಾಂತಿ ಎಂಬ ಯೋಜನೆ ಪ್ರಾರಂಭ ಮಾಡಿ ಈ ದೇಶದಲ್ಲಿ ಎಲ್ಲಿ ಅಣೆಕಟ್ಟು ಕಟ್ಟಬೇಕು, ಅದು ಬಾಕ್ರನಂಗಲ್ ಇರಲಿ, ಇರ್ಕಲ್ ಡ್ಯಾಮ್ ಇರಲಿ, ಇನ್ನಿತರ ಹಲವಾರು ಡ್ಯಾಮ್ಗಳು ಅವತ್ತೇನು ಪ್ರಾರಂಭ ಮಾಡಿದ್ರ ಎಲ್ಲ ಡ್ಯಾಮ್ಗಳನ್ನು ಕಟ್ಟಿ ನೀರಾವರಿ ಮಾಡಿ ರೈತರಿಗೆ ಇವತ್ತು ಅವಕಾಶ ಮಾಡಿಕೊಡೋ ಮೂಲಕ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆ ಇವತ್ತು ಬಂದಿದ್ದರೆ ಅದು ಒಂದೇ ದಿವಸದ ಬರಲಿಕ್ಕೆ ಸಾಧ್ಯ ಇಲ್ಲ, 4-5 ವರ್ಷದಲ್ಲಿ ಏನು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿಂದ ಬರುವಂಥ ಹಲವಾರು ಇವತ್ತು ವಿಚಾರ ಅಂತ ಹೇಳಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಏನಿತ್ತು, 250-230 ಕೋಟಿ ಬಜೆಟ್, ಈ ದೇಶದ ಬಜೆಟ್ ಇರೋದು 230 ಕೋಟಿ. ಅದು ಇವತ್ತು ನಮ್ಮ ರಾಜ್ಯದ ಬಜೆಟ್ 2.5 ಲಕ್ಷ ಕೋಟಿ. ಯಾಕೆ ಆರ್ಥಿಕವಾದ ಸಂಪತ್ತು ಬಂದು ನಿಂತರೆ ಇವತ್ತು ಎಲ್ಲರಿಗೂ ಕೂಡ ಸರ್ಕಾರದ ಇದ್ದಂಥ ಹಂಚಿಕೊಂಡು ಆರ್ಥಿಕವಾದ ಸಂಪತ್ತು ಮೇಲೆ ಬರುವಂಥ ವಿಚಾರ ಇರ್ತಾ ಇದೆ. ನಮ್ಮ ರಾಜ್ಯದ ವಿಚಾರ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ರಾಜ್ಯದಲ್ಲಿ 76-78 ತನಕ 74 ತನಕ RTC ಇದ್ದದ್ದು ಬರೀ 6,000-10,000 ಜನರಲ್ಲಿ ಶ್ರೀಮಂತ ಜಾಗ ಇದ್ದದ್ದು. ಬಹುಶಃ 6,000-8,000 ಜನರಲ್ಲಿ ಮಾತ್ರ ಇವತ್ತು RTC ಇರುವಂಥ ವಿಚಾರದ ಬೇರೆ ಜಾಗ ಎಲ್ಲ ಒಕ್ಕಲಲ್ಲಿದ್ದರು, ಬೇರೆ ಬೇರೆ ಅವ್ರ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾವಾಗ ಇವತ್ತು ಭೂ ಮಸೂದೆ ಕಾನೂನನ್ನು ಇವತ್ತು ತರುವಂಥ ಕೆಲಸ ಆಯಿತು, ಭೂ ಮಸೂದೆ ಕಾನೂನು ಇವತ್ತು ತಂದು
ಅವತ್ತು ನಮ್ಮ ದೇಶದ ರಾಜ್ಯದ ಆರ್ಥಿಕ ಬಜೆಟ್ ಕೂಡ ಭಾಳಷ್ಟು ಸಂಖ್ಯೆ ಕಡಿಮೆ, 100 ಕೋಟಿ ಒಳಗಡೆ. ಅದು ಯಾವಾಗ ನಾವು ಎಲ್ಲರಿಗೆ ದೇಶದ ರಾಜ್ಯ ಸಂಪತ್ತನ್ನು ಹಂಚಿ ಎಲ್ಲರನ್ನು ಒಡೆಯನಾಗಿ ಮಾಡಿದ್ರೆ ಪ್ರತಿಯೊಬ್ಬರ ಕಿಸೆಯಲ್ಲಿ ಕೂಡ ದುಡ್ಡಾಯಿತು, ಪ್ರತಿಯೊಬ್ಬರು ಕೂಡ ಪರ್ಚೇಸಿಂಗ್ ಪವರ್ ಬಂತು. ಅವನು ಪ್ರತಿಯೊಂದು ಅಂಗಡಿಯಲ್ಲಿ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಅದರ ಮುಖಾಂತರ ಟ್ಯಾಕ್ಸ್ ಕಲೆಕ್ಟ್ ಆಯಿತು, ಅದರ ಮುಖಾಂತರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪನ್ಮೂಲ ಬರುವಂಥ ವಿಚಾರ ಇದೆ. ಇದೊಂದು ಸೈಕಲ್. ಆದ ಕಾರಣ ಪರ್ಚೇಸಿಂಗ್ ಪವರ್ ಇತ್ತು ಸಿಕ್ಕುವಂಥ ಕೆಲಸ ನಾವು ಜನಸಾಮಾನ್ಯರಿಗೆ ಅವನ ಕಿಸೆಯಲ್ಲಿ ದುಡ್ಡಿಟ್ಟು ಕೊಟ್ಟಾಗ ಅವನೋಗಿ ಅಂಗಡಿಗಳಲ್ಲಿ ಬೇರೆ ಬೇರೆ ಮಕ್ಕಳಿಗೆ ಬಿಸ್ಕಿಟ್ ತೆಗಿಲಿಕ್ಕೆ, ಇನ್ನೊಂದು ತೆಗಿಲಿಕ್ಕೆ, ಕಾರ್ ತೆಗಿಲಿಕ್ಕೆ, ಡ್ರೆಸ್ ತೆಗಿಲಿಕ್ಕೆ ಅದನ್ನು ಖರ್ಚು ಮಾಡುವಂಥ ಶಕ್ತಿ ಕೊಟ್ಟಾಗ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬದಲಾವಣೆಗೆ ಮಾತ್ರ ಇದು ಸಾಧ್ಯ. 4 ಜನರ ಕಿಸೆಯಲ್ಲಿ ದುಡ್ಡಿದ್ರೆ ಈ ದೇಶದ ಶಕ್ತಿಯೋದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಿಸೆಯಲ್ಲಿ ದುಡ್ಡು ಬರಬೇಕು, ಆಗ ಮಾತ್ರ ದೇಶ ಆರ್ಥಿಕವಾದ ಸ್ಥಿತಿ ಬರಲಿಕ್ಕೆ ಸಾಧ್ಯ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಆಗ ನಮ್ಮಲ್ಲಿ ಒಂದೇ ಒಂದು ಬ್ಯಾಂಕ್ ಇದ್ದದ್ದು, ಇಂಪೀರಿಯಲ್ ಬ್ಯಾಂಕ್. ಬಹುಶಃ ಒಂದೇ ಒಂದು ಬ್ಯಾಂಕ್. ಆ ಬ್ಯಾಂಕ್ ಇವತ್ತು ಬಹುಶಃ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸುವ ಮೂಲಕ ಎಲ್ಲ ಕಡೆಗಳು ಬ್ಯಾಂಕನ್ನು ಪ್ರಾರಂಭ ಮಾಡಿ ಜನಸಾಮಾನ್ಯ ಕೂಡ ಬ್ಯಾಂಕ್ ಹೋಗಿ ಇವತ್ತು ತಮ್ಮ ಆರ್ಥಿಕವಾದ ಪರಿಸ್ಥಿತಿಗೆ ಪ್ರೇರಕವಾಗುವ ವಿಚಾರ ಹಮ್ಮಿಕೊಂಡಂಥ ಎಲ್ಲ ಅವಕಾಶಗಳು ಒಂದೊಂದೇ ಈ ರೀತಿಯಾದ ಕಾರಣ ಭಾರತ ದೇಶದ್ದು ಸುದೃಢವಾಗಲಿಕ್ಕೆ ಸಾಧ್ಯವಾಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅವತ್ತಿಂದ ಬಂದಂಥ ಇದನ್ನು ನಾವು ಇವತ್ತು ಮುಂದುವರಿಸಿಕೊಂಡು ಹೋಗುವಂಥ ವಿಚಾರ ಆಗುವಂಥ ಅವಕಾಶ ಇವತ್ತು ಎಲ್ಲರಿಂದ ಆಗುವಂಥ ಅವಕಾಶ. ನೀವು ನೋಡಿ, BR ಅಂಬೇಡ್ಕರ್ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಜವಾಹರ್ಲಾಲ್ ನೆಹರು ಅವರೆಲ್ಲ ಸೇರಿಕೊಂಡು ಯಾರು ಡಾಕ್ಟ್ರಿನ್ ಸಂವಿಧಾನ ಯಾರು ನೇತೃತ್ವ ವಹಿಸ್ಕೊಂಡ ಅಂತ ಹೇಳಿದಾಗ ಅತ್ಯಂತ ಶೋಷಿತ ವರ್ಗದಿಂದ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಇವತ್ತು ನಮ್ಮ ದೇಶದಲ್ಲಿರುವಂಥ ವ್ಯಕ್ತಿ ಅಂಬೇಡ್ಕರ್ ಅವರು ಈ ದೇಶ ಸಂವಿಧಾನ ಬರೀಬೇಕು, ಅದರ ಮುಖಾಂತರ 10-12 ಜನರ ಆ ಒಂದು ಕಮಿಟಿಯನ್ನು ಮಾಡಿ ಅದು ನಮ್ಮ ಮಂಗಳೂರಿನ ಕಾಮತ್ ಅಂತವರು ಕೂಡ ಕಮಿಟಿಯಲ್ಲಿ ಇದ್ದು ಚರ್ಚೆ ಮಾಡಿ ಒಂದು ದಿವಸದಲ್ಲಿ ನಾವು ಸಂವಿಧಾನ ಒಂದು ದಿವಸದಲ್ಲಿ ಬರಲಿಲ್ಲ. ಸಂವಿಧಾನ ಬರಲಿಕ್ಕೆ ಸುಮಾರು 1.5-2 ವರ್ಷ ಕೂಡ ತೆಗೊಳ್ಳುವಂಥ ಕೆಲಸ ಆಯಿತು. ಅಷ್ಟು ಚರ್ಚೆ ಆಗಿ ಪ್ರತಿಯೊಂದು ಇದರಲ್ಲಿ ಕೂಡ ಚರ್ಚೆ ಆಗ್ತಾ ಬಂದಿದೆ. ಆದ ಕಾರಣ ಇವತ್ತು ಈ ರೀತಿಯೆಲ್ಲ ಆ ಒಂದು ನೋಡಿಕೊಂಡು ದೇಶಕ್ಕೆ ಬೇಕಾದ ಸಂವಿಧಾನ ಇವತ್ತು ಕೊಡುವಂಥ ವಿಚಾರ ಇವತ್ತು ಆಗಿದೆ. ಯಾಕೆಂದರೆ ಹೇಳಿದರೆ ಅಮೇರಿಕಾ ಸ್ವತಂತ್ರ ಸಿಕ್ಕಿ 250-300 ವರ್ಷ ಆಯಿತು. ಇಂಗ್ಲೆಂಡ್ಗೆ ಸಿಕ್ಕಿ 400 ವರ್ಷ ಆಯಿತು. ಫ್ರೆಂಚಿಗೆ ಸಿಕ್ಕಿ ಸುಮಾರು 200ಕ್ಕಿಂತ ಜಾಸ್ತಿ ವರ್ಷ ಆಯಿತು. ಅದು ಅವರೆಲ್ಲರಿಗಿಂತಲೂ ಕೂಡ ನಾವು ಹಂತ ಭಾಳಷ್ಟು ವೇಗದಲ್ಲಿ ಬಂದಿದ್ದರೆ ನಮ್ಮ ಸಂವಿಧಾನ ಕೊಟ್ಟಂಥ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಮೇರಿಕಾದಲ್ಲಿ, ಇಂಗ್ಲೆಂಡಿನಲ್ಲಿ, ಫ್ರೆಂಚ್ನವ್ರಿಗೆ ಸ್ವತಂತ್ರ ಸಿಕ್ಕಿದ ಸಂದರ್ಭದಲ್ಲಿ ಅವ್ರು ಹೇಳ್ತೇವೆ ಮುಂದುವರೆದಂಥ ರಾಷ್ಟ್ರ, ಭಾಳ ಕಲ್ತಂಥ ರಾಷ್ಟ್ರ ಅಂತ ನಾವು ಹೇಳ್ತಿದ್ದೇವೆ. ಆದರೆ ಅಲ್ಲಿ ಮಹಿಳೆಯರಿಗೆ ಮತದಾನ ಕೊಡುವಂಥ ಹಕ್ಕು ಯಾವಾಗ ಬಂತಂತ ಹೇಳಿದರೆ 100-150 ಸ್ವತಂತ್ರ ಸಿಕ್ಕಿದ ನಂತರ, ಡೆಮಾಕ್ರೆಟಿಕ್ ಕಂಟ್ರಿ ಆದ ನಂತರ 100-150 ವರ್ಷಗಳ ನಂತರ ಅಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಬಂತು. ಅಲ್ಲಿ ತನಕ ಅವರಿಗೆ ಮತದಾನದ ಹಕ್ಕು ಇರಲಿಲ್ಲ. ಅದೇ ನಮ್ಮ ಸಂವಿಧಾನದಲ್ಲಿ ಚರ್ಚೆ ಆಯ್ತಂತೆ. ಕೆಲವರು ಹೇಳಿದಂತೆ ಮಹಿಳೆಯರಿಗೆ ನಾವು ಮತ್ತೆ ಕೊಡ, ಈಗ ಬೇಡ ಓಟು, ಅವ್ರಿಗೆ ಸ್ವಲ್ಪ ವರ್ಷದ ನಂತರ ಆಲೋಚನೆ ಮಾಡುವಂತೆ. ಇನ್ನೊಬ್ಬರು ಬಂದು ಹೇಳಿದಂತೆ ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಮಾತ್ರ ನಾವು ಮತದ ಹಕ್ಕು ಕೊಡುವ, ಟ್ಯಾಕ್ಸ್ ಯಾರು ಕಟ್ಟೋದಿಲ್ಲ ಅವ್ರಿಗೆ ಮತದ ಹಕ್ಕು ಬೇಡ ಅಂತೇಳಿ. ಇನ್ನೊಬ್ಬರು ಅಭಿಪ್ರಾಯ ಕೊಟ್ಟಂದರೆ ಯಾರು ಶಿಕ್ಷಿತರಿದ್ದಾರೆ ಅವರಿಗೆ ಮಾತ್ರ ಮತದ ಹಕ್ಕು ಕೊಡುವ, ಶಿಕ್ಷಿತ ಅಲ್ಲದವರಿಗೆ ಬೇಡ ಅಂತೇಳಿ. ಅದು ಅಂಬೇಡ್ಕರ್ ಮಾತು ಹೇಳಿದ್ರಂತೆ, ಈ ದೇಶದ ಪ್ರತಿಯೊಬ್ಬ ಬುದ್ಧಿಜೀವಿ ಯಾವನಿಗೆ ಜ್ಞಾನ ಬರ್ತದೆ ಅಂತ ಎಲ್ಲ 21 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ನಾವು ಮತದ ಹಕ್ಕನ್ನು ನಾವು ಕೊಡಲೇಬೇಕು. ಯಾಕೆ ನಾವು ಕೊಡಬೇಕಂತ ಹೇಳಿದರೆ ಕನಿಷ್ಠ 5 ವರ್ಷಕ್ಕೆ ಆದರೂ ಕೂಡ ಮತ ಪಡೆದಂಥ ಜನಪ್ರತಿನಿಧಿ ಕನಿಷ್ಠ 5 ವರ್ಷ ಆದರೂ ಕೂಡ ಆ ಜನ ಕಾಲಬುಡಕ್ಕೆ ಹೋಗುವಂಥ ಪರಿವರ್ತನೆ ನಾವು ಮಾಡಬೇಕು. ಅದು ಉದ್ದೇಶ. ನಾವು ಎಲ್ಲರಿಗೂ ಕೂಡ ಮತದ ಹಕ್ಕನ್ನು ಕೊಡೋ ಕೆಲಸ ಮಾಡಿಕೊಂಡು ವಿಶ್ವದ ಇತಿಹಾಸದಲ್ಲೇ ಎಲ್ಲರಿಗೂ ಕೂಡ ಮಹಿಳೆಯರಿಗೂ ಬಹುಶಃ ಗಂಡಸರಿಗೂ ಎಲ್ಲರಿಗೂ ಕೂಡ ಒಂದೇ ರೀತಿಯ ಹಕ್ಕನ್ನು ಮತ ಕೊಟ್ಟಿದ್ದರೆ ಅದು ಭಾರತ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಮ್ಮೆಯಿಂದ ಹೆಚ್ಚಿದ ನಾನು ಇವತ್ತು ಕೆಲಸ ಮಾಡ್ತೇನೆ. ಈ ರೀತಿ ಹಲವಾರು ಕ್ರಾಂತಿಕಾರಿ ಯೋಜನೆ ಭಾರತ ದೇಶದ ಇವತ್ತು ಫೌಂಡೇಶನ್ ಇವತ್ತಾಗಿ ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಧರ್ಮ ನಮ್ಮ ಮನೆಯಲ್ಲಿ ಭಾಳ ಚೆನ್ನಾಗಿರಬೇಕು. ನಮ್ಮ ಪವಿತ್ರವಾದ ಗ್ರಂಥ ಮುಸ್ಲಿಂ ಸೋದರಿಗೆಲ್ಲರೂ ಕೂಡ ಕುರಾನ್ ಪವಿತ್ರವಾದ ಗ್ರಂಥ, ಹಿಂದೂ ಸೋದರಿಗೆ ಭಗವದ್ಗೀತೆ ಪವಿತ್ರವಾದ ಗ್ರಂಥ, ಕ್ರಿಶ್ಚಿಯನ್ ಸೋದರಿಗೆ ಅದು ಬೈಬಲ್ ಪವಿತ್ರವಾದ ಗ್ರಂಥ. ಆದರೆ ನಮಗೆ ಭಾರತೀಯರಿಗೆ ಭಾರತ ಸಂವಿಧಾನವಾದ ಪವಿತ್ರವಾದ ಗ್ರಂಥ. ನಾವು ಯಾವ ರೀತಿ ಬೇರೆ ಗ್ರಂಥವನ್ನು ನೋಡ್ತೇವೋ ಅದೇ ರೀತಿ ಈ ಗ್ರಂಥವನ್ನು ನಾವು ಅನುಷ್ಠಾನ ಮಾಡಿಕೊಂಡು ಹೋಗುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಕೂಡ ಇವತ್ತು ಇರುವಂಥ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ವಿವಿಧತೆ ಏಕತೆಯಿಂದ ನಿರ್ಭೀತಿವಾದ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥ ಅವಕಾಶ ಇವತ್ತು ಮಹಾತ್ಮ ಗಾಂಧೀಜಿಯ ಕಲ್ಪನೆ ಇವತ್ತು ಆಗಿರುವಂಥ ಅವಕಾಶ ಇವತ್ತು ಆಗ್ತದೆ. ಅವತ್ತು ನಮಗೆ ಕೊಟ್ಟಂಥ ಸ್ವತಂತ್ರವನ್ನು ನಾವು ಅತ್ಯುತ್ತಮವಾಗಿ ಮುಂದೆ ತಗೊಳ್ಳುವ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಶ್ರೀಲಂಕಾ ಕೂಡ ಇತ್ತು, ಅಲ್ಲಿ ಕೂಡ ಭಾಳ ಸ್ವತಂತ್ರವಾಗಿ ಮಾಲ್ತಾ ಇದ್ದರು.
ಅಲ್ಲಿ ಸಿಂಹಾಲಿಗಳು, ತಮಿಳಿಯನ್ನು, ಮುಸ್ಲಿಮ್ ಅಂತ ಘಟ ಮಾಡಿ ಇವತ್ತು ಯಾರಿಗೂ ಯಾರಿಲ್ಲದಂಥ ಪರಿಸ್ಥಿತಿ ಯಾವ ದೇಶಕ್ಕೂ ಕೂಡ ಇವತ್ತು ಅದು ಒಗ್ಗಟ್ಟಿನಲ್ಲಿ ಮಾತ್ರ ಈ ದೇಶ ಬೆಳೀತದೆ ಹೊರತು ಬಿಕ್ಕಟ್ಟಿನ ದೇಶ ಬೆಳೀಲಿಕ್ಕೆ ಸಾಧ್ಯವಿಲ್ಲ ಅಂತ ಬಲ ನಾವು ಅರ್ಥ ಮಾಡಿಕೊಂಡು ಹೋಗುವ ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ. ನಾನು ಭಾಳ ಸ್ಪಷ್ಟವಾಗಿ ಇವತ್ತು ನಂಬಿದ್ದೇನೆ, ನನಗೆ ಜೀವನ ಮಾಡೋ ನನಗೆ ಹೇಗೆ ಉಸಿರು ಬೇಕಾ, ನಾನು ಬದುಕಬೇಕಾದ್ರೆ, ನೀವು ಬದುಕಬೇಕಾದ್ರೆ ನಾವು ಉಸಿರು ತೆಕ್ಕೊಳ್ಳೇಬೇಕು. ನೀವು 1-2 ನಿಮಿಷ ಉಸಿರು ನಿಲ್ಲಿಸಿದರೆ ನಾವು ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬದುಕಲಿಕ್ಕೆ ಹೇಗೆ ನಮಗೆ ಉಸಿರು ಅಗತ್ಯ ಇದೆಯಾ, ಈ ದೇಶ ಬದುಕಲಿಕ್ಕೆ ಜಾತ್ಯತೀತ ತತ್ವ ಅಗತ್ಯ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದಲ್ಲಿ ಯಾವಾಗ ಜಾತ್ಯತೀತ ದೋಷ ನಶಿಸಿ ಹೋಗ್ತದೆ, ದೇಶ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಒಂದು ವಿಚಾರ. ನಾವು ನೀವೆಲ್ಲ ಚೆನ್ನಾಗಿದೆ, ಮುಂದೆ ಹೋಗ್ಬೋದು, ನಮಗಾಗಿ ನಾವು ಹೋರಾಡೋದಲ್ಲ. ಭವಿಷ್ಯದ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಇನ್ನು ಹುಟ್ಟಿ ಬರುವಂಥ ಮಕ್ಕಳು ಯಾರಿದ್ದಾರೆ ಅವ್ರು ನಮ್ಮಷ್ಟು ದೊಡ್ಡವರಾದಾಗ ಅತ್ಯಂತ ಏಕತೆ, ಸೋದರತೆ ಮತ್ತು ಸದೃಢದ ಭಾರತ ನಾವು ನಿರ್ಮಾಣ ಮಾಡಿಕೊಡ್ಬೇಕು ಹೊರತು ಶ್ರೀಲಂಕಾದಂಥ ದೇಶವನ್ನು ನಾವು ನಮ್ಮ ಮಕ್ಕಳಿಗೆ ನಾವು ಬಿಟ್ಟುಕೊಟ್ಟು ಹೋದರೆ ನಮ್ಮನ್ನು ಯಾರು ಕೂಡ ಶ್ರಮಿಸಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ವಿಚಾರ ಇವತ್ತು ಆಗ್ತೇನೆ. ಅದು ಇದೊಂದು ವಿಶೇಷ ಒಂದು ಅರ್ಥ ಮಾಡಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲ ಇವತ್ತು ಜವಾಬ್ದಾರಿ ಆಗಿದೆ. ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನು ಕಲಿಯುವಂಥ ಒಂದು ವಿಶೇಷ ಮನ ಹಮ್ಮಿಕೊಳ್ಬೇಕು. ಯಾರು ಇತಿಹಾಸ ಓದ್ತಾನೆ ಅವನು ಇತಿಹಾಸ ಮಾತ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಇತಿಹಾಸ ಹೇಗಿರಬೇಕಂತ ಹೇಳಿದರೆ ಆ ಇತಿಹಾಸವನ್ನು ಪಡೆದುಕೊಂಡು ನಮ್ಮ ಒಂದು ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಈ ದೇಶಕ್ಕೆ ಶಕ್ತಿ ಕೊಡುವಂಥ ಕೆಲಸ ಆಗಬೇಕು. ಆದರೆ ಇತಿಹಾಸ ಇಟ್ಕೊಂಡು ದ್ವೇಷವನ್ನು ಮತ್ತು ರಿವೆಂಜನ್ನು ತಗೊಳ್ಳುವಂಥ ಕೆಲಸ ಅದು ದೇಶದಲ್ಲಿ ಅದು ಎಲ್ಲಿಯೂ ಕೂಡ ಮುಂದುವರಿಸಲು ಇವತ್ತು ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ. ಒಂದು ಇತಿಹಾಸ ಅದು ರಿವೆಂಜ್ ತಗೊಳ್ಳಿಕ್ಕೆ ಆಗಬಾರ್ದು, ಒಂದು ಇತಿಹಾಸ ನಾವು ಮುನ್ನಡೆಸಲಿಕ್ಕೆ ಆಗಬೇಕು. ಒಂದು ಇತಿಹಾಸವನ್ನು ನಾವು ಇಟ್ಟುಕೊಂಡು ನಾವು ದ್ವೇಷ ಮಾಡ್ತೇವೆ, ಅದನ್ನು ರಿವೆಂಜ್ ತೆಗೆದು ಹಾಗೆ ಮುಗಿಸ್ತೇವೆ ಅಂತೇಳಿ ಇತಿಹಾಸವನ್ನು ನಿರ್ಮಾಣ ಮಾಡಿಕೊಂಡ್ರೆ ಅದು ನೀವು ದೇಶದ ಭವಿಷ್ಯವನ್ನು ಮುಗಿಸುವಂಥ ಕೆಲಸ ಇವತ್ತು ಆಗುವಂಥ ವಿಚಾರ ಇವತ್ತು ಆಗ್ತದೆ. ಆದಾಗ ನಾವೆಲ್ಲ ಇತಿಹಾಸವನ್ನು ಓದಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು, ಅದನ್ನು ಮುಂದೆ ತೆಕ್ಕೊಂಡು ಹೋಗಿ ಇನ್ನೂ ಅತ್ಯುತ್ತಮವಾದ ಇತಿಹಾಸ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಆ ರೀತಿಯ ಕಾರ್ಯಕ್ರಮಕ್ಕಾಗಿ ಬಹುಶಃ ಈ ರೀತಿಯ ಇವತ್ತು ನಮ್ಮ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವಿಲ್ಲಿ ಆಚರಿಸುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ತದನಂತರ ಬಂದ ಎಲ್ಲ ಸರ್ಕಾರಗಳು ಕೂಡ ಇವತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಇವತ್ತು ಮುಂದೆ ಹೋಗ್ತದೆ. ನೋಡಿ, ಭಾರತ ದೇಶವನ್ನು ಸಿಕ್ಕಿದಾಗ ನಮಗೆ ಇಂಟರ್ನ್ಯಾಷನಲ್ ಪಾಲಿಸಿ ಇರಲಿಲ್ಲ. ಆಗ ಒಂದು ಕಡೆ ರಷ್ಯಾ, ಇನ್ನೊಂದು ಕಡೆ ಅಮೇರಿಕ ಬಲಿಷ್ಠ ರಾಷ್ಟ್ರಗಳಿತ್ತು. ಸ್ಪಷ್ಟವಾದ ವಿದೇಶಾಂಗ ನೀತಿಯೇ ಇರಲಿಲ್ಲ. ಬಹುಶಃ ಅವತ್ತು ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ವಿದೇಶಾಂಗ ನೀತಿ ಏನಿತ್ತು, ವಿಶೇಷವಾದ ನೀತಿ ಬಂತು, ಆಲಿಪ್ತ ರಾಷ್ಟ್ರ. ಆಲಿಪ್ತ ರಾಷ್ಟ್ರ ಅಂತ ಹೇಳಿದರೆ ನಾವು ಅಮೇರಿಕ ಜೊತೆಯಲ್ಲಿ ಕೂಡ ಇಲ್ಲ, ನಾವು ನಿಮ್ಮ ರಷ್ಯಾ ಜೊತೆಯಲ್ಲಿ ಕೂಡ ಇಲ್ಲ, ನಾವು ನ್ಯೂಟ್ರಲ್ ಆಗಿದ್ದೇವೆ. ಆಲಿಪ್ತ ನೀತಿ ಅಂತ ಹೇಳಿ ಅವತ್ತು ಮಾಡಿದರು. ಆಲಿಪ್ತ ನೀತಿಗೆ ಎಲ್ಲರೂ ಕೂಡ ಬೇರೆ ಬೇರೆ ರಾಷ್ಟ್ರ, ತುಂಬ ರಾಷ್ಟ್ರಗಳು ಸೇರಿಕೊಂಡು ಆಲಿಪ್ತ ರಾಷ್ಟ್ರಗಳ ಒಕ್ಕೂಟ ಅಂತ ರಚನೆಯಾಗಿ ಅದರ ನೇತೃತ್ವವನ್ನು ಭಾರತ ದೇಶ ವಹಿಸಿಕೊಂಡಿತ್ತು. ಆಲಿಪ್ತ ಅಂದರೆ ನೀವೇನು ನಿಮ್ಮ ಜೊತೆ ನಾವಿಲ್ಲ, ಅವ್ರು ನಿಮಗೆ ಬೇಕಾದ ನಿಮ್ಮ ಜೊತೆಯಲ್ಲಿದ್ದೆ, ಅವ್ರು ಬೇಕಾ ಅವ್ರ ಜೊತೆಯಲ್ಲಿ. ಅದೇ ಆಲಿಪ್ತ ನೀತಿ ಈಗಲೂ ಕೂಡ ಇದೆ. ಮೊನ್ನೆ ಉಕ್ರೇನ್ ಮತ್ತು ರಷ್ಯಾಕ್ಕೆ ವಾರಾದಾಗ ಭಾರತ ದೇಶ ಅಲಿಪ್ತವಾಗಿತ್ತು. ಅದು ಹೊಸ ನೀತಿಯನ್ನಲ್ಲ. ನಾವು ಉಕ್ರೇನ್ ಜೊತೆಯಲ್ಲಿ ಕೂಡ ಇಲ್ಲ, ನಾವು ರಷ್ಯಾ ಜೊತೆಯಲ್ಲಿ ಕೂಡ ಇಲ್ಲ, ನೀವು ಒಂದಾಗಿ ಅಂತ ಹೇಳುವ ಮಾತು ಅವತ್ತು ಅದು ಬಹುಶಃ ನಮಗೆ ಜವಾಹರ್ಲಾಲ್ ನೆಹರು ಕೊಟ್ಟಂಥ ವಿದೇಶಾಂಗ ನೀತಿಯೇ ಇವತ್ತು ಕೂಡ ಅದೇ ನೀತಿ ಅಲ್ಲದೆ ಹೊಸ ನೀತಿ ಯಾವುದು ಕೂಡ ಇವತ್ತು ಬರಲಿಲ್ಲ. ಅದಕ್ಕಾಗಿ ಅವತ್ತಿನ ಕಾಲದ ವಿದೇಶಾಂಗ ನೀತಿ ಇವತ್ತು ತಯಾರಾಗಿ ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಫೌಂಡೇಶನನ್ನು ಅರ್ಥ ಮಾಡಿಕೊಂಡು ನಾವು ಬಹುಶಃ ಮುಂದೆ ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ತದನಂತರ ಬಂದ ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಿರಲಿ, ಮುಖ್ಯಮಂತ್ರಿಗಳಿರಲಿ, ಈ ದೇಶಕ್ಕೆ ಪೂರಕವಾಗುವ ಎಲ್ಲ ಕಿಚ್ಚರು ನಾನಿತ್ತು ಮಾತಾಡಲಿಕ್ಕೆ ಹೋದರೆ ಬೇರೆ ಬೇರೆ ಇವತ್ತು ಭಾಳ ಸಮಯ ಮುಂದೆ ಹೋಗುವಂಥ ಅವಕಾಶ. ಆದ ಕಾರಣ ನಾನು ಬಹುಶಃ ದೀರ್ಘವಾಗಿ ಇವತ್ತು ಯಾಕಂತ ಹೇಳಿದೆ, ಸ್ವತಂತ್ರ ಸಂಗ್ರಾಮ ಬಗ್ಗೆ ದೇಶಕ್ಕೆ ಸಂಬಂಧಪಟ್ಟಾಗ ಮಾತಾಡಬೇಕಾದ್ರೆ ಎಷ್ಟು ಮಾತಾಡ್ಬೋದು, ಯಾಕೆ ನಾವು ಅಷ್ಟು ಪುಸ್ತಕ ಓದ್ತೇವೆ. ಸೊ ಓದಿದಾಗ ಇದೆಲ್ಲ ಕೂಡ ನಮ್ಮಲ್ಲಿ ಇರುವಂಥ ಅವಕಾಶ ಇವತ್ತು ಆಗುವಂಥದ್ದು. ಆದ ಕಾರಣ ಎಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸಹೋದರ ಏಕತೆ ಇಂದ ನಾವು ಜೀವನ ಮಾಡೋದು ಇವತ್ತು ಅತಿ ಅಗತ್ಯವಾಗಿದೆ. ನಿರ್ಭೀತವಾದ ಸಮಾಜ ಇವತ್ತು ನಿರ್ಮಾಣ ಆಗಬೇಕು. ಎಲ್ಲರೂ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬರುವಂಥ ವಿಚಾರ ಇವತ್ತು ಆಗಬೇಕು. ಸಮಸ್ಯೆಗಳು ಬರ್ತದೆ, ಸ್ವಾಭಾವಿಕ ಸಮಸ್ಯೆ ಬರ್ತದೆ, ಯಾರಿಗೂ ಕೂಡ ಸಾಧನ. ಅದು ಫೌಂಡೇಶನ್ ಈಸ್ ಎ ಮೇನ್, ಸಂಧಾನ ಇಸ್ ದ ಮೇನ್ ಫೌಂಡೇಶನ್ ಆಫ್ ಪೀಸ್ಫುಲ್ ಸೊಸೈಟಿ. ಕಾಂಪ್ರಮೈಸ್ ಇಸ್ ದ ಮೇನ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಸಂಧಾನ ಸಮಸ್ಯೆ ಎಲ್ಲ ಬಗೆಹರಿಸಲಿಕ್ಕೆ ಮತ್ತು ನೆಮ್ಮದಿಯ ಜೀವನಕ್ಕೆ ಮುಖ್ಯ ಫೌಂಡೇಶನ್. ಅದು ನಿಮ್ಮ ಮನೆಯಲ್ಲಿರಲಿ, ಸಂಧಾನ ಇಲ್ಲದೆ ನೀವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ನೆರೆಕರೆಯವರು ಇರಲಿ, ಸಂಧಾನ ಇಲ್ಲದೆ ನಿಮ್ಗೆ ಏನು ಕೂಡ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿಮ್ಮ ಸಮಾಜದಲ್ಲಿರಲಿ, ಸಂಧಾನ ಇಲ್ಲದೆ ನಿಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ದೇಶಕ್ಕೆ ಸಂಬಂಧಪಟ್ಟ ಸಂಧಾನ ನಮ್ಮ ಜೀವನದ ಮುಖ್ಯ ಗುರಿಯಾಗಬೇಕು. ಸಮಸ್ಯೆ ಬಂದೇ ಬರ್ತದೆ. ನಿಮಗೆ ಯಾವುದೇ ಸಮಸ್ಯೆ ಇಲ್ಲದ ಊರು ಒಂದು ಬೇಕಂತ ಹೇಳಿದರೆ ಒಂದು ಊರಲ್ಲಿ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ನಿಮಗೆ ಯಾವುದೇ ಟೆನ್ಷನ್ ಇಲ್ಲ. ನೀವೆಲ್ಲ ಆಲೋಚನೆ ಮಾಡ್ಬೋದು, ಅದು ಯಾವುದು ಮಾರ ಯೂಟಿಕಾದ್ರೆ ಹೇಳ್ತಾ ಇದ್ದಾರೆ ಟೆನ್ಷನ್ ಊರು ಯಾವುದಂತೇಳಿ.
ಸ್ವರ್ಗದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಬೇರೆ ಎಲ್ಲ ಕಡೆ ಟೆನ್ಷನ್ ಕಟ್ಟಿಟ್ಟ ಬುತ್ತಿ. ಅಲ್ಲಿ ನಿಮ್ಗೆ ಯಾರಿಗೆ ಅರ್ಜೆಂಟ್ ಕೂಡ ಇಲ್ಲಿಗೆ ಸ್ವಲ್ಪ ಇಲ್ಲಿ ಇರ್ತೇವೆ ಅಂತೇಳಿ. ಇಲ್ಲಿರಬೇಕಾದ್ರೆ ಸಮಸ್ಯೆಗಳಿದ್ದೇ ಇರ್ತದೆ. ಸಮಸ್ಯೆ ನೆಮ್ಮದಿಯಿಂದ ಬಗೆಹರಿಸಬೇಕಾದ್ರೆ ಸಂಧಾನ ಅದಕ್ಕೆ ಮುಖ್ಯ. ಅದರ ಮುಖಾಂತರ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, CRZ ಕಾನೂನು ಅವತ್ತು ಬಂದಿದೆ. ಯಾಕೆ ಬಂದಿದೆ CRZ ಕಾನೂನು? ನಾನೊಂದು ಪುಸ್ತಕ ಓದಿದೆ. ಯಾಕೆಂದರೆ ಕರಾವಳಿ ಪ್ರದೇಶ CRZ ಇದೆ. CRZ ಏನಂತ ಯಾರಿಗೆ ಗೊತ್ತಿರೋದಿಲ್ಲ. ಯಾಕೆ ಬಂದಿದೆ? CRZ ಕಾನೂನು ಬಂದಾಗ ಅವತ್ತಿನ ಸರ್ಕಾರ ಹೇಳ್ತದೆ, ನಾವೇನಾದರೂ CRZ ಕಾನೂನು ಜಾರಿ ಮಾಡದಿದ್ದಲ್ಲಿ ಅಲ್ಲಿರುವಂಥ ಮೀನುಗಾರರು, ಅಲ್ಲಿಂತ ಕಡಲು ತಡೆಯುವ ಜೀವನ ಮಾಡುವಂಥ ಜನಸಾಮಾನ್ಯರು, ಸಣ್ಣ ಸಣ್ಣ ಕುಟುಂಬಸ್ಥರು ಬಹುಶಃ ಮುಂದಿನ ದಿನ ಅಲ್ಲಿ ನಿಲ್ಲಲಿಕ್ಕೆ ಅವರಿಗೆ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಅದನ್ನು ವಶಪಡಿಸೋ ಕೆಲಸ ಆಗ್ತದೆ. ಅದಕ್ಕಾಗಿ ನಾವು ಇಷ್ಟು ಮೀಟು ಕೆಟ್ಟೇ ಬಿಲ್ಡಿಂಗ್ ಕಟ್ಟಬೇಕಂತೇಳಿ ಇವತ್ತು ತಂದಿದ್ರೆ, ಈ ದೇಶದ ಆ ತಳಮಟ್ಟದವರು ನೋಡಿಕೊಂಡು ತಂದಂಥ ಕಾನೂನು ಅಂತ ನಾನು ಇವತ್ತು ಆಲೋಚನೆ ಮಾಡಬೇಕು. ಯಾಕೆಂದರೆ ಕೆಲವರು ಬೈತಾರೆ CRZ ಹಾಗೆ ಉದ್ದೇಶ ಏನಿದೆ? ಇವತ್ತು ಫಾರೆಸ್ಟ್ ಕಾನೂನು ಕೆಲವು ಜೋರು ಮಾಡ್ತಾರೆ. ಫಾರೆಸ್ಟಲ್ಲಿ ಮರ ಕಾಡ್ತಾರೆ, ಬಿಟ್ಟು ಜನ ಒಂದು ಮರ ಮುಟ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಯಾಕಿದ್ದಂತೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಸ್ಟ್ರಿಕ್ಟ್ ಇದ್ದೆ ಇಲ್ಲಿ ಮರಗಳು ಹೋಗ್ತದೆ. ಏನಾದರೂ ಸ್ಟ್ರಿಕ್ಟ್ ಇಲ್ಲದಿದ್ದರೆ ಮರ ಇವತ್ತೆಲ್ಲ ಖಾಲಿಯಾಗಿ ನಮ್ಮ ಮಕ್ಕಳಿಗೆ ನಾವು ಏನು ಕೊಡುವಂಥ ವಿಚಾರ ಇವತ್ತಾಗ್ತಿತ್ತು. ನಾವೇನಂತ ಕೊಡ್ತೇವೆ ಒಂದು ವಿಚಾರ ಇತ್ತು ಭವಿಷ್ಯದ ದಿನಗಳಲ್ಲಿ. ಎಲ್ಲ ಖಾಲಿ ಮಾಡಿಬಿಟ್ರೆ ಮುಗೀತಾ ನಮ್ಮ ಕಾಲದಲ್ಲಿ? ಭವಿಷ್ಯ ಜನಾಂಗಕ್ಕೆ ಇವತ್ತು ಬೇಡವಾ? ಹೊಯ್ಗೆ ಭವಿಷ್ಯ ಜನಾಂಗಕ್ಕೆ ನಾವು ಸ್ಥಾಪನೆ ನಮ್ಮ ಜವಾಬ್ದಾರಿ ಅಲ್ವಾ? ಮಣ್ಣು ಬಹುಶಃ ಇವತ್ತು ಸಂಪತ್ತು. ಇದನ್ನೆಲ್ಲ ಕೂಡ ಭವಿಷ್ಯದ 100, 200, 300, 500 ವರ್ಷಕ್ಕೆ ಇನ್ನು ಮುಂದಿನ ಜನಾಂಗಕ್ಕೆ ಸ್ಥಾಪನೆ ಮಾಡಿಕೊಳ್ಳೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. ಅದಕ್ಕಾಗಿ ನಿಜವಾದ ದೇಶ ಪ್ರೇಮ ಅಂತ ಹೇಳುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಅವತ್ತು ಕಾಲದಲ್ಲಿ ಏನೆಲ್ಲ ನಮಗೆ ಶಿಕ್ಷಣ ಇರಲಿ, ರೈಲ್ವೆಯಲ್ಲಿ ಬ್ರಿಟಿಷರಿಗೂ ಕೆಲವು ನಮಗೆ ಪ್ರಯೋಜನ ಆಗಿದೆ. ಇವತ್ತು ವಿಶ್ವದಲ್ಲಿ ಅತ್ಯುತ್ತಮವಾದ ರೈಲ್ವೆ ಇದ್ದರೆ ಅದು ಭಾರತದಲ್ಲಿದೆ. ನಾವು ವಿಶ್ವದಲ್ಲಿ ಇವತ್ತು ಅತ್ಯುತ್ತಮ ಶಿಕ್ಷಣ ಇದ್ದರೆ ಅವತ್ತು ಅವರು ಕೊಟ್ಟಂಥ ಶಿಕ್ಷಣದ ವ್ಯವಸ್ಥೆ, ಅಲ್ಲಿ ಕೊಟ್ಟಂಥ ಉತ್ತಮವಾದನ್ನು ತಗೊಂಡು ಅಲ್ಲಿ ವಿಚಾರ ಬಿಟ್ಟು ಬಹುಶಃ ಸುದೃಢವಾದ ಭಾರತ ಭವಿಷ್ಯದ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರುವಂಥ ಕನಸನ್ನು ಮಾಡುವಂಥ ವಿಚಾರ ಹಮ್ಮಿಕೊಂಡು ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಬೇಕು. ನಮ್ಮ ಸಮಾಜದ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಪಡೆದ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಶಿಕ್ಷಣಕ್ಕೆ ನಾವು ವಿಶೇಷ ಒತ್ತು ಕೊಡುವಂಥ ಕೆಲಸ ಆಗಬೇಕು. ಪ್ರತಿಯೊಂದು ಮನೆಯ ಮಕ್ಕಳು ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವ್ಯವಸ್ಥೆ ಇವತ್ತು ಆಗಬೇಕಾಗ್ತದೆ. ನಾನು ಯಾವಾಗಲೊಂದು ಮಾತು ಹೇಳ್ತೇನೆ. ಯಾಕೆಂತ ಹೇಳಿದರೆ, ಭಾರತ ದೇಶ ವಿಶ್ವದಲ್ಲಿ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು, ಮಂತ್ರಿಗಳು ಬಲಿಷ್ಠರಾದರೆ ಈ ದೇಶ ಬಲಿಷ್ಠ ಆಗುವುದಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗುವುದಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿಯನ್ನು ಬಲಿಷ್ಠವಾದಾಗ ಮಾತ್ರ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿಯನ್ನು ನಾನು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕಲಿಸಿ, ನಮ್ಮ ಒಂದು 75ನೇ ವರ್ಷದ ಕಾಲಘಟ್ಟದಲ್ಲಿ ನಾವೊಂದು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಆ ಪ್ರತಿಜ್ಞೆ ಏನಂತ ಹೇಳಿದರೆ, ನಮ್ಮ ಉಳ್ಳಾಲ ತಾಲೂಕು ಮತ್ತು ಉಳ್ಳಾಲ ವ್ಯಾಪ್ತಿ ನಾವೆಲ್ಲರಿಗೂ ಒಟ್ಟಾಗಿ ಇವತ್ತು ಹೋರಾಡುವ ಕೆಲಸ ಏನಂತ ಹೇಳಿದರೆ, ದ್ವೇಷ ಮುಕ್ತ ಮತ್ತು ನಶಮುಕ್ತವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ದ್ವೇಷ ನಮ್ಮ ಬಾಯಲ್ಲಿ ಅಲ್ಲ, ನಮ್ಮ ಹೃದಯದಿಂದ ಕಿತ್ತು ಬಿಸಾಡುವಂಥ ಕೆಲಸ ನಾವು ಇವತ್ತು ಆಗಬೇಕು. ನಶೆ ಸಣ್ಣ ಸಣ್ಣ ಮಕ್ಕಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ, ಹಲವಾರು ಗಲಾಟೆ ನೋಡ್ತಾ ಇದ್ದೇನೆ. ಬಹುಶಃ ಇವತ್ತು ಅವನು ಆಗ ನಮಗೆ ಗೊತ್ತಿಲ್ಲ, ಆ ಪೌಡರ್ ತೆಗೆದಿದ್ದಾನೆ, ಈ ಪೌಡರ್, ಇದನ್ನೆಲ್ಲ ಮುಕ್ತ ಮಾಡೋ ಜವಾಬ್ದಾರಿ ನಾವೆಲ್ಲ ಸೇರಿ ಮಾಡುವಂಥ ಅವಕಾಶ ಆಗಬೇಕು. ದ್ವೇಷ ಮುಕ್ತ ಮತ್ತು ನಶಮುಕ್ತ ಸಮಾಜ ನಾವು ನಿರ್ಮಾಣ ಮಾಡಿದಾಗ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ನಮ್ಮ ಮುಖ್ಯ ಉದ್ದೇಶ ಇರಲಿ ಅಂತ ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು, ಮತ್ತೊಮ್ಮೆ ಅಮೃತ ವರ್ಷದ ಅಮೃತ ಭಾರತಿಗೆ ಕನ್ನಡದ ಆರತಿ ಎಂಬ ಕಾರ್ಯಕ್ರಮಕ್ಕೆ ನಾನು ಶುಭಾಶಯ ನಾನು ಸಲ್ಲಿಸಿ, ದೇವರ ಹೆಸರಲ್ಲಿ ನಾನು ಇದನ್ನು ಉದ್ಘಾಟಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇವತ್ತಿನ ವೈಭವಪೂರ್ಣವಾದಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರೊಂದಿಗೆ ಉದ್ಘಾಟನಾ ಭಾಷಣವನ್ನು ಗೈದಂತಹ ಮಾಜಿ ಸಚಿವರು, ಹಾಲಿ ಶಾಸಕರು, ವಿರೋಧ ಪಕ್ಷದ ಉಪನಾಯಕರಾಗಿರುವ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ವಂದನೆಗಳು. ಮುಂದಕ್ಕೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಸನ್ಮಾನ್ಯ ಶ್ರೀ K ಪ್ರತಾಪ್ ಸಿಂಹ ನಾಯಕ್ ಅವರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮ ಕೊಟ್ಟ ಭೂಮಿ
ಇದು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಹೇಳುವಂತಹ ಭಾವನೆಯ ಸಂಸ್ಕೃತಿಯ ಸಾರವನ್ನು ಸಾವಿರ ವರ್ಷಗಳ ಹಿಂದೆ ಶ್ರೀರಾಮ ಹೇಳಿದಂತಹ ಮಾತಿದು. ಲಂಕೆ ಸ್ವರ್ಣ ಲಂಕೆಯಲ್ಲಿಯೇ ನಾವೆಲ್ಲ ಇರಬಹುದಲ್ಲ ಅಂತೇಳಿ ಹೇಳಿದಾಗ, ಲಂಕೆಯನ್ನು ಗೆದ್ದ ಮೇಲೆ ಹೇಳಿದಾಗ ಶ್ರೀರಾಮ ಹೇಳ್ತಾನೆ, ನಾನು ಹುಟ್ಟಿದ ಭೂಮಿ ಯಾವುದಿದೆ ಅದು ನನಗೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು. ನನಗೆ ಸ್ವರ್ಣದ ಲಂಕೆ ಬೇಡ, ನನ್ನ ತಾಯಿ ಭೂಮಿ ಬೇಕು ಅಂತ ಹೇಳುವಂತಹ ಭಾವನೆಯನ್ನು ಹುಟ್ಟಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಸನ್ಮಾನ್ಯ ಸಹೋದರಿ ಶ್ರೀಮತಿ ಚಿತ್ರಕಲಾರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದಂತಹ ಮಾನ್ಯ ಶಾಸಕರು, ನಾನು ಸಾಮಾನ್ಯವಾಗಿ ವಿರೋಧ ಪಕ್ಷ ಅಂತ ಹೇಳುವಂಥದ್ದನ್ನು ಒಪ್ಪುವುದಿಲ್ಲ. ಪ್ರತಿಪಕ್ಷದ ಉಪನಾಯಕರಾಗಿರುವ ಖಾದರ್ರವರೇ, ವಿರೋಧ ಅಂತ ಹೇಳುವ ಪದದಲ್ಲಿಯೇ ಏನೋ ಒಂದು ಸ್ವಲ್ಪ ಕೊರತೆ ಇದೆ. ಸಂವಿಧಾನದಲ್ಲಿ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರೂ ದುಡಿಯುವಂಥದ್ದು ಯಾಕೆ ಅಂಥೇಳಿ ಕೇಳಿದರೆ, ಈ ಭಾರತ ಮಾತೆಗೆ ನಮ್ಮದಾದಂತಹ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿಗೆ ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತಹ ನಮ್ಮ ಹಿರಿಯರು ಯಾವ ಕಲ್ಪನೆಯ ಭಾರತವನ್ನು ಕಂಡಿದ್ದರೋ ಆ ಭಾರತವನ್ನು ಸೃಷ್ಟಿಸುವ ದಿಕ್ಕಿನಲ್ಲಿ ನಮ್ಮದಾದಂತಹ ದಾರಿಗಳಲ್ಲಿ, ಈ ದೇಶದಲ್ಲಂತೂ ನೂರಾರು ದಾರಿಗಳಿದ್ದಾವೆ, ಯಾವ ದಾರಿಯಲ್ಲಿ ಬೇಕಾದರೂ ಯಾರು ಬೇಕಾದರೂ ಹೋಗಲಿ, ಈ ದೇಶ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಮೂಲ ಭಾವವನ್ನು ಇಟ್ಟುಕೊಂಡು ಯಾರು ಕೆಲಸ ಮಾಡ್ತಾರೋ ಅವರು ಎಲ್ಲರಿಗೂ ಈ ದೇಶದಲ್ಲಿ ಗೌರವ ಇದೆ, ಸ್ವಾಗತ ಇದೆ ಅಂತ ಹೇಳುವಂತಹ ಒಪ್ಪಿಕೊಂಡ ದೇಶದ ಪರಂಪರೆಯ ವಾರಿಸುದಾರರು ನಾವು. ಅದೇ ರೀತಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ಅಧ್ಯಕ್ಷರು ಆತ್ಮೀಯರಾದ ಸಂತೋಷ್ ರೈ ಬೋಳಿಯಾರ್ರವರೇ, ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಕೆ ರವೀಂದ್ರ ಶೆಟ್ಟಿಯವರೇ, ಜಿಲ್ಲಾ ಪಂಚಾಯತಿನ ಮುಖ್ಯ ನಿರ್ವಹಣಾಧಿಕಾರಿಗಳಾದಂತಹ ಕುಮಾರ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧು ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಬಂಧು ಭಗಿನಿಯರೇ, ಇವತ್ತೊಂದು ರೀತಿಯಲ್ಲಿ ನಾನು ನಿತ್ಯದ ಪೋಷಾಕಿನಲ್ಲಿ ಇಲ್ಲ. ಕೆಲವರಿಗೆ ಇದೊಂದು ಸ್ವಲ್ಪ ವಿಶೇಷ ಅಂಥೇಳಿ ಕಂಡರೂ ಕೂಡ ಅಲ್ಲಿ ಕೆಳಗೆ ಇರುವ ಫೋಟೋಗಳಲ್ಲಿ ಕೆಲವರಾದರೂ ನನ್ನ ಹಾಗೆ ಇರುವವರು ಇದ್ದಾರೆ. 75ನೇ ವರ್ಷದ ಅಮೃತ ಮಹೋತ್ಸವ ಆಚರಿಸುವಾಗ ಈ ಸಭೆಯಲ್ಲಿ ಇದ್ದಂಥವರಲ್ಲಿ ಬಹುಶಃ ಒಂದಿಬ್ಬರನ್ನು ಹೊರತುಪಡಿಸಿದರೆ ಆವಾಗ ಯಾರೂ ಇದ್ದರು ಅಂತ ಹೇಳುವಂಥದ್ದು ಈ ಸಭಾಂಗಣದಲ್ಲಿ ಇಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ಅವರು ಮಾಡಿದಂತಹ ಹೋರಾಟ, ಅವರು ಮಾಡಿದಂತಹ ತ್ಯಾಗ, ಅವರ ಬಲಿದಾನ ಈ 75ನೇ ವರ್ಷವನ್ನು ಒಂದು ಕಾರಣವಾಗಿಟ್ಟುಕೊಂಡು ಯಾವ ಭಾರತವನ್ನು ಅವರು ಕಲ್ಪಿಸಿದರೋ ಅದನ್ನು ಆ ದಿಕ್ಕಿನಲ್ಲಿ ಹೋಗುವಂತಹ ಸಂಕಲ್ಪವನ್ನು ಮತ್ತೆ ಪುನಃ ಮಾಡುವ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಮುಂದಿನ 25 ವರ್ಷ ಈ ದೇಶದ ಸ್ವಾತಂತ್ರ್ಯವನ್ನು ಗಳಿಸಿದಂತಹ ಸಂದರ್ಭದಲ್ಲಿ 100 ವರ್ಷ ತಲುಪುವಾಗ ಈ ದೇಶ ಇನ್ನಷ್ಟು ಎಷ್ಟು ಎತ್ತರಕ್ಕೆ ಏರಬೇಕು ಅಂತ ಹೇಳುವಂತಹ ಭಾವನೆ ನಮ್ಮಲ್ಲೆಲ್ಲ ಉದ್ದೀಪನಗೊಳ್ಳಿ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ.
ಇಲ್ಲಿ ಕೂತಲ್ಲಿ ನಾನು ನೋಡಿದೆ. ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬರುವಾಗ ನನ್ನ ಮನಸ್ಸಿಗಂತೂ ಏನೋ ಒಂದು ತೃಪ್ತಿ. ಆ ದಿವಸ ಮಹಾತ್ಮ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಕ್ಕೆ ನಾನು ಜನ್ಮವೇ ಪಡೆದಿರಲಿಲ್ಲ. ಒಂದು 4 ಹೆಜ್ಜೆ ಆ ಕಾರಣಕ್ಕೋಸ್ಕರ ಇಟ್ಟಾಗ ಆ ಭಾವನೆ ನನ್ನೊಳಗೆ ಜಾಗೃತ ಆಗಲಿ. ಭಾರತ ಮಾತೆಗೆ ಜಯಕಾರ ಹೇಳಿದ ತಕ್ಷಣ, ಯಾರಾದರೂ ಮನಸ್ಸಿನಲ್ಲಿ ಭಾರತ ಮಾತೆ ಅಂತೇಳಿ ಹೇಳಿದ ತಕ್ಷಣ ಅದೊಂದು ಭೂಮಿಯ ತುಂಡು ಅಂತೇಳಿ ನಾವು ತಿಳ್ಕೊಳ್ತೇವೆ ಅಂತೇಳಿ, ಆದರೆ ಅದನ್ನು ನಾವು ತಪ್ಪು ತಿಳ್ಕೊಳ್ತಾ ಇದ್ದೇವೆ. ಹಾಗಾಗಿ ನಾನು ನೆರೆದಂಥವರಲ್ಲಿ ಒಮ್ಮೆ ನಾವು ಸ್ವಾತಂತ್ರ್ಯದ ಆ ಹೋರಾಟದಲ್ಲಿ ಇದ್ದೇವೆ ಅಂಥೇಳುವ ಭಾವನೆಯನ್ನು ನಮ್ಮಲ್ಲಿ ತುಂಬಿಕೊಳ್ಳುವ ದೃಷ್ಟಿಯಲ್ಲಿ ಒಮ್ಮೆ ಭಾರತ ಮಾತೆಗೆ ಜಯಕಾರವನ್ನು ಹಾಕೋಣ. ಖಾದರ್ರವರು ಹೇಳಿದ ಹಲವು ಭಾಷೆ, ಹಲವು ಮತ, ಹಲವು ಪಂಥ, ಹಲವು ಪ್ರಾಂತ ಎಲ್ಲವೂ ಒಂದು ಅಂತ ಹೇಳುವಂತಹ ಭಾವನೆ ಬರಬೇಕಾದ್ರೆ ಆ ಮುಷ್ಟಿ, ನಾವು ಒಂದು ಅಂತ ಹೇಳುವಂತಹ ಭಾವನೆ ನಮ್ಮೊಳಗೆ ಬರಬೇಕು ಅಂತೇಳಿ, ಆದರೆ ಅದಕ್ಕೆ ಭಾವನೆಯೇ ಕಾರಣ. ಭೂಮಿ ತಾಯಿ ಅಂಥೇಳಿ ಕಾಣಬೇಕು ಅಂತೇಳಿ, ಆದರೆ ನಮ್ಮೊಳಗಿರುವ ಭಾವವೇ ಕಾರಣ. ಮೂರ್ತಿಯಲ್ಲಿ ದೇವರನ್ನು ಕಾಣ್ತೇವೆ ಅಂತೇಳಿ, ಆದರೆ ನಮ್ಮೊಳಗಿರುವಂತಹ ಭಾವನೆಯೇ ಕಾರಣ. ಕೊಡುವಂತಹ ನೀರು ತೀರ್ಥವಾಗಬೇಕು ಅಂತೇಳಿ, ಆದರೆ ಅದನ್ನು ಸ್ವೀಕರಿಸುವಂತಹ ಮನಸ್ಸಿನ ಭಾವವೇ ಕಾರಣ. ಕೊಡುವಂತಹ ಪ್ರಸಾದ ಇಲ್ಲ ಅಂಥೇಳಿದರೆ ಅದು ಬರೀ ಅವಲಕ್ಕಿ, ಅದು ಪ್ರಸಾದ ಆಗಬೇಕು ಅಂತ ಹೇಳಿ, ಆದರೆ ಆ ಸಮರ್ಪಣಾ ಭಾವದ ಜೊತೆಗೆ ನಾವು ಅದನ್ನು ಸ್ವೀಕರಿಸಿದಾಗ ಬರುವಂತಹ ಭಾವವೇ ಕಾರಣ. ಈ 75 ವರ್ಷದ ಸಂದರ್ಭದಲ್ಲಿ ಒಂದು ವೇಳೆ ನಮ್ಮದಾದಂತಹ ಆ ವಿಶಾಲತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅಂತೇಳಿ, ಆದರೆ ನಮ್ಮದಾದಂತಹ ಆ ಐಕ್ಯತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳುವಂತಹ ಏನಾದರೂ ಭಾವನೆ ಇದ್ದರೆ ಅದು ಮತ್ತೆ ಜಾಗೃತ ಆಗಲಿ. ನಮ್ಮನ್ನೆಲ್ಲ ಸಂವಿಧಾನ ಯಾವ ರೀತಿಯಲ್ಲಿ ಒಂದುಗೂಡಿಸ್ತದೋ ಅದೇ ರೀತಿ ಸಾವಿರ ವರ್ಷದ ಪರಂಪರೆ ಇರುವ ಈ ಭಾರತ ಮಾತೆಯು ನಮ್ಮನ್ನು ಒಂದುಗೂಡಿಸ್ತದೆ ಅಂತ ಹೇಳುವಂಥದ್ದನ್ನು ನಾವು ಮರಿಬಾರದು. ಆ ಹಿನ್ನೆಲೆಯಲ್ಲಿ ಒಮ್ಮೆ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳುವಂತಹ ಒಂದು ಫೀಲಿಂಗ್, ಯಾಕೆಂದರೆ ಈಗ ಇಂಗ್ಲೀಷಲ್ಲಿ ಹೇಳಿದರೆ ಮಾತ್ರ ಹೆಚ್ಚು ಅರ್ಥ ಆಗುವಂಥದ್ದು, ಅನುಭವಿಸುವಂಥದ್ದು, ಅದನ್ನು ಅನುಭವಿಸುವಂಥದ್ದು ಇಲ್ಲ ಅಂಥೇಳಿ, ಆದರೆ ಇದೊಂದು ಸರಕಾರಿ ಕಾರ್ಯಕ್ರಮ ಆಗ್ತದೆ. ನನ್ನದಾದಂತಹ ಭಾರತ ಮಾತೆಯ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ನನಗೆ ಜನ್ಮ ಕೊಟ್ಟಂತಹ, ನನಗೆ ಜೀವನವನ್ನು ಕೊಟ್ಟಂತಹ, ನನಗೆ ಬದುಕು ಕಟ್ಟಿಕೊಂಡಂತಹ, ನನ್ನಲ್ಲಿ ಸಂಸ್ಕಾರ ತುಂಬಿಸಿದಂತಹ ಈ ಭಾರತ ಮಾತೆಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಅಂತ ಹೇಳುವಂತಹ ಘೋಷಣೆಯೇ ಭಾರತ ಮಾತಾ ಕಿ ಜೈ ಮತ್ತು ವಂದೇ ಮಾತರಂ. ಎಷ್ಟೋ ಬಾರಿ ಕೆಲವರು ಮೆರವಣಿಗೆ ಸಂದರ್ಭದಲ್ಲಿ ಘೋಷಣೆ ಹಾಕುವಾಗ ನೋಡ್ತೇವೆ, ಏನೋ ಒಂದು ಸಣ್ಣ ಮನಸ್ಸಿನೊಳಗೆ ನಾಚಿಕೆ. ಒಮ್ಮೆ ಆ ನಾಚಿಗೆ ಹೋಗಬೇಕು ಅಂತ ಹೇಳಿ, ಆದರೆ ನಾವೆಲ್ಲ, ನಾನು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ಕೂಡ ಒಂದು ರೀತಿಯಲ್ಲಿ ಭಾವನೆಗೆ ಹೆಚ್ಚು ಗೌರವವನ್ನು ಕೊಡುವಂಥವನು. ಪಂಜರದಲ್ಲಿದ್ದಂತಹ ಗಿಳಿಗೆ ಎಷ್ಟೇ ಒಳ್ಳೆಯ ತಿಂಡಿ ಕೊಟ್ಟರೂ ಆ ಗಿಳಿಗೆ ಅದರ ಮಹತ್ವ ಇಲ್ಲ. ಯಾವಾಗ ಆ ಪಂಜರದಿಂದ ಹೊರಗೆ ಹಾರಿ ನೀಲಿ ಆಕಾಶದಲ್ಲಿ ಹಾರತಾ ರೆಕ್ಕೆಯನ್ನು ಹೊಡಿತಾ ಇದ್ದರೆ ಆವಾಗ ಅದಕ್ಕೆ ಅದರ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗುವಂಥದ್ದು. ಬಹುಶಃ ಬ್ರಿಟಿಷರ ಕಾಲದಲ್ಲಿ ಅಥವಾ ಪೋರ್ಚುಗೀಸರ ಕಾಲದಲ್ಲಿ ಅಬ್ಬಕ್ಕ ಅಥವಾ ಆ ರೀತಿಯ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಯಾವುದನ್ನು ಅಪೇಕ್ಷೆ ಪಟ್ಟರು ಇವತ್ತು ನಮಗೆ ಅದರ ನಾವು, ಯಾಕೆಂದರೆ ಸಾಮಾನ್ಯವಾಗಿ ಅದು ಇರುವಾಗ ನಮಗೆ ಅದರ ಬೆಲೆ ಗೊತ್ತಾಗುವುದಿಲ್ಲ. ಈಗ ನಾವು ಸ್ವಾತಂತ್ರ್ಯದಲ್ಲಿ ಇದ್ದೇವೆ. ಬಹುಶಃ ಭಾರತ ಮಾತಾ ಕಿ ಜೈ ಅಂತೇಳಿ ಹೇಳಿದರೆ ಜೈಲಲ್ಲಿ ತುಂಬಿಸಿದಂತಹ ದಿನಗಳು, ಅದನ್ನು ಸ್ವಲ್ಪ ನೆನಪಿಸಿಕೊಂಡು ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸೋಣ. ತುಂಬ ಹೊತ್ತಿಂದ ಹೇಗಿದ್ದರೂ
ಸುಮ್ಮನೆ ಕೂತಿದ್ದೀರಿ, ಸ್ವಲ್ಪ ಕೈಗಳಿಗೆ ವ್ಯಾಯಾಮ ಕೊಟ್ಟಾಗೂ ಆಗ್ತದೆ. ಅವರೊಬ್ಬರು ತಯಾರಾದರು. ಘೋಷಣೆ ಹಾಕುವ ಕ್ರಮ ಹೇಗೆ ಅಂತ ಹೇಳಿದರೆ, ಮುಷ್ಟಿ ಅದನ್ನು ಆಕಾಶದ ಕಡೆಗೆ ಕೈ ಚೆಲ್ಲಿದರೆ ಅದು ನಮ್ಮ ವಿಶ್ವಾಸದ ಪ್ರತೀಕ. ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳುವಂತಹ ಭಾವನೆಯನ್ನು ಅನುಭವಿಸೋಣ ಅಂತೇಳಿ ಹೇಳ್ತಾ ಆಗ್ಬೋದಲ್ಲ? ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ರಾಣಿ ಅಬ್ಬಕ್ಕನಿಗೆ, ರಾಣಿ ವೀರರಾಣಿ ಅಬ್ಬಕ್ಕನಿಗೆ. ಅದರ ಜೊತೆಗೆ ಮಕ್ಕಳು ಒಂದು ಹಾಡು ಹೇಳಿದ್ದನ್ನು ಇಲ್ಲಿ ಕೇಳಿದೆವು. ನನಗೆ ಸ್ವಲ್ಪ ಹಾಡಿನ ಉತ್ಸಾಹ ಜಾಸ್ತಿ. ತಾಯಂದಿರು ತುಂಬ ಮಂದಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಒಳ್ಳೆ ಹಾಡುವವರೇ ಕೂತಿದ್ದೀರಿ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಸ್ವಾತಂತ್ರ್ಯದ ಕಲ್ಪನೆಯನ್ನು ಕೊಟ್ಟಂತಹ ಒಂದು ಹಾಡು ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್, ರವೀಂದ್ರನಾಥ್ ಠಾಗೂರ್ ಅವರು ಬರೆದಂತಹ ಹಾಡು. ಒಂದು ಅದರ ಕನ್ನಡದ ಯಥಾವತ್ ಅನುವಾದ ಅಲ್ಲ, ಆದರೆ ಒಂದು ಬದಲಾವಣೆಗೆ, ಬರೀ ಭಾಷಣ ಕೇಳೋದಕ್ಕಿಂತ ಒಂದು ಹಾಡು ಬರೀ ನಾನು ಹೇಳೋದಲ್ಲ, ನನ್ನ ಜೊತೆ ನೀವು ಸಹ ಹೇಳಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತೇನೆ. ಮತ್ತು ನಾನು ನನ್ನ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಆ ಹಾಡಿನಲ್ಲಿಯೇ ಈ ದೇಶ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥದ್ದರ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹೇಳುವಲ್ಲ, ಒಂದು ಬದಲಾವಣೆಯೂ ಆಗ್ತದೆ. ಆ ಸ್ವತಂತ್ರ ಸ್ವರ್ಗಕ್ಕೆ, ಇದರಲ್ಲಿ ನಾಚಿಕೆ ಪಡಬೇಡಿ. ಸ್ವರ ಗಟ್ಟಿಯಾಗಿ ಬಂದಷ್ಟು ನಿಮ್ಮೊಳಗೆ ಈ ದೇಶದ ಬಗ್ಗೆ ಒಂದು ಒಳ್ಳೆಯ ಭಾವನೆ. ನಾನು ಹೇಳೋದ್ರಿಂದ ಏನಾದರೂ ತಪ್ಪಾಗ್ತದೋ? ಇಲ್ಲ, ಭಾವನೆ ಮುಖ್ಯ. ಮತ್ತೆ ಹೇಳ್ತೇನೆ, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ, ಎಲ್ಲಿ ಮನವು ನಿರ್ಭಯದಿ ತಲೆಯ ನೆತ್ತಿ ನಿಲ್ಲುವುದೋ, ಎಲ್ಲಿ ಜ್ಞಾನ ಸುಧಾಪಾನ ಎಲ್ಲರಿಗೂ ಸಿಗುವುದೋ, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಎಲ್ಲಿ ಮನೆಯ ಅಡ್ಡಗೋಡೆ ಇಲ್ಲದೆ ವಿಶಾಲವೋ, ಎಲ್ಲಿ ಮಾತು ಸತ್ಯದಾಳ ದಿಂದ ಚಿಮ್ಮಿ ಬರುವುದೋ, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಎಲ್ಲಿ ಸತತ ಕರ್ಮ ಪೂರ್ಣ ಸಿದ್ಧಿ ಪಡೆದು ಮೆರೆವುದೋ, ಎಲ್ಲಿ ತಿಳಿವು ಕಟ್ಟಳೆಯ ಮಳಲ ತೊಡೆದು ಹರಿವುದೋ, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಎಲ್ಲಿ ನೀನು ನಮಗೆ ಧೈರ್ಯ, ಎಲ್ಲಿ ನೀನು ನಮಗೆ ಸ್ಥೈರ್ಯ, ಎಲ್ಲಿ ನೀನು ನಮಗೆ ಧೈರ್ಯ, ಎಲ್ಲಿ ನೀನು ನಮಗೆ ಸ್ಥೈರ್ಯ, ವರ ವಿಕಾಸಗೊಳಿಸಿ ಸದಾ ಅಭ್ಯುದಯವ ಕೋರುವೆಯೋ,
ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. बोलो भारत माता की, बोलो भारत माता की. ಮಹಾತ್ಮ ಗಾಂಧೀಜಿಯವರ ಮಾತನ್ನು ನಾವು ಹೇಳ್ತೇವೆ. ಸತ್ಯ, ಅಹಿಂಸೆ, ತ್ಯಾಗದ ಮೂರ್ತಿ ಅಂತ ಹೇಳಿ ನಾವು ಕರಿತೇವೆ. ಆ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಾಮೂಹಿಕ ರೂಪ ಪಡೆಯಿತು ಅಂತೇಳಿ ಹೇಳ್ತೇವೆ. ಒಮ್ಮೆ ನಮ್ಮ ಆತ್ಮಗಳಿಗೆ ನಾವು ಪ್ರಶ್ನೆ ಹಾಕಿ ದಿನದಲ್ಲಿ ಎಷ್ಟು ಬಾರಿ ಈ ಸತ್ಯದ ಬಗ್ಗೆ ನಾವು ಹೊಂದಾಣಿಕೆ ಮಾಡ್ತೇವೆ. ಇಲ್ಲಿ ಟೀಚರ್ಸ್ಗಳು ಇದ್ದಾರೆ ಅಂಥೇಳಿ ಆದರೆ ನಾನಂತೂ ಶಾಲೆಯಲ್ಲಿ ಕಲಿಯುವಾಗ ಹೋಮ್ವರ್ಕ್ ಮಾಡಲಿಲ್ಲ ಅಂಥೇಳಿ ಆದರೆ ಸಭೆಯ ಮಧ್ಯೆ ನನ್ನನ್ನು ನಿಲ್ಲಿಸಿ ಹೋಮ್ವರ್ಕ್ ಮಾಡಿದೆಯೋ ಅಂಥೇಳಿ ಕೇಳಿದರೆ ಮಾಡಲಿಲ್ಲ ಅಂತ ಹೇಳುವಂತಹ ಧೈರ್ಯ ಎಷ್ಟು ಮಕ್ಕಳಿಗೆ ಬರ್ತದೆ. ಅಹಿಂಸೆ ಅಂತೇಳುವಂತಹ ಒಂದು ಶಬ್ದವನ್ನು ನನಗೆ ಮನಸ್ಸಿಗೆ ಹಿಂಸೆ ಕೊಡುವಂತಹ ರೀತಿಯಲ್ಲಿ ಇನ್ನೊಬ್ಬ ಮಾತಾಡ್ತಾ ಇದ್ದರೂ ಕೂಡ ಅದನ್ನು ತಾಳ್ಮೆಯಿಂದ ಕೇಳುವಂತಹ ಅಹಿಂಸೆಯ ಮನೋಭಾವ ನಮ್ಮಲ್ಲಿ ಎಷ್ಟು ಇರ್ತದೆ. ರಾಜಕೀಯದ ಮೇಲಾಟಗಳನ್ನು ಏನಾದರೂ ನಾವು ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವುದು ಅಂತೇಳಿ ಆದರೆ ನಾನು ಮತ್ತು ಖಾದರ್ರು ಒಬ್ರಿಗೊಬ್ಬರಿಗೆ ಏನು ಪೈಪೋಟಿಯಲ್ಲಿ ಚರ್ಚೆಗಳನ್ನು ಮಾಡಬಹುದು ಅಥವಾ ಅಂಕೆಗಳನ್ನು ನಾವು ಪಡಿಬಹುದು, ಸ್ಕೋರಿಂಗ್ ಪಾಯಿಂಟ್ಸ್ ಅಂತೇಳಿ ಹೇಳ್ತಾರೆ. ಆದರೆ ಅದಕ್ಕಿಂತ ಮೇಲೆ ನಮ್ಮದು ದೇಶ, ನಮ್ಮದು ರಾಷ್ಟ್ರ ಅಂತ ಹೇಳುವಂತಹ ಭಾವನೆಯನ್ನು ನಮ್ಮೆಲ್ಲರಲ್ಲಿ ಜಾಗೃತ ಆಗಿದ್ದರೆ ದೇಶ ಸೇವೆ ನನ್ನ ಅರ್ಥದಲ್ಲಿ ಒಂದು ಸುಲಭವಾದಂತಹ ಏನು ಡೆಫಿನೇಷನ್ ಅಂಥೇಳಿ ಏನು ಅಂಥೇಳಿ ಕೇಳಿದರೆ, ನಾನೊಬ್ಬ ನ್ಯಾಯವಾದಿ ಅಂಥೇಳಿ ಆದರೆ ನಾನು ನನ್ನ ನ್ಯಾಯವಾದಿ ಸ್ಥಾನಕ್ಕೆ ನಿಜವಾದ ರೀತಿಯಲ್ಲಿ ಅದಕ್ಕೆ ಏನು ನ್ಯಾಯ ಕೊಡ್ತಾ ಇದ್ದೇನೋ. ಒಬ್ಬ ಟೀಚರ್ ಅಂಥೇಳಿ ಆದರೆ ನಿಜವಾದ ಅರ್ಥದಲ್ಲಿ ನಾನು ಆ ಸ್ಥಾನಕ್ಕೆ ನ್ಯಾಯ ಕೊಡ್ತಾ ಇದ್ದೇನೋ. ಯಾರ್ಯಾರಿಗೆ ದೇವರು ಯಾವ್ಯಾವ ವೃತ್ತಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವರವರ ವೃತ್ತಿಗೆ ನ್ಯಾಯ ಕೊಡ್ತಾ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಆ ಜೀವನ ಮೌಲ್ಯಗಳನ್ನು ನಾವು ಅಳವಡಿಸಿದರೆ ಬಹುಶಃ ಎಷ್ಟು ಸುಲಭದಲ್ಲಿ ಆ ರಾಮರಾಜ್ಯವನ್ನು ನಾವೇನು ಕಲ್ಪನೆಯನ್ನು ಮಾಡ್ತಾ ಇದ್ದೇವೆ ಆ ದಿಕ್ಕಿನಲ್ಲಿ ಈ ದೇಶವನ್ನು ಕೊಂಡೋಗುವುದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಾನು 1947ರಲ್ಲಿಯೇ ಈ ದೇಶ ರಾಜಕೀಯವಾಗಿ ಸ್ವಾತಂತ್ರ್ಯ ಆಯಿತು. ಆದರೆ ಈ ದೇಶ ಅದಕ್ಕಿಂತ ಮೊದಲೂ ಇತ್ತು. ಬೇರೆ ಎಲ್ಲ ಸಂಸ್ಕೃತಿಗಳನ್ನು ನಾವು ನಮ್ಮ ದೇಶದ ಒಟ್ಟಿಗೆ ತುಲನೆ ಮಾಡಿದರೆ ಸಾವಿರ ವರ್ಷಗಳ ಇತಿಹಾಸದ ಹೊರತಾಗಿಯೂ ಕೂಡ ಇವತ್ತಿಗೂ ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಆ ಸಂವಿಧಾನದಲ್ಲಿರುವಂತಹ ಎಲ್ಲ ಸಂಗತಿಗಳನ್ನು ಒಳಗೊಂಡಂತೆ ಯಾಕೆ ಇದೆ ಅಂತ ಹೇಳುವಂತಹ ಪ್ರಶ್ನೆ ಹಾಕಿದರೆ ಈ ದೇಶದ ಮಣ್ಣಿನ ಆತ್ಮವೇ ಅದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳುವಂತಹ ಮಾತು. ಮತ್ತೆ ಪುನಃ ಇದು ಸಂಸ್ಕೃತ, ಇದರಲ್ಲಿ ಕೇಶವ ಬರ್ತಾನೆ ಅಂಥೇಳಿ ನಾವು ಹುಡುಕಿ ಕೂತರೆ ಅದರ ಭಾವನೆಯನ್ನು ನಾವು ತಪ್ಪಿಬಿಡ್ತೇವೆ. ಆಕಾಶದಿಂದ ಬಿದ್ದಂತಹ ಒಂದೊಂದು ಹನಿಯೂ ಕೂಡ
ಹೇಗೆ ತೊರೆಯಾಗಿ ನದಿಯಾಗಿ ಸಮುದ್ರವನ್ನು ಸೇರ್ತದೋ ಅದೇ ರೀತಿಯಲ್ಲಿ ದೇವರನ್ನು ಯಾವ ಹೆಸರಿನಲ್ಲಿ ಬೇಕಾದರೂ ಕರೀರಿ, ಅದು ಒಬ್ಬನೇ ದೇವರಿಗೆ ಸಲ್ತದೆ ಅಂತ ಹೇಳುವಂತಹ ನಂಬಿಕೆಯ ದೇಶ ಅದು ನಮ್ಮದು. ಹಾಗಾಗಿ ಈ ದೇಶ ಸ್ವಾತಂತ್ರ್ಯಗೊಂಡ ಮೇಲೂ ಕೂಡ ಸಂವಿಧಾನವನ್ನು ರಚಿಸುವಾಗಲೂ ಕೂಡ ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಯೋಚನೆಗಳು ಬರ್ತದೆ ಅದು ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಒಳಗೊಂಡಂತಹ ಸಂವಿಧಾನ ರಚನೆ ಆಯಿತು. ಯಾಕೆಂದೇಳಿ ಕೇಳಿದರೆ ಅದು ಭಾರತದ ಮಣ್ಣಿನ ಸಂಸ್ಕೃತಿಯ ಗುಣ. ಮತ್ತೆ ಪುನಃ ನಾನು ನಮ್ಮ ಹತ್ತಿರದ ದೇಶಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದರ ಬಗ್ಗೆ ನಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ಆ ರೀತಿಯಲ್ಲಿ ಇದ್ದ ಕಾರಣವೇ ಈ ದೇಶ ಒಂದಾಗಿದೆ. ಕಲ್ಲು, ಮಣ್ಣು, ಮರ, ನದಿ, ಆಕಾಶ ಯಾವುದನ್ನು ಬೇಕಾದರೂ ನಿಮಗೆ ಬೇಕಾದರೆ ಪೂಜೆ ಮಾಡಿ, ದೇವರೇ ಇಲ್ಲ ಹೇಳಿ. ನಮ್ಮ ದೇಶದಲ್ಲಿ ಆ ಮೂಲ ಆತ್ಮ ಏನಿದೆ ಅದನ್ನು ನಾವು ಉಳಿಸಿಕೊಳ್ಳಲೇಬೇಕು. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಒಳಗಿನ ಈ ಮಣ್ಣಿನ ಗುಣ ಏನಿದೆ ಇದನ್ನು ನಾವು ಉಳಿಸಿಕೊಳ್ಳುತ್ತೇವೆ ಅಂತ ಹೇಳುವ ಪ್ರತಿಜ್ಞೆಯನ್ನು ನಾವು ಮಾಡಬೇಕಾದಂಥದ್ದು ಖಂಡಿತವಾಗಿಯೂ ಅಗತ್ಯ. ಯಾಕೆಂದರೆ ಈ ಮಣ್ಣಿನಿಂದ ಅದನ್ನು ಬೇರೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಎರಡನೇದು, ರಾಮಾಯಣ ಮಹಾಭಾರತ ಅಂತೇಳಿ ಹೇಳುವಾಗ ಮತ್ತೆ ಪುನಃ ಈ ದೇಶ ಬೇರೆ ರೀತಿಯಲ್ಲಿ ಒಂದಾಗದೇ ಇರ್ಬೋದು, ಅಂದರೆ ಭೂಮಿಯ ದೃಷ್ಟಿಯಲ್ಲಿ. ಆದರೆ ಒಮ್ಮೆ ಆಲೋಚನೆ ಮಾಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ರಾಮ ಪ್ರತಿಪಾದಿಸಿದಂತಹ ದೇವರು ಅಂತೇಳಿ ರಾಮನನ್ನು ನೋಡಬೇಡಪ್ಪ ಬೇಕು ಅಂತೇಳಿ. ಆದರೆ ಯಾರಿಗಾದರೂ ಅದರಲ್ಲಿ ಭಾವನೆಗೆ ಕೊರತೆ ಆಗ್ತಾಯಿದ್ರೆ, ಆದರೆ ಆ ರಾಮ ಜೀವನದ ಮೌಲ್ಯಗಳನ್ನು ಪ್ರತಿಪಾದಿಸ್ತಾನೆ. ಶ್ರೇಷ್ಠ ಜೀವನ ಮೌಲ್ಯಗಳು ಯಾವುದು? ಅಣ್ಣ ತಮ್ಮಂದಿರ ಮಧ್ಯೆ ಅಧಿಕಾರಕ್ಕೋಸ್ಕರ ಅನಾಯಾಸವಾಗಿ ರಾಮನಿಗೆ ನಾಳೆ ಪಟ್ಟಾಭಿಷೇಕ, ಇವತ್ತು ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ತಂದೆಯ ಮಾತು ಕೇಳಿ ಹೋಗುವಂತಹ ರಾಮ, ಅದರ ಜೊತೆಗೆ ಇದು ಅಣ್ಣನಿಗೆ ಸಿಗಬೇಕಾದದ್ದು ಅಂತ ಹೇಳುವಂತಹ ಕಾರಣಕ್ಕೆ ರಾಮನಿದ್ದಲ್ಲಿಗೆ ಹೋಗಿ ನೀನೇ ರಾಜನಾಗಬೇಕು ಅಂತ ಹೇಳುವಂತಹ ಭರತ, ತಂದೆಯ ಮಾತನ್ನು ಪರಿಪಾಲಿಸುವುದಕ್ಕೆ ಒಂದೊಂದು ಸಂಗತಿಗಳನ್ನು ನಾವೇನಾದರೂ ರಾಮಾಯಣ ಮಹಾಭಾರತದಿಂದ ಜೀವನ ಮೌಲ್ಯಗಳು ಇಲ್ಲಿ ಅದನ್ನು ಪ್ರತಿ ತಾಯಂದಿರು, ಪ್ರತಿ ಮನೆ, ಪ್ರತಿ ಮಕ್ಕಳು ಸ್ವಭಾವತಃ ನಮ್ಮಲ್ಲಿ ಅದು ಬಂದಿದೆ ಅಂತ ಹೇಳುವಂಥದ್ದನ್ನು ನೆನಪಿಸಿಕೊಳ್ಳೋಣ. ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ರ ಜನ್ಮದಿನ. ಮಹಾತ್ಮ ಗಾಂಧೀಜಿಯವರು ಯಾವ ರೀತಿಯಲ್ಲಿ ಸತ್ಯ ಅಹಿಂಸೆಯ ದಾರಿಯನ್ನು ಹಿಡ್ಕೊಂಡು ನಂಬಿಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರೂ, ತಮ್ಮದೇ ಆದಂತಹ ರೀತಿಯಲ್ಲಿ ವೀರ್ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು ಇಂಥವರು ಅವರದೇ ಆದಂತಹ ಒಂದು ರೀತಿಯಲ್ಲಿ ಹೋರಾಟ ಮಾಡಿದರು. ಕಲ್ಪನೆಯನ್ನು ಮಾಡಿಕೊಳ್ಬೋದಾ? ಅಂಡಮಾನ್ನ ಹೆಸರನ್ನು ಉಲ್ಲೇಖಿಸಿದರು. ಅಂಡಮಾನದಲ್ಲಿ ಎರಡೂ ಕೈಗಳಿಗೆ ಕೋಳಗಳನ್ನು ಹಾಕಿ, ಕಾಲುಗಳಿಗೆ ಕೋಳಗಳನ್ನು ಹಾಕಿ, ಕೈ ಕಾಲುಗಳನ್ನು ಒಟ್ಟಿಗೆ ಜೋಡಿಸುವಂತಹ ಸರಳುಗಳ ಮಧ್ಯೆ ಹೆಜ್ಜೆ ಇಡುವುದಕ್ಕೂ ಕಷ್ಟ ಆಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಕೋಣೆಯ ಒಳಗೆ ವರ್ಷಾನುಗಟ್ಟಲೆ ಒಬ್ಬರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳುವಂತಹ ಹೋರಾಟ ಮಾಡ್ತಾರೆ ಅಂತ ಹೇಳಿ, ಆದರೆ ಅವರನ್ನು ವೈಚಾರಿಕವಾಗಿ ಅಥವಾ ಅವರು ಹೇಳಿದಂತಹ ಸಂಗತಿಗಳ ಬಗ್ಗೆ ನಮಗೆ ಒಪ್ಪಿಗೆ ಇಲ್ಲದಿದ್ದರೆ ಬೇಡ, ಆದರೆ ಅವರು ಆ ದೇಶಕ್ಕೋಸ್ಕರ ಅವರ ಇಡೀ ಜೀವನವನ್ನು ಕೊಟ್ಟದ್ದನ್ನು ನಾವು ಇಲ್ಲ ಅಂತೇಳಿ ಹೇಳಲಿಕ್ಕೆ ಬರ್ತದಾ? ಯಾವ ಕಾರಣಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು? ಮಹಾತ್ಮ ಗಾಂಧೀಜಿಯವರ ಮಾತನ್ನೇ ಆಗ ತೋರಿಸಿದ್ರಲ್ಲ, ಎಲ್ಲರ ಪ್ರಯತ್ನದ ಫಲವಾಗಿ ಸಿಕ್ಕಿತು. ರಾಣಿ ಅಬ್ಬಕ್ಕನಿಂದ ಪ್ರಾರಂಭಗೊಂಡು ನಮ್ಮ ಊರಿನ ಸದಾಶಿವರಾಯರು, ಬಾಳಪ್ಪರು, ಎಂತೆಂಥವರು ತುಂಬ ಹೆಸರುಗಳನ್ನು
ಇದನ್ನು ನೆನಪಿಸಿಕೊಳ್ಳಿ. ಯಾಕೆಂದರೆ ಈ ಜನರೇಷನ್, ಈ ಪೀಳಿಗೆ ಇದನ್ನು ನಮ್ಮ ಮುಂದಿನ ಜನರೇಷನಿಗೆ, ಮುಂದಿನ ಪೀಳಿಗೆಗೆ ಇದನ್ನು, ಈ ಕಥೆಯನ್ನು ನಾವು ಕೊಡಲಿಲ್ಲ ಅಂಥೇಳಿ ಆದರೆ ಮರೆತು ಹೋಗ್ತದೆ. ಮ್ಯಾಗಿ, ಪಿಜ್ಜಾ ಇದರ ಮಧ್ಯೆ ನಮ್ಮ ಮಕ್ಕಳು ಅದನ್ನು ಮರೀತಾರೆ. ಈ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಹೇಳುವಂಥದ್ದನ್ನು ಅವರಿಗೆ ಕಲಿಸಿಕೊಡಬೇಕಾದಂತಹ, ಅವರಿಗೆ ತಿಳಿಸಬೇಕಾದಂತಹ, ಅವರಿಗೆ ನೆನಪಿಸಬೇಕಾದಂತಹ ಜವಾಬ್ದಾರಿ ಯಾರು ಅಂಥೇಳಿ ಕೇಳಿದರೆ ಬಹುಶಃ ನಮ್ಮ ಪೀಳಿಗೆಯವರು. ಈ ಹಿನ್ನೆಲೆಯಲ್ಲಿ ಈ 75ನೇ ವರ್ಷವನ್ನು, ಅಮೃತ ಮಹೋತ್ಸವವನ್ನು ನಾವು ಆಚರಿಸಬೇಕು ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಕೊನೆಯ ಮಾತು, ಸ್ವಂತಕ್ಕೋಸ್ಕರ ಎಲ್ಲರೂ ಬದುಕ್ತಾರೆ, ದೇಶ ಮತ್ತು ಸಮಾಜಕ್ಕೋಸ್ಕರ ನನ್ನದಾದಂತಹ ಏನಾದರೂ ಕೊಡುಗೆ ಕೊಡ್ತೇನೆ ಅಂತ ಹೇಳುವಂತಹ ಒಂದು ಭಾವನೆಯನ್ನು ನಮ್ಮೊಳಗೆ ಬೆಳೆಸಿಕೊಳ್ಳಬೇಕು. ಭೋಗ ಮೆಟ್ಟಿ ತ್ಯಾಗ ಮೆರೆದ ಪುಣ್ಯಭೂಮಿ ಭಾರತ ಅಂತ ಹೇಳುವಂತಹ ಹಾಡು ಆಗ ಇಲ್ಲಿ ನಾವು ಬರುವಾಗ, ಮೆರವಣಿಗೆಯಲ್ಲಿ ಬರುವಾಗ ಇಲ್ಲಿಂದ ಹೇಳ್ತಾ ಇತ್ತು. ಸಣ್ಣ ಸಂಗತಿಯ ನಮ್ಮದಾದಂತಹ ಎಲ್ಲ ವೈಯಕ್ತಿಕ ಜೀವನವನ್ನು ಬಲಿ ಕೊಟ್ಟು, ಸ್ವಂತದನ್ನೆಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳುವಂತಹ ಯಾವುದೋ ತಾಯಿಯ ಮಗ ಆ ನೇಣುಗಂಬದ ಆ ಹಗ್ಗವನ್ನು ಮುತ್ತಿಟ್ಟು ತಾನೇ ಕೊರಳಿಗೆ ಹಾಕಿಕೊಂಡು ಈ ದೇಶಕ್ಕೋಸ್ಕರ ಜೀವ ಕೊಡ್ತೇನೆ ಅಂತ ಹೇಳುವಂತಹ ಆ ಭಾವನೆ, ಅದಕ್ಕೆ ಬೆಲೆ ಇಲ್ಲ ಅಂಥೇಳಿ ಆದೀತು. ನಮ್ಮದಾದಂತಹ ಗೊಂದಲಗಳ ಮಧ್ಯೆ ಈ ದೇಶವನ್ನು ಮರೆತರೆ ಎಷ್ಟೇ ಸರ್ಕಾರದ ಯೋಜನೆಗಳು ಬರಲಿ, ಎಷ್ಟೇ ರೀತಿಯ ಫಲಾನುಭವಿಗಳು ಸರ್ಕಾರ ಕೊಡಲಿ, ಒಬ್ಬ ಮನುಷ್ಯನಿಗೆ ತೃಪ್ತಿ ಅಂತ ಹೇಳುವಂಥದ್ದು ಬರ್ತದೋ? ಇವತ್ತು ಇದಿದ್ದರೆ ನಾಳೆ ಇನ್ನೊಂದು ಬೇಕು. ಆದರೆ ನಾನು ದೇಶಕ್ಕೋಸ್ಕರ ಬದುಕ್ತೇನೆ, ನಾನೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೋಸ್ಕರ ಬದುಕ್ತೇನೆ, ನನ್ನದಾದಂತಹ ರೀತಿಯಲ್ಲಿ ನಾನು ಸೇವೆ ಮಾಡ್ತೇನೆ, ಆ ಮೂಲಕ ಈ ದೇಶವನ್ನು ಜಗದ್ವಂದ್ಯ, ವಿಶ್ವವಂದ್ಯ, ವಿಶ್ವಗುರುವಾಗಿ ಭಾರತವನ್ನು ಮಾಡ್ತೇನೆ ಅಂತ ಹೇಳುವಂತಹ ಒಂದು ಪ್ರತಿಜ್ಞೆಯನ್ನು ಈ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮದ ಮೂಲಕ ನಮ್ಮೊಳಗೆ ಬಂತು ಅಂಥೇಳಿ ಆದರೆ ಈ ಕಾರ್ಯಕ್ರಮ ನಿಜವಾದ ಅರ್ಥದಲ್ಲಿ ತನ್ನ ಸಾರ್ಥಕ್ಯವನ್ನು ಪಡೀತದೆ. ಆ ರೀತಿಯ ದಿಕ್ಕಿನಲ್ಲಿ ಹೋಗುವಂತಹ ಪ್ರೇರಣೆ ನಮಗೆ ಈ ಕಾರ್ಯಕ್ರಮದ ಮೂಲಕ ಸಿಗಲಿ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ನಾನು ಆಗಾಗ ಕೊನೆಯ ಮಾತು ಅಂತೇಳಿ ಹೇಳಿ ಒಂದು 3-4 ಸರ್ತಿ ಹೇಳಿದೆ. ಈಗಲೂ ನಾನು ಈ ಸರ್ತಿ ಮಾತ್ರ ನಿಜವಾದ ಅರ್ಥದಲ್ಲಿ ಕೊನೆಯ ಮಾತನ್ನು ಹೇಳ್ತೇನೆ. ನಿಮ್ಮ ತಾಳ್ಮೆಯನ್ನು ಇನ್ನೂ ಹೆಚ್ಚು ಪರಿಶೀಲಿಸಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ಭಾರತ ಮಾತೆಗೆ ನಮ್ಮ ಘೋಷಣೆಯನ್ನು ಹಾಕಿ ಅಂತೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಮಧ್ಯದಲ್ಲಿ 2-3 ಜನ ಕೈ ಎತ್ತಲಿಲ್ಲ, ಆದರೂ ಮನಸ್ಸಿನಲ್ಲಿ ಹೇಳಿದ್ದಾರೆ ಅಂತೇಳಿ ತಿಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಇವತ್ತಿನ ದಿನ ವೈಶಿಷ್ಟ್ಯದ ಬಗ್ಗೆ ಭಾಳ ಅರ್ಥಪೂರ್ಣವಾದ ಮಾತುಗಳನ್ನಾಡಿದಂತಹ ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂದಕ್ಕೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರು, ಅಧ್ಯಕ್ಷರು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಬೆಂಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಕುಮಾರಣ್ಣ, ತುಳುವಲ್ಲಿ ಮಾತಾಡಬೇಕಾ ಕನ್ನಡದಲ್ಲಿ ಮಾತಾಡಬೇಕು? ನಿಮಗೆ ಬಾಕಿ ಎಲ್ಲರಿಗೆ ತುಳು ಒಂಜಿ ವಿಶೇಷವಾಯಿನ ಕಾರ್ಯಕ್ರಮ, ರಾಜಕೀಯದ ಕಾರ್ಯಕ್ರಮ ಮಾತಾತಿಕರು ನಡ್ತೊಂದಿಪ್ಪುಂಡು, ಅವೇ ಪಾರ್ಟಿದಾಗಲೂ ಇಪ್ಪುವೇರು. ಆಂಡ ಸರ್ಕಾರದ ಕಾರ್ಯಕ್ರಮ ನಡ್ತೊಂದುಂಡು, ಕಾಟಾಚಾರಗೂ ಮಾತ್ರ ಕಾರ್ಯಕ್ರಮ ನಡ್ತೊಂದಿತ್ತುಂಡು. ಏರೇನು ಲೆಪ್ಪುಡು ಆಯನ ಲೆಪ್ಪುನೇ ಕಾರ್ಯಕ್ರಮ ಕೊಡ್ತೇನೆ ಮುಗಿಪುನೆ. ಆಂಡ ಐಕ್ಯ ವಿಭಿನ್ನವಾದ ನಮ್ಮ ದೇಶಗೂ ಸ್ವಾತಂತ್ರ್ಯ ತೆಗೆದು 75ನೇ ವರ್ಷದ ಸ್ವಾತಂತ್ರ್ಯ ಇಡೀ ದೇಶದ
ಮಾತಾ ರಾಜ್ಯದ ಮಾತಾ ಜಿಲ್ಲೆದ ಮಾತಾ ತಾಲೂಕುಡ್ಲ ಆವೋಡು ಪಣ ಕಣಕಟ್ಟಂದಾನ ದಕ್ಷಿಣ ಕನ್ನಡ ಜಿಲ್ಲೆದ ಮೂಜಿ ತಿಕಡು ವಿಶೇಷವಾದ ಇಂದು ತುಳುನಾಡದ ಪವಿತ್ರವಾಯಿನ ಭೂಮಿಡೆ ಉಲ್ಲಾಲಡು ಈ ಕಾರ್ಯಕ್ರಮ ನಡಪಡುವ ಬಂದದೆ ಉಸ್ತುವಾರಿ ಸಚಿವರು ಭಾರೀ ಶೋಕಡು ಸೀವನ್ಲ ತಹಸೀಲ್ದಾರ್ನ ಲೆತ್ತದೆ ಜಿಲ್ಲೆದ ಅಧಿಕಾರಿ ನಕಲಿನ ಲೆತ್ತದೆ ಮಾತಾ ಗೌರವಾನ್ವಿತ MLA ನಕಲೇನು MLC ನಕಲಿಗೆ ಜನಪ್ರತಿನಿಧಿ ನಕಲೇನು ಮಾತಾರಲ್ಲ ಅವು ಕಾಂಗ್ರೆಸ್ ಅವು BJP ಅವು ಜನತಾ ಅಂದು ಕಮ್ಯುನಿಸ್ಟ್ ಆತ ಇಂದು ಭಾರತ ದೇಶದ ಸ್ವಾತಂತ್ರ್ಯ ತೆಗೆದು 75ನೇ ವರ್ಷದ ನೆನೆ ಆ ಅಮೃತ ಭಾರತಿಗೆ ಕನ್ನಡದ ಆರತಿ ಪಂಪನ ಭಾರೀ ಪೊರ್ಲದೊಂದು ಕಾರ್ಯಕ್ರಮ ಆವೋಡು ಪಂಡದ ಲೆಕ್ಕಾಚಾರೋಡು ಇನ್ನಿತ ಕಾರ್ಯಕ್ರಮವನ್ನು ಭಾರೀ ಶೋಕುಡು ಆಯೋಜನೆ ಮಂತಿದ್ದಾರೆ. ಆ ಕಾರ್ಯಕ್ರಮದ ಗೌರವಾನ್ವಿತ ಉದ್ಘಾಟನೆ ಮಂತದನಿ ನಮ್ಮ ಈ ಕ್ಷೇತ್ರದ ಶಾಸಕರೆಲ್ಲ ಎಕ್ಸ್ ಮಿನಿಸ್ಟರ್ ಆಯ್ನಂಚಿನ ಗೌರವಾನ್ವಿತ UT ಖಾದರ್ ಇತ್ತ ನಿಗ್ಲೇಗ ಮಾತಾರೆಗಳ 1 ಗಂಟೆ ಪಾತೇರನಲ್ಲ ಅವು ಗೊತ್ತಾವಂದೆ ಆಶೆ ಭರಿತವಾದ ಅತ್ಯಂತ ಪೊರ್ಲುದ ಶೋಕದ ಸ್ವಾತಂತ್ರ್ಯ ಎಂಚ ತೆಗೆದನು ಎಂಚ ಆಂಡೆ ವಾ ರೀತಿದ ಆಂಡೆ ನಂಗೆ ತೆರಿಪಾದ ಕೋರಿ ನಂಚಿನ ಗೌರವಾನ್ವಿತ ನಮ್ಮ ಪ್ರತಾಪ್ ಶಿವನಾಯ್ಕರ್ನ ಕಾಡ್ಗಡ್ಡ ಬೂರೊಂದು ಕಾಂಡೆಯವರ ಅರ್ನ ಪಾದಸ್ಪರ್ಶ ಮಂದೆ ಯಾನೆ ಕಾರಡು ಬಣ್ಣಗ ಏರ ಸ್ವಾತಂತ್ರ್ಯ ಹೋರಾಟಗಾರರ ಲೆಕ್ಕನೆ ತೋಜುಂಡು ಏರ ಬೆಲ್ಗಾಮುಡದು ಪಾಟೀಲ್ರ ಬತ್ತಿಪ್ಪೋಡು ಬಂಡದು ಎಣ್ಣೆ ಆಂಡ ಬರಿತ ರಡ್ಡು ಮೀಸೆದಾರ ಸೀತಾರಾಮಣ್ಣನೊಟ್ಟಿಗೆ ಉಂತುದಿನಿ ಏರು ತುಣ್ಣಗ ನಮ್ಮ ವಿಧಾನ ಪರಿಷತ್ ಗೌರವಾನ್ವಿತ ಸದಸ್ಯರು ನಮ್ಮ ಪ್ರತಾಪ್ ಶಿವನಾಯ್ಕರ್ ಅರ್ನ ಕಾರ್ಗೆ ಯಾನೆ ಆಡೇನೆ ಒಂಜಿ ಅಡ್ಡ ಪೊಡ್ದು ಆಶೀರ್ವಾದ ಕಾಂಡವರ ದೆತೊಂದೆ ಇನ್ನಿತ ಅಧ್ಯಕ್ಷರು ಏರು ಪಂಡನ ನಮ್ಮ ಮಾತ ಪ್ರೀತಿದ ಉಲ್ಲಾಲ ನಗರಸಭೆದ ಗೌರವಾನ್ವಿತ ಅಧ್ಯಕ್ಷರು ಎನ್ನ ಪ್ರೀತಿದ ಸಹೋದರಿ ಚಿತ್ರಕಲಕ್ಕೆ ನಮ್ಮ ವೇದಿಕೆ ಉಳ್ಳೇರು ಅಲೆಮಾರಿ ಕ್ಯಾಬಿನೆಟ್ ದರ್ಜೆದ ನಿಗಮದ ಅಧ್ಯಕ್ಷರು ಎನ್ನ ಆತ್ಮೀಯ ಮಿತ್ರರನ್ನು ರವೀಂದ್ರ ಶೆಟ್ರು ಉಳ್ಳೇರು ವಿಶೇಷವಾದ ಸರಕಾರ ಬಂಡಿ ಬೆಟ್ಟಿಗೆನೆ ಜನಪ್ರತಿನಿಧಿಗಳಿಗೆ ಸರ್ಕಾರ ನಡಪುಣಿ ಪನ್ಪುನ ಲೆಕ್ಕಾಚಾರನು ಅವು ಪಕ್ಕಡೆ ಜಿಲ್ಲಾ ಪಂಚಾಯತ್ ಅಧಿಕಾರ ಇಜ್ಜಂಗ ಏತಾ ತಿಂಗೊಲಾಂಡ್ ಆಂಡಲ ಭಾರೀ ಶೋಕಡು ಆ ಸರ್ಕಾರಡು ಬರ್ಪುನಂಜಿನ ಅನುದಾನನು ಪ್ರತಿ ಒಂಜಿತಿಗೆ ಬೋರ್ಡ್ ಆಡೆ ಆ ಜಿಲ್ಲಾ ಪಂಚಾಯತ್ದ ಒಂಜಿ CS ಆದ ನಂಗೆ ಮಾತ ಪ್ರೀತಿದ ನಂಜಿನ ಗೌರವಾನ್ವಿತ ಕುಮಾರನ್ನೇ ನಮ್ಮೊಟ್ಟಿಗೆ ಉಳ್ಳೇರು ವೇದಿಕೆಡೆ ನಮ್ಮ ತಹಸೀಲ್ದಾರ್ ಗುರುಪ್ರಸಾದರು ಉಳ್ಳೇರು ನಮ್ಮ CDP ಎಂಗ್ಲ ಪ್ರೀತಿದ ಸಹೋದರಿ ನಮ್ಮೊಟ್ಟಿಗೆ ಉಳ್ಳೇರು ಕನ್ನಡ ಸಾಹಿತ್ಯ ಪರಿಷತ್ದ ಉಲ್ಲಾಳದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಯನಂಚಿನ ಧನಂಜಯ ಕುಂಬ್ಳ ನಮ್ಮೊಟ್ಟಿಗೆ ಉಳ್ಳೇರು BO ನಮ್ಮೊಟ್ಟಿಗೆ ಉಳ್ಳೇರು ನಗರಸಭೆತ ಅಧ್ಯಕ್ಷರತ್ತು ನಗರಸಭೆದ CO ಆಯ್ನಂಚಿನ ರಾಯಪ್ಪೇರ ನಮ್ಮೊಟ್ಟಿಗೆ ಉಳ್ಳೇರು ವೇದಿಕೆದ ಎದುರು ಒರಿಯರ್ದು ಒರಿ ಘಟಾನುಘಟಿ ರಾಜಕೀಯ ಬೇತೆ ರಾಜಕೀಯ ಪಾರ್ಟಿದ ಮಲಮಲ್ಲ ನಾಯಕರ ಉಳ್ಳೇರು ಜನಪ್ರತಿನಿಧಿ ಉಳ್ಳೇರು XZP ಅಧ್ಯಕ್ಷರ ನಗರಸಭೆದ ಅಧ್ಯಕ್ಷರ ಪುರಸಭೆದ ಅಧ್ಯಕ್ಷರ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಕೌನ್ಸಿಲರ್ ಪಂಚಾಯತ್ ಮೆಂಬರ್ ಪಂಚಾಯತ್ ಅಧ್ಯಕ್ಷರ ಬೇತೆ ಪಾರ್ಟಿದ ನಾಯಕರ ಐತ ಒಟ್ಟಿಗೆ ಸರಕಾರಿ ಪೂರ ಬೇತೆ ಇಲಾಖೆದ ಅಧಿಕಾರಿ ಆಫೀಸರ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಂತನ ಮಾತೆರೆಗಳ ವಿಶೇಷವಾದ ಅಭಿನಂದನೆ ಮಂತೊಂದು ಯಾನೆ ಪ್ರತಾಪ್ ಶಿವನಾಯ್ಕರ್ ಲೆಕ್ಕ ಪಾತ್ಯಾರ ಏನಾದ್ರು ಸಾಧ್ಯ ಹೆಂಗೆ ಮನಸ್ಸುಡುಂಡು ಎಂಕ ಅರಲೆಕ್ಕನೆ ಪಾತ್ಯರೋಡು ಅರಲೆಕ್ಕನೆ ಭಾಷಣ ಮಾಡ್ಬೋಡು ಅವು ಮಾತಾ ಕಣಕಟ್ಟನಾಗ ಅತ್ಯಂತ ಹಿಂಗೆ ಖುಷಿ ಆಪುನು ಪ್ರತಾಪಣ್ಣ ಲೆಕ್ಕ ಪಾತ್ಯಾರುನಿ ಪ್ರತಾಪಣ್ಣ ಲೆಕ್ಕ ಡ್ರೆಸ್ ಮಾಡ್ಪುನಿ ಒಂಜಿ ವೇಳೆ ಪ್ರತಾಪಣ್ಣ ಲೆಕ್ಕ ಪಂಡ ಈರು ಬೆಲ್ಗಾಮ್ರು ಆ ಡ್ರೆಸ್ ಪಾಡೊಂದು ಬೈತಾರೆ ಒಂಜಿ 11 ಯಾನ್ಲ ಒಂಜಿ ತಮಿಳ್ನಾಡ್ದ ಲೆಕ್ಕ ಮೆಡ್ರಸ್ ಲೆಕ್ಕ ತೋಜಿದ್ವು ಎಂದು ಬಂಡೇನು ದಾದಂಡ ಆರು ಪಾಟೀಲ್ ಲೆಕ್ಕ ತೋಜಿನಿ ಯಾನೆ ಈ ರೀತಿ ತೋಜನ್ ಅಣ್ಣ ಆ ಟೈಪ್ದ ಸರ್ಕಾರದ ಕಾರ್ಯಕ್ರಮ ದೀವಕ್ಕ ಅವಳು ಜಂಜಾಟ ಬರಿಯರ ಬಲ್ಲಿ UT ಖಾದರ್ ಬಂಡೇರು ಭಾರಿ ಶೋಕಡು ಬಂಡೇರು ಜಂಜಾಟ ಬರಿಯರಲ್ಲಿ ಇನ್ನು ಜಂಜಾಟ ಇಜ್ಜಿ ಇಂದು ಸರ್ಕಾರದ ಕಾರ್ಯಕ್ರಮ ನಗ ಎಂಕೆ ನೆನೆಪಾಂಡೆ ಈ ದೇಶಗೂ ಸ್ವಾತಂತ್ರ್ಯ ತಿಗ್ನಗ ನೆಹರು ಪ್ರಧಾನಿ ಆಯರು ನೆಹರು ಬೊಕ್ಕ ಲಾಲ್ ಬಹದ್ದೂರ್ ಆಯರು ಇಂದಿರಾ ಗಾಂಧೀಜಿ ಆಯರು ಜಗಜೀವನ್ ರಾಮ್ ಆಯರು ಮೊರಾರ್ಜಿ ದೇಸಾಯಿ ಆಯರು VP ಸಿಂಗ್ ಆಯರು ನರಸಿಂಹರಾಯರ್ ಆಯರು ಮನಮೋಹನ್ ಸಿಂಗ್ ಆಯರು ರಾಜೀವ್ ಗಾಂಧಿ ಆಯರು ದೇವೇಗೌಡರು ಆಯರು ಅಟಲ್ ಬಿಹಾರಿ ವಾಜಪೇಯಿ ಆಯರು ಇತ್ತ ನರೇಂದ್ರ ಮೋದಿಜಿ ಹೆಂಗೊಂದು ಆಶ್ಚರ್ಯ ಈ ದೇಶದ ಪ್ರಧಾನಿ ನಕಲಿ ಪಾಪ ಈ ದೇಶಕ್ಕೂ ಬಡದು ದೇಶ ಬದಲಾವಣೆ ಅವಡು ಈ ದೇಶ
ಈ ಜಗತ್ತಿಗೆ ಗುರು ಅವಡು ಈ ದೇಶದ ನಾಗರಿಕರು ಮಾತಾಡಲ್ಲ ಭಾರಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ವಿದ್ಯಾವಂತರಾದ ಈ ದೇಶ ಗಂಜಿನಲ್ಲ ಕೊರಡು ಬಂದ್ಬಿಡ ಮಾತಾಡಲ ಕಣೊಂಡು ಮಾತಾ ಪ್ರಧಾನಿ ನಕ್ಲೇನ ಆಂಡ ಸರ್ಕಾರ ಪಂಡಿ ಬೆಟ್ಟಿಗೆನೆ ಅವು ಆಯಾಯ ಜಾತಿಗೆ ಸೀಮಿತವಾದ ಅಜ್ಜಿಂದ ಬೇತೆ ಬೇತೆ ಪಾರ್ಟಿಗೆ ಸೀಮಿತವಾದ ಮನ್ಪೊಡ್ದು ಬೇತೆಗಳ ಒತ್ತಡ ಇತ್ತು ನನ್ನಲ್ಲ ಈ ದೇಶದ ಪ್ರಧಾನ ನಕ್ಲ ಮನ್ಪೆರ ತಯಾರಿ ಪೂಜೆರು ಈ ದೇಶನು ಜಗತ್ತು ತೂವೊಂದುಂಡು ಈ ದೇಶ ಭಾರತ ದೇಶ ಜಗದ್ಗುರು ಅವರೊಂದು ಯಥಾ ವರ್ಷದ ಪೆರೋತಿಯರು ಯಥಾ ಶತಮಾನ ಈ ದೇಶನು ಬೇತೆ ಬೇತೆ ಆಳ್ವಿಕೆ ಮಂತೇರು ನನ್ನಲ್ಲ ಮೊಘಲರು ಆಳ್ವಿಕೆ ಮಂತೇರು ಬ್ರಿಟಿಷರು ಆಳ್ವಿಕೆ ಮಂತೇರು ಪೋರ್ಚುಗೀಸರು ಮಂತೇರು ಬೇತೆ ಬೇತೆಗಳು ಏನೇನು ಆಳ್ವಿಕೆ ಮಂತಂದನಲ್ಲ ಈ ದೇಶದ ಜನಕುಲು ನಮ್ಮ ಮುಗಿಂಡು ನಮ್ಮ ಮಾತ ಕಲೆ ಉಂಡ ಆಕಲಿ ಏತ ಆಳ್ವಿಕೆ ಮಂತೇರ್ನಲ್ಲ ಆ ಸ್ವಾತಂತ್ರ್ಯಕ್ಕೂ ಬರೆದು ಹೋರಾಟ ಮಂತದ್ದು ಲಕ್ಷಾಂತರ ಕೋಟ್ಯಾಂತರ ಈ ದೇಶದ ನಾಗರಿಕರು ಪ್ರಾಣಾರ್ಪಣೆ ಮಂತಿದ್ದೀರಿ ಎದುರು ಯಥಾ ಜನತಾ ಪಟ ಬಾಡ್ದೇರಿ ಓ ಅವಳು ಅಮ್ಮೆಂಬಲ ಬಾಲಪ್ಪೇರನ ಪಟ ಬಾಡ್ದೇರಿ ಅಮ್ಮೆಂಬಲ ಬಾಲಪ್ಪೇರನ ಗುರ್ತೈಜಂದನ ಕ್ಲಿಯರ್ ಲೈಪ್ಪಾಯರಿ ಸರಳ ಸಜ್ಜನಿಕದ ಅರೆ ಕೈತರೆ ಬೋದು ಅರ್ನ ಪಾದ ಸ್ಪರ್ಶ ಮಂತದ ಅರ್ನ ಎದುರು ಕುಲ್ಲದು ಪಾತೆರ್ನಗ ಆರು ಹೋರಾಟ ಮಂತದ ನಂಜನ ಆ ದಿನಕುಲು ಎನ್ನ ಕೆಬಿಕಿ ತೆಲಕೆ ಉಂಡು ಆರು ತೀರು ನೀಡಿದು 4-5 ವರ್ಷ ಹೊಡೆದು ಆರು ತೀರ್ದು ಕೆಲವೇ ವರ್ಷ ಆಯ್ತು ಆರು ಒಂದುವೇ ಪಾಣಮಂಗ್ಳೂರ್ದ ಕೈತಲ್ಲ ಇತ್ತೇರಿ ಅರ್ನ ಒಂಜೊಂಜೆ ಪಾತೆರವನ್ನು ಕೇನ್ನಗ ಅಪ್ಪಗ ಎನ್ನಂಚಿನ ఆయన ಮನಸ್ಸಿರಾಪನೆ ಛೇ ಯಾನು ಏತು ಮಲ್ಲ ಪಾಪಿ ಏತು ಮಲ್ಲ ನತರಷ್ಟೇ ಒಂಜಿ ವೇಳೆ ಯಾನು ಎನ್ನ ಅಮ್ಮ ಪಪ್ಪಗೆ ಭಾರಿ ಒಂಜಿ 10 ವರ್ಷ ದುಂಬೆ ಪುಟ್ಟದನ್ನೆಲ್ಲ ಯಾನ್ಲ ಸ್ವಾತಂತ್ರ್ಯ ಹೋರಾಟ ಮನ್ಪೇರ ಅವಕಾಶ ತಿಗುದಿರ್ತ ಇತ್ತೆ ನಮ್ಮ ಏತು ಜನ ಬೊಬ್ಬೆ ಪಾಡಿ ಅನ್ನಲ್ಲ ಏತು ಜನ ವೇದಿಕೆ ಎಡಿತಿಂದನಲ್ಲ ಏತು ಜನ ಗಡ್ಸದು ಪಾತೆರ್ ನಂಗೆ ಸ್ವಾತಂತ್ರ್ಯ ಬಾರ್ದು ಹೋರಾಟ ಮನ್ಪುನೆ ಅವಕಾಶ ಉಂಡ ಆ ಹೋರಾಟ ಮಂತಂದ್ರೆ ನಕ್ಲೆ ನೆನಪು ಮನ್ಪುನಂಚಿನ ಆ ಬೇಲೆ ನಮ್ಮ ಪಂಡದು ಈ 75ನೇ ವರ್ಷಗೂ ಈತು ಶೋಕದ ಪುದರ್ ಕೊಡ್ತೀನಿ ಆ ಪುದರ್ದಾನಿಗಳ ಅರ್ಥ ಕೇಂದ್ರ ಅಮೃತ ಭಾರತಿಗೆ ಕನ್ನಡದ ಆರತಿ ಕನ್ನಡದ ಸಂಸ್ಕೃತಿ ಇಲಾಖೆದ ಆ ಮಿನಿಸ್ಟರ್ ಸುನೀಲ್ ಕುಮಾರ್ನ ಕನಸು ತೂಲೆ ಅರ್ನ ಯೋಜನೆ ತೂಲೆ ಅರ್ನ ಯೋಜನೆ ಎಂಚ ಮಂತಿರ ಬಣ್ಣನಲ್ಲ ಈ 75 ವರ್ಷದ ಈ ಸರಕಾರದ ಕಾರ್ಯಕ್ರಮಗೂ 75 ಲೇಖಕರನ್ನು 75 ಜನ ಲೇಖಕರನ್ನು ಡಿಸೈಡ್ ಮಂತದೆ ಅಕಲು 75 ಜನ 75 ಪುಸ್ತಕ ಬರೆದು ಆ 75 ಪುಸ್ತಕ ಪ್ರತಿ ಒಂಜಿ ಪುಸ್ತಕದ 1,000 ಪ್ರತಿನೆ ಪ್ರಿಂಟ್ ಮಂತದು 75,000 ಪ್ರತಿನೆ ಇಡೀ ಜನಗಳಿಗೆ ಪಟ್ಟಳು ಪಂಪುನ ಒಂಜಿ ಭಾರಿ ಮಲ್ಲ ಕನಸು ಮುರನಿ ಜಿಲ್ಲಾ ಪಂಚಾಯತ್ ಮಾತಾ ಅಧಿಕಾರಿ ನಕಲಿನ ಮೀಟಿಂಗ್ ಪ್ರಕಾರ ಪಂಡೇರಿ ನೋಡಿ ರಾಜಕೀಯ ಮಾಡುವುದಲ್ಲ ಇದು ಬಾಕಿಯವರಿಗೆ ಮಾದರಿಯಾಗುವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಕೇವಲ ಕಾಟಾಚಾರಕ್ಕೆ 100-200 ಜನ ಬ್ಯಾಂಡ್ ವಾದ್ಯ ಇದರೊಟ್ಟಿಗೆ ಕಾರ್ಯಕ್ರಮ ಮಾಡುವುದಲ್ಲ ಇದು ಮತ್ತೊಬ್ಬರಿಗೆ ಮಾದರಿಯಾಗಿ ಇದು ಒಂದು ವ್ಯವಸ್ಥಿತ ರೀತಿಯ ಕಾರ್ಯಕ್ರಮ ಆಗಬೇಕೆಂದು ಮೆಗ್ಲೆ ಆದೇಶ ಕೊರ ನೀಡಿದವರ ಅಪಗ ವೇದಿಕೆಯ CO ಬಾರಿ CS ಪಾತೇರಿ ನಂಕಲ ಬೋಡಿ ಎತ್ತಂಡೆ ನಮ್ಮ ತಹಸೀಲ್ದಾರ್ ನಮ್ಮ ನಗರಸಭೆ CO ಕಾಟಾಚಾರ ಮನ್ಪೇರ ಅಂಡ ಕೋಡೆಲ್ಲ ಒಂಜಿ 10 ಸತಿ ಫೋನ್ ಮಂತದೆ ಮುಳಲ್ಲ ಒಂಜಿ 10 ಸತಿ ಫೋನ್ ಮಂತದೆ ಕೆಲವೊಂಜಿ ಸತಿ ಮೀಟಿಂಗ್ಲು ಎತ್ತದೆ ಐತ ಒಟ್ಟಿಗೆ ಜನಪ್ರತಿನಿಧಿಗಳ ವಿಶ್ವಾಸ ಜೊತೆ ಇಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಂತದ ಅನಗ ಏರಿಯಾಗಲ ಖುಷಿ ಆಪನ ನಮ್ಮ ಅಲ್ತರದ ಮೆರವಣಿಗೆ ಬಂದಾಗ ಐತ ಒಟ್ಟಿಗೆ ಬರಿಟಿತ್ತು ನಂಜನ ಬೇತೆ ಬೇತೆ ಪಾರ್ಟಿದ ಲೀಡರ್ ನಕ್ಲೆ ಬೇತೆ ಬೇತೆ ಸಂಘ ಸಂಸ್ಥೆ ದಕ್ಲೆ ಬೇತೆ ಬೇತೆ ನೆಟ್ಟಿ ಬೇಲೆ ಮನ್ಪುನಂಜಿನ ಆ ಅಧಿಕಾರಿ ನಕ್ಲೆ ಅಕ್ಲೆನ ಬಾಯ್ಡ ಒಂಜಿ ಪಾತೆರಕ್ಕೆ ಅಂಡು ಬರ್ಸ ಒಂಜಿ ಭಾರಿ ಬರ್ಪುಂಡು ದೇವರಿಗೆ ಪ್ರೀತಿ ತಿಂದಾಂಡ ಮುರಣಿಂಚ ರಾತ್ರಿ ಪಗಲ ಇಂಕ್ಲೆ ಬೇಲೆ ಮಂತನ ಸಾರ್ಥಕ ಆಗೋಡು ನಂಡ ಬರ್ಸ ಒಂಚೂರು ದೂರ ಆಗೋಡು ಒಂದು ಅಂತರಾಲದ ಪಾತೆರ ಅಂತರಾಲದ ಅದನ್ನ ಕಾರ್ಯಕ್ರಮ ಯಶಸ್ವಿ ಆಗೋಡು ಪಂಪುನ ಒಂಜಿ ಅಂತರಾಲದ ಪಾತೆರಗೂ ದೇವರೆಲ್ಲ ಮನಸ್ಸುಗೋರಿಯರು ನಡುಮುಟ್ಟ ನಮ್ಮ ಶಾಸಕರೆಲ್ಲ ನಮ್ಮೊಟ್ಟಿಗೆ ಎತ್ತೇರು ನನ್ನ ಮಟ್ಟಿಗೆ ಉಳ್ಳೇರಂದೇ ಕೆಲವೊಂದು ಸತಿ ಎನ್ನ ಮನಸ್ಸಿರಾಂಡು ಬೇರೆ ಬರ್ಸ ಬತ್ತನದು ಬೋಯರ ಅಥವಾ ಬೇತೆ ಕೆಲಸ ಉಣ್ಣದು ಬೋಯರ ಅದು ಎನ್ನ ಮನಸ್ಸಿರಾಂಡು ಅಂಡ ಪಿರ ಬಣ್ಣಗ ದದನ ಅರ್ಜೆಂಟ್ ಬೇಲೆಗೆ ಪೋತೇರೆ ಪಂಪುನ ಲೆಕ್ಕಾಚಾರ ಆಯ್ತದೆ ಇನ್ನಿತ ಕಾರ್ಯಕ್ರಮೋಡು ಬೇರೆ ಪಾತೆರ್ಲಕ ಪಾತೆರ ಪೋಯರ್ನ ಒಂಜರ ಗಂಟೆ ತಾಗು ಅನ್ನ ಎನ್ನ ಮನಸ್ಸರಿ ಎಂಜಿನ ಬಂಡ ಒಂಜಿ ಈ ದೇಶದ ಪ್ರಧಾನಿ ಅರ್ನ ವಿಶಾಲವಾಯಿನ ಮನಸ್ಸರಿ ಅರ್ನ ಯೋಚನೆಯನ್ನು ಹೊರ ನೆನಪುನಗ ಇನಿ ಮನ್ಪುನಂಜಿನ ಅಮೃತ ಭಾರತಿಗೆ ಕನ್ನಡದ ಆರತೆ ಸರಿ ಆಯ್ನ ಒಂಜಿ ಪುದರೆ ಪಂಡದ ಹೆಂಗೆ ಕಾರ್ತಾಂಡೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವು ವಿಶೇಷವಾದ ವ್ಯಕ್ತಿಯತ್ತು ಶಕ್ತಿ ಪಂಡದ ಜಗತ್ತದ ನಾಯಕರು ಪನ್ನೊಂದಿಪ್ಪುನಂಚಿನ ಈ ಪೊರ್ತುಡು ಆರು ಒಂಜಿ ಕೆಲವು ಯೋಜನೆಯಲ್ಲಿ ಬಂತೇರಿ ಆ ಯೋಜನೆ ಕೇವಲ ಓಟುಗೂ ಬಡದು ಯಾರು ಒಂಜಿ ಯೋಜನೆ ಮಂತದ ಕೇವಲ ಹಿಂದುಲೆಗೆ ಬಡದ ಮುಸಲ್ಮಾನರಿಗೆ ಬಡದ ಕ್ರಿಶ್ಚಿಯನರಿಗೆ ಬಡದ ಒಂದು ಯೋಜನೆ ಮಂತದೇರಿ ಅಂಚಿನ ಯೋಜನೆ 150 ಮೂಜಿ ಮಂತಿದ್ರು ಅಣ್ಣ 4 ಯೋಜನೆ ಎಂಚ ಮಂತಿದೇರು ಬಣ್ಣನಲ್ಲ
ಈ ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಬಡತನ ಅಂತರಿಜ್ಜಂದೆ ನಮ್ಮ ಮಾತ ಭಾರತಾಂಬೆನ ಜೋಕುಳು ಪನ್ಪುನ ಲೆಕ್ಕಾಚಾರರು ಜನಧನ ಯೋಜನೆ ಪನ್ಪುನ ಯೋಜನೆ ಕೊಂಡತ್ತದೆ ಏರೆ ಪಾಪದಕ್ಕಲಿ ಈ ದೇಶದ ನಾಗರಿಕರು ಏವೇ ಜಾತಿ ಆದಿಪ್ಪು ಅಕಲು ಬ್ಯಾಂಕದೋಲ ಐಪೋದು ಅಕೌಂಟ್ ಮಂತದ್ದು ಸೇರಿನಾನ ಆ ಅಕೌಂಟು ಅಕಲು ಒಂಜಿ ಪೈಸೆ ಡೆಪಾಸಿಟ್ ಕಟ್ಟಂದೆ ಅಕೌಂಟ್ ಮಂತದೆ ಸರ್ಕಾರರು ಬರ್ಪುನ ಯೋಜನೆ ನೇರವಾದ ಅಕಲಿನ ಅಕೌಂಟ್ಗೆ ಬರೋರು ಪಣದು ಜನಧನ ಯೋಜನೆ ಅಂತಾರೆ. ಸೆಕೆಂಡ್ ಒನ್ ಅಂತಾರೆ ಈ ದೇಶದಂಚಿನ ಅತ್ಯಂತ ಪಾಪದಕಲೆ ಗ್ಯಾಸ್ ಸ್ಟವ್ ತೂ ಒಂದು ನಕಲೆ ಗ್ಯಾಸ್ ತಂಡ ಇಲ್ಲಡೆ ಕೊಂಡರಂದು ನಕಲೆ ಪಜ್ಜಿ ಕಣಕಡೆ ಸೂಪತ್ತು ಒಂದು ನಕಲೆ ನಾನ ಏರ್ಲಾಂಚ ಮನ್ಪೆರ ಬಲ್ಲಿ ಈ ವಾ ಪಾಡಿದ ಯಾದಿಪ್ಪು ವಾ ಜಾತಿದ ಯಾದಿಪ್ಪು ಏರ್ಲಾದಿಪ್ಪು ಅಕ್ಕಲೆನ ಇಲ್ಲಡೆ ಗ್ಯಾಸ್ ದಂಡೆಲ್ಲ ಸ್ಟವ್ಲ ಎತ್ತ ಓಡು ಪಂಡದು ಉಜ್ವಲ ಯೋಜನೆ ಪನ್ಪುನ ಯೋಜನೆಯನ್ನು ಕೊಂಡತ್ತೀರಿ. ಆಯ್ತ ಒಟ್ಟಿಗೆ ಆಯುಷ್ಮಾನ್ ಯೋಜನೆ ಪನ್ಪುನ ಯೋಜನೆ ಕೊಂಡದ್ದು ಪಾಪದಕ್ಲಿಗೆ ಮಾತೊಂದು ಮಂತೀರಿ ಇಂದು ರಾಜ್ಯಕ್ಕೆ ಅಂದು ದಯಮಂತಿಯರ್ಲ ಎನ್ಯರ ಮಲ್ಲಿ ಈ ದೇಶದ ಪ್ರಧಾನಿ ಅಂಚಿನ ಯೋಜನೆ ಮಂತದ್ದು ನೆಟ್ಟಿದಾಲ ಆಗಿಂಬ್ಯಗತ್ತೆ ಇನ್ನು ನಮ್ಮ ಕರ್ತವ್ಯ ಇನ್ನು ನಮ್ಮ ಸರ್ಕಾರದ ರೀತಿ ನೀತಿ ಇನ್ನೂ ಪಂಡದು ತೋಜಾದು ಕೊಡ್ತೇರಿ ಮಾತೆಲ್ಲ ಕೊಡ್ತೇರಿ ಆನ ವಿಶೇಷವಾದ ಇತ್ತೆ ಇಪ್ಪುನ ಅರೆನೆ ಆನ್ ಪಣ್ಣಿ ಇತ್ತೆ ಇಪ್ಪು ನಂಜಿನ ನರೇಂದ್ರ ಮೋದಿಜಿ ನಂಜಿನ ಪಣ್ಣಿ ಇನಿ ಕಣ್ಣಾರ ತೂದು ಆ ಆನಂದ ಬಾಷ್ಪದೊಟ್ಟಿಗೆ ಖುಷಿನ ಅನುಭವಿಸನಿ ಏರು ಬಂದ ನಮ್ಮ ಮಾತ ಈ ಕಾರ್ಯಕ್ರಮ ಪೈಲಾಯರ ಬಲ್ಲಿ ಪಣ್ಣದೆ ಎಲ್ಲಂಜಿ ಮುಟ್ಟ ಮೂಜಿ ಕಾರ್ಯಕ್ರಮ ಬೇತೆ ಕೊಡ್ತೇವೆ. ಇನಿತ ಕಾರ್ಯಕ್ರಮ ಎಂಚೆ ಯಶಸ್ವಿ ಆತನ ಅವೇ ರೀತಿ ಬಾಕಿ ಕಾರ್ಯಕ್ರಮ ಯಶಸ್ವಿ ಆಡು ಈ ಕಾರ್ಯಕ್ರಮವನ್ನು ನಮ್ಮ ಸ್ವಂತಂದತ್ತೆ ನಮ್ಮ ದೇಶಕ್ಕೂ ಬರದು ಆರು ಪಣ್ಣಿನಂಜಿ ಪದ್ಯದ ಒಂಜೊಂಜಿ ಅರ್ಥನೂ ನಮ್ಮ ನೆನೆತಂದಾಂಡ ಖುಷಿಟ್ಟು ಮಾತೆಲ್ಲ ತಾಟಿ ಬಟ್ಟ್ಯಾರೆ ಮಾತೆಲ್ಲ ಕೈದೆಡ್ತು ಒಂದೇ ಮಾತಾಡ ಒಣ್ಣಗ ಕೈದೆಡ್ತದೆ ಜೈ ಬಂಡಾರೆ ಬೋಲೋ ಭಾರತ್ ಮಾತಾಕಿ ಪಂಡನ ಅನ್ನುವಂತಾರೆ. ಇಂದು ನಿಜವಾಯಿನ ಸರ್ಕಾರದ ಕಾರ್ಯಕ್ರಮ ಈ ಕಾರ್ಯಕ್ರಮಡು ಬೇತ ಊಲ ಭಾವನೆ ಬತ್ತಜಿ ಯಾನ ನುವೆ ಮಣ್ಮುನಿ ವೇದಿಕೆ ಎಂಚಾನ ಬರಿಟೆ ಜಿಲ್ಲಾ ಪಂಚಾಯತ್ ಸಿ ಎಸ್ ಉಲ್ಲೆರ ಆರ್ ಪಂಡೇರು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇದೇ ರೀತಿ ಈ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ನಡೆದರೆ ಇದಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಬರ್ತದೆ. ಸರ್ಕಾರದ ಆದೇಶ ಬರ್ತದೆ, ಕಾರ್ಯಕ್ರಮ ಇವರು ಮಾಡಬೇಕಾಗ್ತದೆ. ಆದರೆ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮ ಇದಾಗಿದೆ. ಇಂದು ನೀವು ಮಾಡಿದಂಥ ಕಾರ್ಯಕ್ರಮ ಇವತ್ತು ನೀವು ಮೊನ್ನೆಯಿಂದ ದುಡಿದಂಥ ಈ ಸಮಯ ನಿಜವಾಗಿ ಸಾರ್ಥಕವಾಯಿತು ಎಂಬ ಲೆಕ್ಕಾಚಾರದಲ್ಲಿ ಇನ್ನಷ್ಟು ಸರ್ಕಾರದ ಕಾರ್ಯಕ್ರಮಗಳು ಯಶಸ್ವಿ ಆಗಲೆಂದು ಹೇಳುತ್ತಾ ಎಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ತನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊಲ್ಮೇಲು ಸಂತೋಷನ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು, ಅಧ್ಯಕ್ಷರು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಬೆಂಗಳೂರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ಸಂದೇಶವನ್ನು ನೀಡಿದಿರಿ. ತಮಗೆ ವಂದನೆಗಳು. ಮುಂದಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳು ಓರ್ವರು ಅಧ್ಯಕ್ಷರು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಸನ್ಮಾನ್ಯ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರಿಂದ ಒಂದೆರಡು ಶುಭ ನುಡಿಗಳು. ನಾನು ನಂಬುವಂಥ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ಭಾವನಾತ್ಮಕವಾದ ದೇಶ ಭಕ್ತಿಯನ್ನು ತೋರಿಸ್ತಕ್ಕಂಥ ರಾಷ್ಟ್ರೀಯತೆಯನ್ನು ಮೆರೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೋಡಣೆಯಾಗಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಈ ಭಾಗದ ಶಾಸಕರಾದ ಮಾನ್ಯ ಶ್ರೀ ಯು ಟಿ ಖಾದರ್ ಅವರೇ, ನಮ್ಮೆಲ್ಲರ ನಾಯಕರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರೇ, ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದ ನನ್ನ ಆತ್ಮೀಯರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ರವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದ ಸಹೋದರಿ ಶ್ರೀಮತಿ ಚಿತ್ರಕಲಾರವರೇ, ನಮ್ಮ ಜಿಲ್ಲಾ ಪಂಚಾಯತಿನ CEO ಕುಮಾರ್ ಸರ್ ಅವರೇ, ನಮ್ಮ ಉಳ್ಳಾಲದ ಪೌರಾಯುಕ್ತರಾದಂಥ ರಾಯಪ್ಪ ಸರ್ ಅವರೇ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಪ್ರಶಾಂತ್ ರವರೇ, ನಮ್ಮ ಉಳ್ಳಾಲ ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷರಾದಂತಹ ಧನಂಜಯ ಕುಂಬ್ಳೆ ಅವರೇ, ನಮ್ಮ CDP ಅವರು ವೇದಿಕೆಯಲ್ಲಿದ್ದಾರೆ. ಬಹಳ ಅತ್ಯಂತ ಚುರುಕಿನಲ್ಲಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ನಮ್ಮ ಈ ಭಾಗದ ತಹಸೀಲ್ದಾರ್ ಗುರುಮೂರ್ತಿ ಸರ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಈ ಭಾಗದ ಎಲ್ಲ ಸಜ್ಜನ ಬಂಧುಗಳಿಗೆ, ಮಹಿಳೆಯರಿಗೆ, ಮಹನೀಯರಿಗೆ ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಬಹಳ ಒಂದು ಸುಂದರವಾದ ಕಾರ್ಯಕ್ರಮವನ್ನು
ನಮ್ಮ ಸರ್ಕಾರ ಹಮ್ಮಿಕೊಂಡಿದ್ರೂ ಕೂಡ ಇವತ್ತು UT ಖಾದರ್ ಅವರು ನಮ್ಮ ಶಾಸಕರು ಭಾಳಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು. ಪ್ರತಾಪ್ ಸಿಂಹ ನಾಯಕರಂತೂ ಭಾಳ ಭಾವನಾತ್ಮಕವಾಗಿ ದೇಶಭಕ್ತಿಯ ಹಲವಾರು ವಿಚಾರಗಳನ್ನು ನಮ್ಮ ಮುಂದಕ್ಕೆ ಇಟ್ಟರು. ಸಂತೋಷನ ಕೂಡ ಮಾತನಾಡಿದ್ರು. ಯಾವತ್ತೂ ಕೂಡ ಬಹಳ ನಮ್ಮ ಈ ಸ್ವಾತಂತ್ರ್ಯದ 75ನೇ ವರ್ಷದ ಒಂದು ಶುಭ ಸಂದರ್ಭದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಬಹಳ ಈ ಭಾಗದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದಂತಹ ಗಣ್ಯ ಮಹನೀಯರ ಭಾವಚಿತ್ರವನ್ನು ಅವರವರ ಸ್ವಲ್ಪ ಪರಿಚಯವನ್ನು ಕೂಡ ಹಾಕಿದಂಥ ಪತ್ರಿಕೆಗಳನ್ನು ನೋಡಿದ್ವಿ. ಉಲ್ಲಾಲ ರಾಣಿ ಅಬ್ಬಕ್ಕ ಪ್ರಥಮವಾಗಿ ಪೋರ್ಚುಗೀಸರ ವಿರುದ್ಧವಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯದ ಒಂದು ಕಿಚ್ಚನ್ನು ಹಬ್ಬಿಸಿದಂಥ ಉಲ್ಲಾಳ ರಾಣಿ ಅಬ್ಬಕ್ಕರಿಂದ ಹಿಡಿದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರುವುದು ಬಹಳಷ್ಟು ಮಹಾತ್ಮರ ಆ ಒಂದು ಸ್ಮರಣೆಯನ್ನು ಮಾಡುವಂಥ ಒಂದು ಪುಣ್ಯ ದಿನ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಇವತ್ತು ಗಾಂಧೀಜಿಯವರೊಂದು ಮಾತನ್ನು ಹೇಳಿದಾಗೆ ಸ್ವಾತಂತ್ರ್ಯ ಏನು ಒಬ್ಬ ವ್ಯಕ್ತಿಯಿಂದ ಸಿಕ್ಕಿದ್ದಲ್ಲ, ಇಡೀ ನಮ್ಮ ದೇಶದ ಮಹಿಳೆಯರು ಮಹನೀಯರು ಎಲ್ಲರ ಒಂದು ಹೋರಾಟದಿಂದ ಈ ಒಂದು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಸಾಧ್ಯತೆಯಾಗಿದೆ ಎಂಬಂತೆ ಬಹಳಷ್ಟು ಜನ ಲಕ್ಷ ಜನ ಇವತ್ತು ತಮ್ಮ ತ್ಯಾಗ ಬಲಿದಾನದ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಕೆಲಸವನ್ನು ಮಾಡಿದ ಎಲ್ಲರನ್ನೂ ಕೂಡ ನಾವು ಸ್ಮರಿಸುವಂಥದ್ದು ಬಹಳ ಅಗತ್ಯ ಇದೆ. ಇವತ್ತು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ನಮ್ಮ ಮಾತು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ನಾವು ನಮ್ಮ ಜೀವಮಾನದಲ್ಲಿ ಎಷ್ಟು ಅಂಶಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ಅದು ಬಹಳ ಮುಖ್ಯವಾಗ್ತದೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದಂಥ ಏನು ಸಂವಿಧಾನ ಇದೆ, ಆ ಸಂವಿಧಾನದ ಅಂಶಗಳನ್ನು ನಾವು ಯಾವ ರೀತಿ ಪಾಲನೆ ಮಾಡ್ತೀವಿ, ಆ ಕಾನೂನುಬದ್ಧವಾದ ಸಂವಿಧಾನಾತ್ಮಕವಾಗಿರತಕ್ಕಂಥ ಅಂಶಗಳನ್ನು ನಾವು ಎಷ್ಟು ಪಾಲನೆ ಮಾಡ್ತೀವಿ, ಇದೆಲ್ಲವೂ ಕೂಡ ಬಹಳ ಅಗತ್ಯವಾಗಿದೆ. ಯಾವತ್ತೂ ಕೂಡ ಕಾನೂನಿಗೆ ಗೌರವವನ್ನು ಕೊಡೋದ್ರ ಮೂಲಕ ಆ ಮೂಲಕ ನಮ್ಮ ಏನು ಹಿರಿಯರು ನಮಗೆ ಒಂದು ಹೆಜ್ಜೆಯನ್ನು ಹಾಕಿಕೊಟ್ಟಿದ್ದಾರೆ, ಆ ಹೆಜ್ಜೆಯ ಮೂಲಕ ನಡೆಯುವಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಅಂಬೇಡ್ಕರ್ ಜಯಂತಿ, ಮಹಾತ್ಮ ಗಾಂಧಿ ಜಯಂತಿ, ಬಹಳ ಪುಣ್ಯಾತ್ಮರ ಜಯಂತಿ ಉತ್ಸವವನ್ನು ಇವತ್ತು ಭಗತ್ ಸಿಂಗ್, ವೀರ ಸಾವರ್ಕರ್ ಅವರ ಜನ್ಮದಿನ ಇವತ್ತು ಈ ರೀತಿಯಾದ ಪುಣ್ಯಾತ್ಮರ ಜಯಂತಿ ಉತ್ಸವವನ್ನು ನಾವು ಮಾಡ್ತೀವಿ. ಕೇವಲ ಅವರ ಒಂದು ಭಾವಚಿತ್ರವನ್ನು ಒಂದು ಚೇರ್ನಲ್ಲಿ ಇಟ್ಟು ಅದಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿದರೆ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ಆ ವ್ಯಕ್ತಿ ಯಾರಿದ್ದಾರೆ ಅವರ ಜನ್ಮದಿನ ಆಚರಣೆ ಅಥವಾ ಸಂಸ್ಮರಣೆ ಏನಿದೆ ಅದರಲ್ಲಿ ಆ ಕಾರ್ಯಕ್ರಮಕ್ಕೆ ಒಂದು ಮಹತ್ವ ಬರಬೇಕು ಅಂತಾದರೆ ಆ ವ್ಯಕ್ತಿಯ ಪುಣ್ಯಾತ್ಮರ ಜೀವನಾಂಶಗಳೇನಿದೆ ಅದರಲ್ಲಿ ಸ್ವಲ್ಪ ಅಂಶವನ್ನು 100ಕ್ಕೆ 100 ಅಂಶಗಳನ್ನು ಪಾಲನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರ ಸ್ವಲ್ಪ ಅಂಶವನ್ನಾದರೂ ಕೂಡ ನಾವು ನಮ್ಮ ಜೀವಮಾನದಲ್ಲಿ ಪಾಲಿಸಬಹುದಾ? ಆ ಚಿಂತನೆ ಮಾಡಿದಾಗ ಆ ಎಲ್ಲ ಕಾರ್ಯಕ್ರಮಕ್ಕೆ ಮಹತ್ವ ಬರ್ತದೆ. ಇವತ್ತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಲುವಾಗಿ ನಡೆಯುತ್ತಿರುವಂಥ ಅಮೃತ ಭಾರತಿಗೆ ಕನ್ನಡದ ಆರತಿ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಇವತ್ತು ಸರ್ಕಾರದ ಕಾರ್ಯಕ್ರಮ ಅಂತ ನಮಗೆ ಕಾಣೋದಿಲ್ಲ. ಒಂದು ರೀತಿಯಲ್ಲಿ ಸಂತೋಷನ ಹೇಳಿದಂತೆ ಕಾಟಾಚಾರಕ್ಕೆ ಕಾರ್ಯಕ್ರಮ ಆಗದೇನೆ ಎಲ್ಲರನ್ನ ಸೇರಿಸಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಮ್ಮ ಅಧಿಕಾರಿ ವರ್ಗದವರಿಗೆ ಮಾಡಿದಂಥ ಕಾರ್ಯಕ್ರಮ ಏನಿದೆ ಇದು ನಿಜವಾಗಿಯೂ ಕೂಡ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳು ಆಗುವಾಗ ಈ ರೀತಿಯಾಗಿ ಕಾರ್ಯಕ್ರಮ ನಡೆದಾಗ ಅಲ್ಲಿ ಪಕ್ಷ ಅದು ಇದು ಯಾವುದನ್ನು ನೋಡದೆ ಇದು ನಮ್ಮ ಕಾರ್ಯಕ್ರಮ, ಇದು ಸಾರ್ವಜನಿಕ ಕಾರ್ಯಕ್ರಮ ಅಂತ ನಾವು ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಆವಾಗ ನಮ್ಮಲ್ಲಿ ಒಂದು ರೀತಿಯಾದ ಸೌಹಾರ್ದತೆಯನ್ನು ಇರ್ತದೆ, ಒಂದು ರೀತಿಯಾದ ರಾಷ್ಟ್ರೀಯತೆಯನ್ನು ಕೂಡ ಬೆಳೀತಿದೆ ಅಂತ ಹೇಳುತ್ತಾ ಆ ಮಾಡಿದ ಕಾರ್ಯಕ್ರಮಕ್ಕೂ ಕೂಡ ಅರ್ಥ ಬರ್ತದೆ ಅಂತ ಹೇಳುತ್ತಾ ಒಂದು ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಅರೆ ಅಲೆಮಾರಿ ಒಂದು ಅಭಿವೃದ್ಧಿ ನಿಗಮದ ಅಧ್ಯಕ್ಷ. ನಿನ್ನೆ ಮೊನ್ನೆ ಕೊಪ್ಪಳ ಮತ್ತು ಬಾಗಲಕೋಟೆಗೆ ಹೋದೆ. ಭಾಳಷ್ಟು ಬೇಸರ ಆಗ್ತಿದೆ ಅಲೆಮಾರಿ ಜನಗಳ ಸ್ಥಿತಿಗತಿಯನ್ನು ನೋಡಿದಾಗ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ಇರತಕ್ಕಂಥ ಆ ನಿಗಮಗಳನ್ನು ಪ್ರತ್ಯೇಕ ಮಾಡಿದಾಗ ಅಲೆಮಾರಿ ಮತ್ತು ಅರೆಮಾರಿ ಅಭಿವೃದ್ಧಿ ಜನಾಂಗದವರು ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಎಂಬ ನಿಟ್ಟಿನಲ್ಲಿ ಆ ಒಂದು ನಿಗಮವನ್ನು ಪ್ರತ್ಯೇಕ ಮಾಡಿ ಅದಕ್ಕೆ ಪ್ರಥಮ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ನಾಯಕರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ನೇಮಕ ಮಾಡಿದಾಗ ಬಹಳಷ್ಟು ತೃಪ್ತಿಯನ್ನು ಹೊಂದುವಂಥದ್ದು ಯಾವುದು ಅಂತ ಹೇಳಿದ್ರೆ ಈ ರೀತಿಯಾದ ಜನಗಳು ಕೂಡ ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಇದ್ದಾರಾ ಅಂತ ಒಂದು ಬಾರಿ ಯೋಚನೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಕಡೆ ಡೇರೇನೂ ಅಲ್ಲ, ಈ ಕಡೆ ಗುಡಿಸಲೂ ಅಲ್ಲ, ಈ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ವಾಸ್ತವ್ಯವನ್ನು ಮಾಡುತ್ತಿರುವಂಥ ಅಲೆಮಾರಿ ಜನಾಂಗಗಳಿಗೆ ಕೂಡ ಒಂದು ಸ್ವಾತಂತ್ರ್ಯವನ್ನು ಕೊಡುವಂಥ ಅವಶ್ಯಕತೆ ಇದೆ.
ನಾನು ಹೋದಲ್ಲಿ ಬಂದಲ್ಲೆಲ್ಲ ಹೇಳಲಿಕ್ಕಿದೆ. ಬಹಳಷ್ಟು ಅನುದಾನದ ಕೂಡ ಅಗತ್ಯ ಇದೆ. ಒಟ್ಟಿನಲ್ಲಿ ನಮ್ಮ ಆಯಾ ಪ್ರದೇಶದ ಇವತ್ತು 46 ಜಾತಿಗಳು ನಮ್ಮ ನಿಗಮದಲ್ಲಿ ಬರ್ತವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಜೋಗಿ ಸಮಾಜ ಮತ್ತು ಯಾದವ ಸಮಾಜ ಇದೆಲ್ಲ ನಮ್ಮ ಈ ಭಾಗದಲ್ಲಿ ಕೂಡ ಕೆಲವು ಜನರು ಸಿಗ್ತಾರೆ. ಆದರೆ ಆ ಕಡೆ ಹೋದಾಗ ದೊಂಬಿದಾಸ, ನೀವು ಕೇಳದ ಕಟುಬ ಸಮಾಜ, ಬೈಲುಪತ್ತರ ಸಮಾಜ, ಜೋಗಿ ಸಮಾಜ, ಹಾವಡಿಗರು, ಗೋಂದರಿ ಸಮಾಜ, ಚನ್ನದಾಸ ಸಮಾಜ, ಬಹಳಷ್ಟು ನಮ್ಮ ಹೆಲವ ಸಮಾಜ, ಈ ರೀತಿಯಾಗಿ ಸುಮಾರು 46 ಜಾತಿಗಳಿರ್ತಕ್ಕಂಥ ನಿಗಮವನ್ನು ಅನುದಾನ ಕಡಿಮೆ ಇದ್ದರೂ ಕೂಡ ನನ್ನ ನಿಗಮದ ವ್ಯಾಪ್ತಿಯ ಹೊರಗಡೆ ಹೋಗಿ ಸ್ವಲ್ಪ ಕೆಲಸವನ್ನು ಮಾಡುತ್ತಿರುವಾಗ ಆ ಒಂದು ಜನರು ಕೊಡುವಂಥ ಪ್ರೀತಿ, ವಿಶ್ವಾಸ, ಗೌರವ ಬಹಳ ಖುಷಿಯಾಗ್ತದೆ. ಈ ಕೆಲಸವನ್ನು ಮಾಡಲಿಕ್ಕೆ ಬಹಳ ತೃಪ್ತಿಯೂ ಕೂಡ ಆಗ್ತದೆ ನನಗೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಜವಾಬ್ದಾರಿ ನಾವು ತೆಕ್ಕೊಳ್ತೀವಿ, ಆ ಜವಾಬ್ದಾರಿಗೆ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಆ ಎಲ್ಲ ಕೆಲಸವೂ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ. ಒಬ್ಬ ಮಂತ್ರಿಯಾಗಿ, ಒಬ್ಬ MLA ನಾಗಿ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅವರವರ ಏನು ಜನಪ್ರತಿನಿಧಿಗಳು ಅವರವರ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇದೊಂದು ನನಗೆ ಯಾವಾಗ ಕೊಟ್ಟು ಸಿಕ್ಕಿದಂಥ ಅವಕಾಶ ಅಂತೇಳಿ ಮಾಡಿದಾಗ ಅದೇ ರೀತಿ ಅಧಿಕಾರಿ ವರ್ಗದವರು ಕೂಡ ಆ ರೀತಿ ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ಸಿದ್ಧಪಡಿಸಿದಾಗ ಒಳ್ಳೆಯ ಒಂದು ಸಮಾಜದ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲರನ್ನು ಕೂಡ ಸ್ಮರಿಸುತ್ತಾ ಅವರಲ್ಲಿ ಇರತಕ್ಕಂಥ ಆದರ್ಶದ ಗುಣಗಳನ್ನು ನಮ್ಮ ಜೀವನದಲ್ಲೂ ಕೂಡ ನಾವು ಪಾಲಿಸೋಣ ಸ್ವಲ್ಪವಾದರೂ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಮಾನ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರೇ ಮುಖ್ಯ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿ ಶುಭವನ್ನು ಹಾರೈಸಿದ ತಮಗೆ ಹೃತ್ಪೂರ್ವಕ ವಂದನೆಗಳು. ಮುಂದಕ್ಕೆ ಒಬ್ಬ ದಕ್ಷ, ನಿಷ್ಠಾವಂತ, ಪ್ರಾಮಾಣಿಕ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಡಾಕ್ಟರ್ ಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ ಸರ್. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಉಳ್ಳಾಳ ತಾಲೂಕು ಆಡಳಿತದ ವತಿಯಿಂದ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ನಾವು ಈ ದಿನ ಅಮೃತ ಭಾರತಿಗೆ ಕನ್ನಡದ ಆರತಿ ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಮಾನ್ಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಉಳ್ಳಾಳ ನಗರಸಭೆಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಚಿತ್ರಕಲಾ ಅವರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದಂಥ ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ K ಪ್ರತಾಪ್ ಸಿಂಗ್ ನಾಯಕ್ ಅವರೇ, ಹಾಗೂ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಅಧ್ಯಕ್ಷರಾಗಿರುವಂಥ ಸಂತೋಷ್ ರೈ ಬೋಳಿಯಾರ್ ಅವರೇ, ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ K ರವೀಂದ್ರ ಶೆಟ್ಟಿ ಅವರೇ, ತಹಶೀಲ್ದಾರ್ ಅವರೇ, CDPO ಅವರೇ, ಚೀಫ್ ಆಫೀಸರ್ ಅವರೇ, ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಈ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಶಾಸಕರು ಮತ್ತು ಅಧ್ಯಕ್ಷರು ಇವರೆಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಅದರ ಒಂದು ಶೀರ್ಷಿಕೆಯೇ ಬಹಳ ಮಹತ್ತರವಾಗಿರುವಂಥದ್ದು, ಅರ್ಥಪೂರ್ಣವಾಗಿರುವಂಥದ್ದು. ಅಮೃತ ಭಾರತಿಗೆ ಕನ್ನಡದ ಆರತಿ ಎನ್ನುವಂಥ ಒಂದು ಪರಿಕಲ್ಪನೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಸರ್ ಅವ್ರದ್ದು. ಹಾಗಾಗಿ ಈ ಕಾರ್ಯಕ್ರಮವನ್ನು ಏಕಕಾಲದಲ್ಲಿ 75 ಸ್ಥಳಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಆ 75 ಸ್ಥಳಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಸ್ಥಳಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಭಾರತಕ್ಕೆ ಸ್ವತಂತ್ರ ಸಂದು 75 ವರ್ಷಗಳು ತಲುಪಿದ ಹಿನ್ನೆಲೆಯಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರ ಹಿನ್ನೆಲೆಯಲ್ಲಿ ಇವತ್ತು 75 ಸ್ಥಳಗಳಲ್ಲಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮದೇ ಆಗಿರುವಂಥ ಕೊಡುಗೆಯನ್ನು ನೀಡಿರುವಂತಹ ಸ್ಥಳಗಳನ್ನು ಮತ್ತು ಮಹಾಪುರುಷರನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ. ನಮಗೆಲ್ಲ ಗೊತ್ತಿದ್ದಂಗೆ ಈಗ ಸಾಕಷ್ಟು ಗಣ್ಯರು ಕೂಡ ಮಾತನಾಡಿದರು. ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗೆ ಕೇವಲ ಬೇಕು ಅಂದಾಗ ಸಿಕ್ಕಂಥ ಒಂದು ಅಂಶ ಅಲ್ಲ. ಅದರ ಹಿಂದೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರ ಒಂದು ಹೋರಾಟ ಇದೆ, ತ್ಯಾಗ ಇದೆ, ಬಲಿದಾನ ಇದೆ. ಅವರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಇವತ್ತು ಸಂತೋಷವಾಗಿ ಇದ್ದೇವೆ. ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಆ ಹೋರಾಟಗಾರರ ಅವರ ಒಂದು ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೂಲಕ
ದೇಶದ ಬಗ್ಗೆ ಅಪಾರವಾದಂಥ ಗೌರವವನ್ನು ನಾವು ನಿಜವಾಗಲೂ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇಂದಿನ ಪೀಳಿಗೆ ಮಕ್ಕಳಿಗೆ ದೇಶದ ಬಗ್ಗೆ ಗೌರವ ಹೆಚ್ಚುವಂಥ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ಮಹತ್ವ, ಸ್ವಾತಂತ್ರ್ಯಕ್ಕೆ ಹೋರಾಡಿದ ಆ ಮಹನೀಯರ ಬಗ್ಗೆ ತಿಳಿಸಿಕೊಡುವಂಥ ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ. ಜೀವನದ ಮೌಲ್ಯಗಳು, ನೈತಿಕ ಮೌಲ್ಯಗಳು ಇದ್ದಾಗ ಮಾತ್ರ ದೇಶದ ಬಗ್ಗೆ ಅಪಾರವಾದಂಥ ಗೌರವ ಬರಬೇಕು. ದೇಶ ನನ್ನದು ಅನ್ನುವಂಥ ಭಾವ ನಮ್ಮಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ನಾವು ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಮಾನ್ಯ ಶಾಸಕರು ಇಬ್ಬರೂ ಕೂಡ ವಿಧಾನಸಭೆ ಶಾಸಕರು ಹಾಗೂ ವಿಧಾನ ಪರಿಷತ್ತಿನ ಶಾಸಕರು ಹಾಗೂ ಅಧ್ಯಕ್ಷರು ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಸಾಕಷ್ಟು ಸಮಯ ಆಗಿದೆ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗಿರೋದ್ರಿಂದ ಎಲ್ಲರೂ ಕೂಡ ನಮ್ಮ ಮೂಲಕ ಈ ಸಮಾಜದ ಬಗ್ಗೆ, ಈ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಅಪಾರವಾದಂಥ ಅಭಿಮಾನ, ಪ್ರೀತಿಯನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ. ನಮ್ಮ ದೇಶಕ್ಕೆ ನಾವು ಕೂಡ ನಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸುವುದರೊಂದಿಗೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದವರು ಡಾಕ್ಟರ್ ಕುಮಾರ್ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಮತ್ತೋರ್ವ ಮುಖ್ಯ ಅತಿಥಿಗಳಲ್ಲಿ ಮತ್ತೋರ್ವರು ಶ್ರೀಯುತ ಸನ್ಮಾನ್ಯ ಶ್ರೀ ಧನಂಜಯ ಕುಂಬ್ಳೆ ಅವರು, ಅಧ್ಯಕ್ಷರು ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್. ಹಲವು ದಿನಗಳೊಂದಿಗೆ ನಮ್ಮೊಂದಿಗೆ ಸೇರಿಕೊಂಡು ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾದಂಥ ಧನಂಜಯ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ತೇವೆ. ತಾಯಿ ಭಾರತೀಯ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಈ ನಾಡನ್ನು ಮುನ್ನಡೆಸುತ್ತಿರುವ ಸನ್ಮನಸ್ಸಿನ ಎಲ್ಲ ಮುಖಂಡರೇ ಹಾಗೂ ಆಡಳಿತದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರೇ, ನಾವೆಲ್ಲ ಭಾರತೀಯರು ಅಂತ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಎಲ್ಲ ಸಹೃದಯ ಬಂಧುಗಳೇ, ತಮಗೆ ನಮಸ್ಕಾರ. ಹೆಚ್ಚು ಮಾತಾಡೋದಿಲ್ಲ, 5 ನಿಮಿಷದಲ್ಲಿ ಮುಗಿಸ್ತೇನೆ. ಭಾರತ, ಈಗಾಗಲೇ ನಮ್ಮ ವೇದಿಕೆಯಲ್ಲಿರುವ ಹಿರಿಯರೆಲ್ಲ ಅದನ್ನು ಪ್ರಸ್ತಾಪ ಮಾಡಿದರು. ಭಾರತ ಎನ್ನುವುದು ನಮಗೊಂದು ಶಬ್ದ ಅಲ್ಲ, ಅದೊಂದು ಭಾವ ಅಂತ. ನಾನೊಬ್ಬ ಭಾರತೀಯ ಎಂದಾಗ ನನಗೆ ನನ್ನ ಜಾತಿ ಮರ್ತೋಗುತ್ತೆ. ನಾನು ಬ್ರಾಹ್ಮಣನೋ, ನಾನು ಬಂಟನೋ, ನಾನು ಬಿಲ್ಲವನೋ, ನಾನು ಗೌಡನೋ, ನಾನು ದಲಿತನೋ ಮರ್ತೋಗುತ್ತೆ. ನಾನೊಬ್ಬ ಭಾರತೀಯ ಅಂದಾಗ ನನಗೆ ನನ್ನ ಧರ್ಮ ಹಿನ್ನೆಲೆಗೆ ಸೇರೀತದೆ. ನಾನೊಬ್ಬ ಹಿಂದೂ, ನಾನೊಬ್ಬ ಮುಸ್ಲಿಂ, ನಾನೊಬ್ಬ ಕ್ರೈಸ್ತ, ನಾನೊಬ್ಬ ಜೈನ, ನಾನೊಬ್ಬ ಸಿಖ್, ಇದೆಲ್ಲ ಇದೆ ನಮ್ಮ ಒಳಗಡೆ. ನಾನೊಬ್ಬ ಭಾರತೀಯ ಅಂದಾಗ ನಾನೊಬ್ಬ ತುಳುವ, ನಾನೊಬ್ಬ ಕನ್ನಡಿಗ, ನಾನೊಬ್ಬ ತಮಿಳ, ನಾನೊಬ್ಬ ಮಲಯಾಳಿ ಮರ್ತೋಗುತ್ತೆ ಅಂತ. ಅಂದರೆ ಒಂದು ಭಾರತ ಎನ್ನುವ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಎಲ್ಲ ಅಸ್ಮಿತೆಗಳನ್ನು ಮೀರಿಯೂ ನಾವು ಒಂದು ಅನ್ನಿಸ್ತಕ್ಕಂಥ ಒಂದು ಏಕತೆಯ ಭಾವವನ್ನು ಸೃಷ್ಟಿ ಮಾಡುವ ಶಕ್ತಿ ಇದೆ ಅಂತ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮಲ್ಲಿ ಜಾತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ, ಧರ್ಮಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ, ಇರ್ತದೆ. ಆದರೆ ನಾವು ದೇಶ ಅಂತ ಬಂದಾಗ, ಭಾರತ ಅಂತ ಬಂದಾಗ ಇವುಗಳನ್ನು ಮೀರುವುದನ್ನು ಕಲಿಬೇಕು ಮತ್ತು ಅದು ಮೀರಲೇಬೇಕಾದಂಥ ಅಗತ್ಯ ಇದೆ. ಮಹಾಭಾರತದಲ್ಲಿ ಒಂದು ಸೊಗಸಾದ ಪುಟ್ಟ ಕಥೆ ಇದೆ. ಏನಂದರೆ, ಪಾಂಡವರು ಕಾಡಿನಲ್ಲಿದ್ದಾರೆ, ಅವ್ರಿಗೆ ಹೇಗೆ ಕಷ್ಟಪಡ್ತಾ ಇದ್ದಾರೆ ಅಂತ ನೋಡಬೇಕು ಅಂತ ಈ ದುರ್ಯೋಧನಿಗೆ ಒಂದು ವಿಕೃತ ಆಸೆ ಆಗತ್ತೆ. ಕಾಡಿನಲ್ಲಿದ್ದಾರಲ್ಲ, ಹೇಗೆ ಕಷ್ಟಪಡ್ತಾರೆ ಅಂತ. ಹಾಗೆ ತನ್ನ ಹೆಂಡತಿ, ತನ್ನ ಪರಿವಾರ, ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನೆಲ್ಲ ಕರ್ಕೊಂಡು ಅವ ಹೋಗ್ತಾನೆ. ಹೋಗಿ ಇನ್ನೇನೋ ಪಾಂಡವರಿದ್ದ ಅವರು ಕಷ್ಟದಲ್ಲಿ ಕಾಡಿನ ನಡುವೆ ಕುಟೀರದಲ್ಲಿ ಕಷ್ಟಪಟ್ಟು ಬದುಕ್ತಾ ಇರುವ ಜಾಗಕ್ಕೆ ತಲುಪಬೇಕು. ಅಷ್ಟೊತ್ತಿಗೆ ಯಾರೋ ಒಬ್ಬ ಗಂಧರ್ವ ಬಂದು ಇವನನ್ನು ಹಗ್ಗದಲ್ಲಿ ಕಟ್ಟಾಕಿ ಎಳ್ಕೊಂಡು ಹೋಗ್ತಾನೆ. ಕರ್ಣ, ಭೀಷ್ಮಾದಿಗಳು ಕಣ್ಣು ಬಿಟ್ಟು ನೋಡಿದಲ್ಲೇ ಬಾಕಿ, ಏನು ಮಾಡೋದು ಅಂತ ಗೊತ್ತಾಗದು. ಅಷ್ಟೊತ್ತಿಗೆ ಕೌರವನ ದುರ್ಯೋಧನ ಮಡದಿ ಹೋಗಿ ಧರ್ಮರಾಯನ ಪಾದಗಳಿಗೆ ಬಿದ್ದು, ತಪ್ಪಾಯಿತು ನಮ್ಮಿಂದ, ನಮ್ಮನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾಳೆ. ಆಗ ಅರ್ಜುನ ಮತ್ತು ಭೀಮ ಹೇಳ್ತಾರೆ, ಹಾಗೆ ಆಗಬೇಕು ಅವನಿಗೆ, ನಮ್ಮ ಕಷ್ಟ ನೋಡಲಿಕ್ಕೆ ಬಂದದಲ್ಲ, ಹಾಗೆ ಆಗಬೇಕು ಅವನಿಗೆ ಅಂತ. ಆಗ ಧರ್ಮರಾಯ ಒಂದು ಭಾಳ ಒಳ್ಳೆಯ ಮೌಲ್ಯ ಹೇಳ್ತಾನೆ, ಅದು ಈ ದೇಶದ ಮೌಲ್ಯ ಅಂತ. ಹೊರಗಿನವರು ನಾವಿರುವಾಗ ನಾವು ಪಾಂಡವರು, ಅವರು ಕೌರವರು. ಆದರೆ ಹೊರಗಿನ ಆಕ್ರಮಣ ಆದಾಗ 150 ಅಲ್ಲವೇ ನಾವು 100 ಜನ ಮತ್ತು 5 ಜನ ಅಲ್ಲ, ನಾವು 150 ಅಂತ. ಅದರಿಂದ ನಮ್ಮ ದೇಶದ
ಕಾವ್ಯಗಳು, ಮಹಾಕಾವ್ಯಗಳಿರ್ಬೋದು, ನಮ್ಮ ದೇಶದ ಪುರಾಣ ಇರ್ಬೋದು, ನಮ್ಮ ದೇಶದ ಯಾವ ಪರಂಪರೆ ಇದೆ ಅದು ನಮ್ಮ ಒಳಗಿರತಕ್ಕಂಥ ಏನು ನಮ್ಮ ಅಸ್ಮಿತೆಗಳಿವೆ, ನಮ್ಮ ಜಾತಿಯ, ನಮ್ಮ ಧರ್ಮದ, ನಮ್ಮ ಭಾಷೆಯ, ನಮ್ಮ ಗಡಿಯ ಬೇರೆ ಬೇರೆ ಏನು ಐಡೆಂಟಿಟಿಗಳಿವೆ ಅವುಗಳನ್ನೆಲ್ಲ ಮೀರಿದ ಒಂದು ಪವಿತ್ರವಾದ ಒಂದು ಅಸ್ಮಿತೆ ಯಾವುದು ಅಂದರೆ ಅದು ನಾನೊಬ್ಬ ಭಾರತೀಯ ಎನ್ನುವುದು. ಆ ಹೆಮ್ಮೆಯಿಂದ ನಾವಿವತ್ತು ಈ ವೇದಿಕೆಯಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದು ನಿರಂತರವಾಗಿ ಈ ನಾಡಿನ ಮಣ್ಣಿನ ಗುಣವಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇನ್ನು ಭಾರತ ಅದು ಭಾವ ರಾಗ ತಾಳ ಅಂತ ನಮ್ಮವರು. ಈ ದೇಶಕ್ಕೊಂದು ಭಾವನೆ ಇದೆ. ಅದೇನೆಂದರೆ ಈಗಾಗಲೇ ಹೇಳಿದರು ನಮ್ಮ ಹಿರಿಯರು, ಈ ಜಗತ್ತಿನ ಯಾವೆಡೆಯಲ್ಲಿ ಒಳ್ಳೆದಿದ್ರೂ ಕೂಡ ಅದು ಇಲ್ಲಿಗೆ ಹರಿದು ಬರಲಿ ಅಂತ. ಒಳ್ಳೆಯದೆಲ್ಲ ನಮ್ಮೆಡೆಗೆ ಹರಿದು ಬರಲಿ ಎನ್ನುವ ಭಾವ ಈ ದೇಶದ ಭಾವ. ಈ ದೇಶಕ್ಕೊಂದು ರಾಗ ಇದೆ, ಅದು ಯಾವುದಂದರೆ ಒಂದೇ ಮಾತರಂ ಎನ್ನುವ ಭಾವ ಇದೆಯಲ್ಲ, ಅದು ಆ ರಾಗ ಅದು ನಮ್ಮ ಈ ಜನರ ನಾಡಿಗಳಲ್ಲಿದೆ. ಈ ದೇಶಕ್ಕೊಂದು ತಾಳ ಇದೆ, ಅದು ಪ್ರಜಾಪ್ರಭುತ್ವದ ತಾಳ. ಆದ್ದರಿಂದ ಈ ಒಳ್ಳೆಯದನ್ನು ಸ್ವೀಕರಿಸುವ, ತಾಯಿ ಭಾರತಿಗೆ ನಮಿಸುವ ಮತ್ತು ನಾವೆಲ್ಲ ಪ್ರಜಾಪ್ರಭುತ್ವ ದೇಶದ ಪ್ರತಿನಿಧಿಗಳು ಎಂದು ಭಾವಿಸುವ ಒಂದು ಭಾವನೆ ಇದೆಯಲ್ಲ, ಇದು ಭಾರತ ಎನ್ನುವ ಶಬ್ದದ ನಡುವೆ ಇರುವಂಥದ್ದು. ಅದನ್ನು ನಾವು ಆವಾಹಿಸಿಕೊಳ್ಬೇಕಂತ ಅಗತ್ಯ ಇದೆ. ಇವತ್ತು ರಾಣಿ ಅಬ್ಬಕ್ಕನಿಗಂತೂ ಖಂಡಿತ ಖುಷಿಯಾಗಿರುತ್ತೆ. ಯಾಕಂದರೆ ಬಹುಸಂಖ್ಯೆಯಲ್ಲಿ ನೀವು ಮಹಿಳೆಯರು ಸೇರಿದ್ದೀರಿ. ಮಹಿಳೆಯರು ಅವರ ಕುಟುಂಬವನ್ನು ಮುನ್ನಡೆಸತಕ್ಕಂಥ ಮಾತೆಯರು ನೀವೆಲ್ಲ. ನಿಮ್ಮ ಮನೆಯಲ್ಲಿ ನೀವು ಭಕ್ತಿಯ ಭಾವವನ್ನು ಇಟ್ಟುಕೊಂಡ್ರೆ ಅದು ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ಆ ಮೂಲಕ ಈ ದೇಶದ ಪರಂಪರೆಗೆ ಮುಂದಿನ ಏನು ದಿನಗಳಿವೆ ಅದನ್ನು ಬೆಳಗಬಲ್ಲಂಥ ಒಂದು ಶಕ್ತಿ ನಿಮ್ಮ ಕೈಯಲ್ಲಿದೆ. ರಾಣಿ ಅಬ್ಬಕ್ಕ ಅದಕ್ಕೊಂದು ರೂಪಕ ಅಂತ. ಪೋರ್ಚುಗೀಸರು ಬಂದು ಅವರ ಮೊದಲೇ ಗೋವಾಕ್ಕೆ ಬಂದಾಗಿತ್ತು. ಗೋವಾದಲ್ಲಿ ಆಕ್ರಮಿಸಿ ಆಗಿತ್ತು. ನೀವು ಗೋಪಾಲಕೃಷ್ಣ ಪೈಗಳ ಸ್ವಪ್ನ ಸಾರಸ್ವತ ಓದಿದರೆ ಗೊತ್ತಾಗುತ್ತೆ ಏನು ಆ ಪೋರ್ಚುಗೀಸರು ಬಂದು ಅಲ್ಲಿ ನೆಲೆಯೂರಿದ ಬಳಿಕ ಅವರು ಇಡೀ ಮತಾಂತರದ ಕ್ರಿಯೆಗಳನ್ನು ಮಾಡ್ತಾ ಅಲ್ಲಿದ್ದವರೆಲ್ಲ ಓಡಿಕೊಂಡು ಈ ಕಡೆ ಬಂದಿದ್ದಾರೆ. ನಮ್ಮಲ್ಲಿ ಇಲ್ಲಿರತಕ್ಕಂಥ ಸ್ವಪ್ನ ಸಾರಸ್ವತ ಜನಾಂಗದ ಕೊಂಕಣಿಗರು ಎಲ್ಲ ಆ ಕಡೆಯಿಂದ ಈ ಕಡೆಗೆ ಬಂದವರು. ತಮ್ಮ ದೇವರು ಬದುಕಿದ್ರೆ ಸಾಕು ಅಂತ ತಮ್ಮ ದೇವರು ತಮ್ಮ ಕುಟುಂಬವನ್ನು ಇಟ್ಟುಕೊಂಡು ಆ ಊರು ಬಿಟ್ಟು ಬಂದರು. ಅದೇ ಪರಿಸ್ಥಿತಿ ಉಳ್ಳಾಲದ ನಮಗೂ ಆಗ್ತಿತ್ತು. ನಾವೊಂದು ಯೋಚನೆ ಮಾಡಬೇಕು. ರಾಣಿ ಅಬ್ಬಕ್ಕ ಪೋರ್ಚುಗೀಸರು ಬಂದು ನಮ್ಮ ಕರಾವಳಿ ಈ ಭಾಗವನ್ನು ಆವರಿಸಿಕೊಂಡಾಗ ಪ್ರಬಲವಾಗಿ ತಡೆಯೊಡ್ಡದೇ ಇದ್ದಿದ್ರೆ, ತಾವು ಬ್ರಿಟಿಷರು ಹೊರಗಿನ ವಿದೇಶಿಯರು ಬರೀತಾರೆ, ಅವರು ಹೊರಗಡೆಯಿಂದ ಬರುವಾಗ ತಮ್ಮ ಗದ್ದೆಗಳಲ್ಲಿ ನೇಜಿ ನೆಡ್ತಾ ಇದ್ದಂಥ ಸ್ವಾಭಿಮಾನಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ದಂಡು ಕೊಟ್ಟು ಈ ಮಣ್ಣಿನಲ್ಲಿ ಪೋರ್ಚುಗೀಸರಿಗೆ ಅವಕಾಶ ಕೊಡದೆ ಹೋದ್ಲಲ್ಲ. ಅದರಿಂದಾಗಿ ನಾವು ಇವತ್ತು ಈ ಊರು ಬಿಟ್ಟು, ನಾವು ತುಳುವರು ಈ ಊರು ಬಿಟ್ಟು ಎಲ್ಲೆಲ್ಲೋ ಅಲೆಮಾರಿಗಳಾಗಿ ಬದುಕದ ಹಾಗೆ ಆಗಿದೆಯಲ್ಲ, ಅದಕ್ಕೆ ರಾಣಿ ಅಬ್ಬಕ್ಕನನ್ನು ನಾವಿಲ್ಲಿ ನೆನಪು ಮಾಡಬೇಕು. ಇವತ್ತು ನಾವು ಈ ದೇಶದಲ್ಲಿ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಗೆ ಕೊಟ್ಟಿದ್ದಾರೆ. ಅಮೃತ ಭಾರತಿಗೆ. ಅಮೃತ ಚೆನ್ನಾಗಿದೆ, ನಾಶ ಇಲ್ಲ, ಅಮೃತ ಅಲ್ಲ, ಅಮೃತ ಅದು ಶಾಶ್ವತವಾದದ್ದು ಅಂತ. ಅಮೃತ ಭಾರತಿಗೆ ಕನ್ನಡದ ಆರತಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾವೇನೋ ಈ ದೇಶ ಸ್ವಾತಂತ್ರ್ಯದ ಹೋರಾಟ ಯಾರೋ ಕೆಲವು ವ್ಯಕ್ತಿಗಳು ಯಾವುದೋ ಕೆಲವು ಘಟನೆಗಳಿಗೆ ಮಾತ್ರ ಕೇಂದ್ರೀಕರಿಸಿ ನಾವು ಈವರೆಗೆ ನಾವು ತಿಳ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಹೋರಾಟವನ್ನು. ಹಾಗಲ್ಲ, ನಮ್ಮ ಊರುಗಳಲ್ಲಿಯೂ ಸ್ವಾತಂತ್ರ್ಯದ ಹೋರಾಟದ ಕಹಳೆ ಮೊಳಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಇಂಥದ್ದೊಂದು ಕಾರ್ಯಕ್ರಮ ಆಗುವಾಗ ಮೊನ್ನೆಯಿಂದ ನಾವು ಹುಡುಕ್ತಾ ಇದ್ದೆವು, ಈ ಭಾಗದಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಹೀಗೆ ಹುಡುಕಿ ನಮ್ಮ ಊರಿನಲ್ಲಿರತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸುವ ಒಂದು ಪ್ರಯತ್ನ ಇದೆಯಲ್ಲ, ಇದು ನಿಜಕ್ಕೂ ಸರ್ಕಾರದ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಅದಕ್ಕೆ ನಾವು ಶಹಬಾಸ್ಗಿರಿ ಹೇಳಬೇಕು. ಈ ಊರು ಅದೆಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಅದ್ಭುತವಾಗಿ ಹೋರಾಡದೇ ಇರ್ಬೋದು, ಆದರೆ ಎಲ್ಲೋ ಉಪ್ಪಿನ ಸತ್ಯಾಗ್ರಹ ಆದಾಗ, ಹೋಮ್ರು ಸತ್ಯಾಗ್ರಹ ಆದಾಗ ಈ ಭಾಗದ ಜನ ಉಲ್ಲೇಖಗಳು ಸಿಗ್ತವೆ. 159 ಜನ ಜೈಲಿಗೆ ಹೋಗಿದ್ದಾರೆ ಒಂದೇ ವರ್ಷ ಸ್ವಾತಂತ್ರ್ಯ ಹೋರಾಟ ಮಾಡಿ. ಅಂಥ ಅದ್ಭುತಗಳನ್ನು ಸಾಧಿಸಿದ ನಾಡು ಇದು. ಕುದ್ಮಲ್ ರಂಗರಾಯರು ಗಾಂಧೀಜಿಯವರು ದಲಿತೋದ್ಧಾರದ ಕಾರ್ಯಕ್ರಮಗಳನ್ನು ಮಾಡುವುದಕ್ಕಿಂತ ಮೊದಲೇ ಈ ಮಣ್ಣಿನಲ್ಲಿ ದಲಿತರ ಉದ್ಧಾರಕ್ಕಾಗಿ ಹೋರಾಟ ಮಾಡಿದ ಕುದ್ಮಲ್ ರಂಗರಾಯರಿದ್ದಾರೆ. ಯಾವತ್ತೂ ಒಬ್ಬ ದಲಿತ ಒಂದು ಉದ್ಯೋಗಿಯಾಗಿ ಅವನ ಕಾರು ಬಿರ್ರನೆ ಹಾರಿ ಹೋಗುವಾಗ ಅದರಿಂದ ಹಾರಿ ಬಂದ ಧೂಳೊಂದು ನನ್ನ ಶಿರಸ್ಸಿಗೆ ಬಂದಾಗ ನಾನು ಧನ್ಯ ಅಂತ ಹೇಳಿದ ಕುದ್ಮಲ್ ರಂಗರಾಯರು ಈ ಮಣ್ಣಿನವರು. ಕಾರ್ನಾಡ್ ಸದಾಶಿವರಾಯರು ಎಂಥ ಅದ್ಭುತ ಶ್ರೀಮಂತ ಆಗಿದ್ರು. ಎಲ್ಲವನ್ನು ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತ್ಯಾಗ ಮಾಡಿ ಕೊನೆಗೆ ಏನೂ ಇಲ್ಲದೆ ಬಾಡಿಗೆ ಮನೆಯಲ್ಲಿ ತಮ್ಮ ಬದುಕಿನ ದಿನಗಳನ್ನು ಕಳೆದರು. ಅವರು ಗಾಂಧೀಜಿಯವರು ಕೇಂದ್ರ ಮೈದಾನಕ್ಕೆ ಬಂದಿದ್ದಂಥ ದಿನಗಳ ನಾವು ಓದಿದ ಚರಿತ್ರೆ ಇದೆಲ್ಲ. ಮೈದಾನಕ್ಕೆ ಬಂದಿದ್ದಾಗ ಅವರ ಮಕ್ಕಳು ತಾವು ತಮ್ಮ ಕೈಯಲ್ಲಿದ್ದಂಥ ಬಿಡಿ ಕಾಸು ಏನುಂಟು ಅದನ್ನು ಕೊಟ್ಟರು.
ಅವರ ಜೊತೆಗೆ ಮಹಿಳೆಯರು ಧಾರಾಕಾರವಾಗಿ ಸಾಲು ಸಾಲಾಗಿ ನಿಂತು ತಾವು ಹಾಕಿಕೊಂಡಿದ್ದಂಥ ಬಳೆಯನ್ನು, ಚಿನ್ನದ ಬಳೆಯನ್ನು, ಚಿನ್ನದ ಉಂಗುರವನ್ನು, ತಾವು ಸಂಗ್ರಹಿಸಿಟ್ಟಿರತಕ್ಕಂಥ ಹಣದ ಅಲ್ಪ ಸ್ವಲ್ಪ ಹಣವನ್ನು ಗಾಂಧೀಜಿಯವರಿಗೆ ಕೊಟ್ಟು, ಆಗ ಇವರು ತಿಲಕರ ಸ್ವರಾಜ್ ಫಂಡಿಗಾಗಿ ಸಂಗ್ರಹ ಮಾಡೋದಕ್ಕಾಗಿ ಮಂಗಳೂರಿಗೆ ಬಂದಿದ್ದು. ಹಾಗೆ ಕೊಟ್ಟಿರತಕ್ಕಂಥ ಮಣ್ಣು ಇದು ಅಂತ. ನಾವಿವತ್ತು ಸ್ವಾತಂತ್ರ್ಯದ ಹಬ್ಬವನ್ನು ಆಚರಿಸಬೇಕಿದ್ರು ಕೂಡ ಫಂಡ್ ಎಷ್ಟು ಅಂತ ಕೇಳುವ ಕಾಲಕ್ಕೆ ಬಂದಿದ್ದೇವೆ. ಹಾಗಾಗಬಾರದು ಅಂತ. ಇದು ಒಂದು ಆರಂಭ ಆಗಬೇಕು. ನಮ್ಮ ಊರುಗಳಲ್ಲಿ ಸಾಧ್ಯ ಆದರೆ ನೀವು ಒಬ್ಬರಿಂದ ತಗೋಬೇಡಿ. ಒಬ್ಬರು ಲಕ್ಷಗಟ್ಟಲೆ ಕೊಡುವ ದಾನಿಗಳು ನಿಮಗೆ ಸಿಗ್ತಾರೆ, ಒಂದು ಕಾರ್ಯಕ್ರಮ ಮಾಡ್ಬೋದು. ಹಾಗಲ್ಲ, 10 ರೂಪಾಯಿಯನ್ನು ನಿಮ್ಮ ಊರಿನ ಮನೆಗಳಿಂದ ಸಂಗ್ರಹಿಸಿ ನಿಮ್ಮ ಊರುಗಳಲ್ಲಿ ಈ ಅಮೃತ ಭಾರತಿಗೆ ಕನ್ನಡ ಧಾರತಿ ಎನ್ನುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡುವಂತಾದರೆ ಈ ಕಾರ್ಯಕ್ರಮಕ್ಕೆ ನಿಜವಾದ ಸಾರ್ಥಕತೆ ಬರ್ತದೆ. ನಾವೆಲ್ಲ ಭಾರತೀಯರು ಅಂತ ಹೆಮ್ಮೆಯಿಂದ ಬದುಕೋಣ. ನಾವೆಲ್ಲ ಭಾರತೀಯರು ಎನ್ನುವ ಅಭಿಮಾನದಿಂದ ನಾವು ಬದುಕೋಣ. ಈ ಕಾರ್ಯಕ್ರಮವನ್ನು ಸಂಘಟಿಸಿರುವ ಬಹಳ ಮುಖ್ಯವಾಗಿ ಬಹಳ ಪ್ರೀತಿಯಿಂದ, ಇದು ಕಾಟಾಚಾರ ಆಗಬಾರದು ಅಂತ ಗ್ರಹಿಸಿ ಬಹಳ ಪ್ರೀತಿಯಿಂದ ಇಲ್ಲಿನ ಆಡಳಿತ ಮತ್ತು ಇಲ್ಲಿನ ಯಾರು ಜನಪ್ರತಿನಿಧಿಗಳಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಲ್ಲ, ನಿಮಗೆ ಮತ್ತೊಮ್ಮೆ ವಂದನೆಗಳನ್ನು ಸಮರ್ಪಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅದ್ಭುತವಾದ ಮಾತುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದ ವೈಶಿಷ್ಟ್ಯದ ಬಗ್ಗೆ ಮಾತನಾಡಿದಿರಿ. ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ, ತಮಗೆ ಹೃತ್ಪೂರ್ವಕ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಸಂಕಲ್ಪ ವಿಧಿ ಬೋಧನೆ ಮಾನ್ಯ ಪ್ರಶಾಂತ್ ಕುಮಾರ್ ಅವರು, ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಾನ್ಯ ಪ್ರಶಾಂತ್ ಕುಮಾರ್ ಅವರು ನಮಗೆಲ್ಲರಿಗೂ ಕೂಡ ಸಂಕಲ್ಪ ವಿಧಿಯನ್ನು ಬೋಧನೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಾವೆಲ್ಲರೂ ಅತ್ಯಂತ ಶ್ರದ್ಧೆ ಬದ್ಧತೆಯಿಂದ ಕೈಗೊಳ್ಳಬೇಕಾದಂಥ ಸಂಕಲ್ಪ. ಎಲ್ಲರೂ ಎದ್ದು ನಿಂತು ಬಲಗೈಯನ್ನು ಮುಂದಕ್ಕೆ ಚಾಚಿ, ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ವೀರರ ತ್ಯಾಗ ಬಲಿದಾನಗಳನ್ನು ಹೆಮ್ಮೆಯಿಂದ ಸ್ಮರಿಸುತ್ತೇನೆ. ಅಮಿತ ದೇಶಭಕ್ತಿಯ ಈ ಎಲ್ಲ ಮಹನೀಯರ ಪ್ರೇರಣಾದಾಯಿ ಜೀವನಗಾಥೆಯನ್ನು ಮನೆಗಳಿಗೆ ಮನಗಳಿಗೆ ತಲುಪಿಸುತ್ತೇನೆ. ಇವರೆಲ್ಲರ ಹೋರಾಟದ ಫಲವಾಗಿ ದೊರೆತಿರುವ ಈ ದೇಶದ ಸ್ವಾತಂತ್ರ್ಯವನ್ನು ಹಾಗೂ ಸಾರ್ವಭೌಮತ್ವವನ್ನು ಕಾಪಾಡುವ ನಿಟ್ಟಿನಲ್ಲಿ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ. ನಾಡಿನ ಸ್ವಾತಂತ್ರ್ಯ ಹೋರಾಟದ ಆಶಯಗಳು ಸಾರ್ಥಕವಾಗುವ ರೀತಿಯಲ್ಲಿ ಸಮಾಜದ ಒಳಿತಿಗಾಗಿ, ರಾಷ್ಟ್ರದ ರಕ್ಷಣೆಗಾಗಿ ಕಟಿಬದ್ಧನಾಗಿರುತ್ತೇನೆಂದು ಸಂಕಲ್ಪ ಮಾಡುತ್ತೇನೆ. ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರೇ. ಎಲ್ಲರಿಗೂ ಸಂಕಲ್ಪ ವಿಧಿ ಬೋಧನೆಯನ್ನು ಮಾಡಿದಿರಿ, ನಿಮಗೆ ವಂದನೆಗಳು. ನಮ್ಮ ಕಾರ್ಯಕ್ರಮದ ರೂವಾರಿಗಳು ಕೂಡ ಹೌದು. ಕಾರ್ಯಕ್ರಮದ ಮುಂದಕ್ಕೆ ಮಾನ್ಯ ಪೌರ ಆಯುಕ್ತರು, ತಮಗೆಲ್ಲ ಗೊತ್ತಿರುವ ಹಾಗೆ ಹಲವಾರು ದಿನಗಳಿಂದ ಈ ಕಾರ್ಯಕ್ರಮ ಹಿಂದೆ ದುಡಿತಾ ಬಂದವರು ನಮ್ಮ ರಾಯಪ್ಪ ಅವರು, ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಅಮೃತ ಬಾರಿಗೆ ಕನ್ನಡದ ಆರತಿ ಎಂಬ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯಶಸ್ವಿಗೊಳಿಸಿದಂಥ ಮಾನ್ಯ ಗೌರವಾನ್ವಿತ UT ಖಾದರ್ ಮಾನ್ಯ ಶಾಸಕರು ಉಳ್ಳಾಳ ಕ್ಷೇತ್ರವರಿಗೆ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾನ್ಯ ಶ್ರೀಮತಿ ಚಿತ್ರಕಲಾ ಕೆ ಇವರು, ಉಳ್ಳಾಳ ನಗರಸಭೆ ಇವರಿಗೆ ಸಮಿತಿಯ ಪರವಾಗಿ ವಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಕೆ ಪ್ರತಾಪ್ ನಾಯ್ಕ ಶಾಸಕರು, ವಿಧಾನ ಪರಿಷತ್ತು ಇವರಿಗೂ ಸಹ ಸಮಿತಿಯ ಪರವಾಗಿ ವಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಸಂತೋಷ್ ಕುಮಾರ್ ಬೋಳಿಯಾರ್ ಅಧ್ಯಕ್ಷರು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಬೆಂಗಳೂರು ಇವರಿಗೆ ಸಮೇತ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಕೆ ರವೀಂದ್ರ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರಿಗೂ ಸಹಿತ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತು ಇವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ವಂದನೆ ಸಲ್ಲಿಸುತ್ತೇನೆ. ನಮ್ಮ ಅಧಿಕಾರಿ ವರ್ಗದವರು ಸಹ ನಾವು ಸಮಿತಿಯ ಪರವಾಗಿ ಬಂದಂಥ ಎಲ್ಲ ನಾಗರಿಕರು, ಸಂಘ ಸಂಸ್ಥೆಗಳು ಮತ್ತು ಪತ್ರಿಕಾ ಪ್ರತಿನಿಧಿಗಳಿಗೆ ಸಹ ನಾನು ವಂದನೆ ಅದೇ ರೀತಿಯಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾ ತಂಡಗಳಿಗೂ, ಹಬ್ಬಕ ಸಮಿತಿ ಅಧ್ಯಕ್ಷರಿಗೂ, ಸಮಿತಿ ಎಲ್ಲ ಸದಸ್ಯರಿಗೂ ನಾನು ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ
ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದಂಥ ಎಲ್ಲ ಉಳ್ಳಾಳ ನಗರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಉಳ್ಳಾಳ ಇತರ ಭಾಗಗಳಿಂದ ಬರುವಂಥ ಪುರಸಭೆ, ಕೋಟೆಕಾರ ಸದಸ್ಯರುಗಳಿಗೆ ಮತ್ತು ಸೋಮೇಶ್ವರ ಎಲ್ಲ ಸದಸ್ಯರುಗಳಿಗೆ, ಉಳ್ಳಾಳ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಸಹ ನಾನು ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಸಭೆಗೆ ಕೊಟ್ಟಂಥ ಈ ಕುಲಾಲ್ ಹಾಲಿನ ಸಭಾಭವನದ ಮಾಲೀಕರು, ವ್ಯವಸ್ಥಾಪಕರಿಗೂ ಮತ್ತು ಸೌಂಡ್ ಸಿಸ್ಟಮ್ ಇಲ್ಲಿ ಅಂತ ವ್ಯವಸ್ಥೆ ಮಾಡಿದಂಥ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ, ಈ ಸಭೆಯ ನಂತರ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಊಟವನ್ನು ಮಾಡಿ ಹೋಗಬೇಕೆಂಬ ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ, ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಈ ಒಂದು ಧನ್ಯವಾದ ಸಮರ್ಪಣೆ ಮಾಡಿದಂತಹ ಅವರಿಗೆ ವಂದನೆಗಳು. ಇದೀಗ ರಾಷ್ಟ್ರಗೀತೆ, ಈಗಾಗಲೇ ಊಟ ಇದೆ, ತದನಂತರ ಎಲ್ಲರೂ ಊಟ ಮಾಡಿ ಹೋಗಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಇವತ್ತಿನ ನೇರ ಪ್ರಸಾರವನ್ನು ಮಾಡುತ್ತಾ ಇರುವಂಥ ಹೊಸಕೂರಲ್ ಬಳಗ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇದೀಗ ರಾಷ್ಟ್ರಗೀತೆ ಸಾವಧಾನ್, ಎಲ್ಲರೂ ಒಟ್ಟಿಗೆ ಹಾಡೋಣ. ರಾಷ್ಟ್ರಗೀತೆ ಶುರು ಕರ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿದಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ तब शुभ आशीष मागे, गाहे तब जय गाता, जनगण मंगलदायक जय हे भारत भाग्य विदाता, जय हे जय हे जय हे जय 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 हे. बोलो भारत माता की जय. ಸರ್ವೇ ಜನಃ ಸುಖಿನೋ ಭವಂತು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಊಟಕ್ಕೆ ಹೋಗಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಆಡಳಿತ ತಾಲೂಕು, ಉಳ್ಳಾಳ ತಾಲೂಕು ಆಡಳಿತ, ದಕ್ಷಿಣ ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಸದ್ಭಕ್ತ ಬಂದವರು ಈ ಊಟವನ್ನು ಸೇವನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಸರ್ವ ರೀತಿಯಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ವಂದನೆಗಳನ್ನ ವಿಶೇಷವಾಗಿ ಸಲ್ಲಿಸ್ತೇವೆ. ನಮ್ಮ ಈ ಕಾರ್ಯಕ್ರಮದೊಂದಿಗೆ ಹಲವಾರು ಈ ಭಾಗದ ಶಿಕ್ಷಕರು, ಅಂಗನವಾಡಿಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಹಾಗೂ ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ಚಂದ ಕಾಣಿಸಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹೃದಯಾಂತರಾಳದ ವಂದನೆಗಳನ್ನ ಸಲ್ಲಿಸ್ತೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಬಂಧುಗಳು, ವಿಶೇಷವಾಗಿ CDPO ಮೇಡಮ್ ಅವರು ಕೂಡ ವಿಶೇಷವಾಗಿ ನಮಗೆಲ್ಲರಿಗೂ ಸಹಕರಿಸಿದ್ದಾರೆ. ಅವರ ಸೇವೆಯನ್ನು ಕೂಡ ಇಲ್ಲಿ ನಾವು ಗಮನಿಸಿ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಮೆರವಣಿಗೆಯಿಂದ ಹಿಡಿದು ಇಲ್ಲಿ ತನಕ ಬಹಳ ಅದ್ಭುತವಾಗಿ ಲೈವ್ ಮುಖೇನ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ಯೂಟ್ಯೂಬ್ ಚಾನೆಲ್ ಮುಖೇನ ಕೂಡ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಫೇಸ್ಬುಕ್ ಮುಖೇನ ಕೂಡ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೊಸಕೂರಲ್ ಬಳಗ ಅದರ ನಿರ್ದೇಶಕರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ